ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकम्। वन्देऽहं श्रीगुरु श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च। हे कृष्ण करुणा सिन्धु दीनबन्धु जगत्पते गोपेशा गोपिका कान्ता राधा कान्त नमोऽस्तुते। तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्ता स्वामिन् इति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे। जयो श्री कृष्ण चैतन्य प्रभो नित्यानंद श्री अद्वैत गदाधरा श्रीवासादि गौर भक्त वृंदा। हरे कृष्णा कृष्ण कृष्णा हरे 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 राम 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 हरे हरे। हरे कृष्ण। ಮಹೇಶ್ ಅವರೇ, ನನ್ನ ಮಾತು ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ ಪ್ರಭು, ಕೇಳಿಸ್ತಿದೆ ಪ್ರಭು. ಓಕೆ. ಭಗವದ್ಗೀತಾ ತರಗತಿಯ ಭಗವದ್ಗೀತೆಯ ಅಧ್ಯಯನಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ. ನಾಲ್ಕನೇ ಅಧ್ಯಾಯವನ್ನ ದಿವ್ಯ ಜ್ಞಾನ ಅಂತೇಳಿ ಕರೀತಾರೆ, ಅಥವಾ ಜ್ಞಾನಯೋಗ. ಈ ಒಂದು ಜ್ಞಾನಯೋಗದ ಅಧ್ಯಾಯದಲ್ಲಿ ನಾವು ಈ ಜ್ಞಾನ ಯಾವ ರೀತಿಯಾಗಿ ಹರಿದು ಬಂತು ಮತ್ತು ಕರ್ಮವನ್ನು ಮಾಡುವಂತಹ ಉತ್ತಮವಾದ ವಿಧಾನ ಯಾವುದು, ಜ್ಞಾನವನ್ನ ಬೆಳೆಸಿಕೊಂಡು ಮಾಡುವಂತಹ ಕರ್ಮ ಹೇಗೆ ವ್ಯಕ್ತಿಯನ್ನ ಬಿಡುಗಡೆಗೆ ಕಳೆದುಕೊಂಡು ಹೋಗ್ತದೆ ಅನ್ನೋದನ್ನ ನಾವು ಕಳೆದ ವಾರದಲ್ಲಿ ನೋಡ್ತಾ ಇದ್ದೇವೆ. ಹಾಗೆ ಕರ್ಮದಲ್ಲಿ 3 ವಿಧಗಳು ಅಂತ ನಾವು ತಿಳ್ಕೊಂಡಿದ್ದೇವೆ. ಕರ್ಮ, ಅಕರ್ಮ ಮತ್ತೆ ವಿಕರ್ಮ ಅಂತ ಹೇಳ್ತೇವೆ. ನಾವು ಸಾಮಾನ್ಯವಾಗಿ ಮಾಡುವಂತಹ ಕೆಲಸಗಳನ್ನೆಲ್ಲ ಕರ್ಮ ಅಂತ ಹೇಳಿ ಕರಿತೇವೆ. ಯಾವುದು ನಮಗೆ ಜೀವನೋಪಾಯಕ್ಕಾಗಿ ನಾವು ಏನೆಲ್ಲ ಕೆಲಸಗಳನ್ನ ಮಾಡ್ತೇವೆ ಅವುಗಳನ್ನೆಲ್ಲ ಕರ್ಮ ಅಂತ ಹೇಳಿ ಕರಿತೇವೆ. ಇನ್ನು ವಿಕರ್ಮ ಅಂತ ಹೇಳಿದ್ರೆ ಕೆಟ್ಟ ಕೆಲಸಗಳು, ಯಾವ ಕೆಲಸವನ್ನ ಮಾಡಿದ್ರೆ ನಾವು ಶಿಕ್ಷೆಗೆ ಒಳಗಪಡುತ್ತೇವೋ ಅದನ್ನ ವಿಕರ್ಮ ಅಂತ ಹೇಳಿ ಕರಿತೇವೆ. ಮತ್ತು ಭಗವಂತನ ಕುರಿತಾಗಿ ಮಾಡುವಂತಹ ಭಕ್ತಿ ಕಾರ್ಯ ಏನಿದೆ ಅದನ್ನ ಅಕರ್ಮ ಅಂತ ಹೇಳಿ ಕರಿತೇವೆ. ಯಾಕಂದ್ರೆ ಆ ಕರ್ಮಕ್ಕೆ ಯಾವುದೇ ಭೌತಿಕ ಫಲಿತಾಂಶಗಳು ಇರುವುದಿಲ್ಲ, ಅದಕ್ಕೆ ನಮಗೆ ಆಧ್ಯಾತ್ಮಿಕ ಫಲಿತಾಂಶಗಳಷ್ಟೇ ಸಿಗ್ತವೆ. ಹೀಗೆ ಕರ್ಮವನ್ನ ಕರ್ಮ, ಅಕರ್ಮ ಮತ್ತೆ ವಿಕರ್ಮ ಅಂತೇಳಿ 3 ವಿಭಾಗಗಳನ್ನಾಗಿ ಮಾಡಬಹುದು. ಭಗವದ್ಗೀತಾ ಸಂಪೂರ್ಣ ಅಧ್ಯಯನ ಆಧ್ಯಾತ್ಮಿಕ ವಿಚಾರ ಮತ್ತೆ ಇಸ್ಕಾನ್ ಸಂಸ್ಥೆಗಳು ಒಟ್ಟಿಗೆ ಸಹಭಾಗಿತ್ವದಲ್ಲಿ ನಡೆಸ್ತಾ ಇರುವಂತಹ ಕಾರ್ಯಕ್ರಮ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರ್ನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಈ ಭಗವದ್ಗೀತೆಯನ್ನ ನಾವು ಶ್ರೀಲ ಪ್ರಭುಪಾದರು ಕೊಟ್ಟಿರುವಂತಹ ಯಥಾರೂಪ, ಭಗವದ್ಗೀತೆ ಯಥಾರೂಪ, ಇಸ್ಕಾನ್ ಸಂಸ್ಥಾಪಕ ಆಚಾರ್ಯರಾದ ಶ್ರೀ ಶ್ರೀಮದೇಸಿ ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದರು ಕೊಟ್ಟಿರುವಂತಹ ಬೋಧನೆಗಳ ಆಧಾರದ ಮೇಲೆ ಕಲಿತಾ ಇದ್ದೇವೆ. ಇದು ನಮ್ಮ ದೇವಸ್ಥಾನದ ವೆಬ್ಸೈಟ್. ಇದರಲ್ಲಿ ತಾವು ಅನೇಕ ಸೇವೆಗಳನ್ನ ಪಡೆಯಬಹುದು. ಈಗ ವಿಚಾರಕ್ಕೆ ಬರೋಣ. ಕಳೆದ ವಾರದಲ್ಲಿ ನಾವು ಮೊದಲ 17 ಶ್ಲೋಕಗಳನ್ನ ನೋಡಿದ್ದೇವೆ 4ನೇ ಅಧ್ಯಾಯದಲ್ಲಿ. ಇವತ್ತು 18ನೇ ಶ್ಲೋಕದಿಂದ ಮುಂದುವರಿಸ್ತಾ ಇದ್ದೇವೆ.
ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂ ಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನ ಕರ್ಮಣೋ ಗತಿ. ಕರ್ಮದ ಜಟಿಲತೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಆದುದರಿಂದ ಮನುಷ್ಯನು ಕರ್ಮವು ಯಾವುದು, ವಿಕರ್ಮವು ಯಾವುದು, ಅಂದರೆ ನಿಷಿದ್ಧ ಕರ್ಮ ಮತ್ತು ಅಕರ್ಮ ಯಾವುದು ಎನ್ನುವುದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಎಲ್ಲಕ್ಕಿಂತಲೂ ಉತ್ತಮವಾದಂತಹ ಕರ್ಮ ಅಂತ ಹೇಳಿದ್ರೆ ಭಗವಂತನ ಭಕ್ತಿ ಕಾರ್ಯ, ಭಗವಂತನಿಗೆ ಪ್ರೀತ್ಯರ್ಥವಾಗಿ ಮಾಡುವಂತಹ ಕೆಲಸ. ಇದನ್ನ ಯಜ್ಞ ಅಂತ ಹೇಳಿ ಕೂಡ ಕರೀತೇವೆ. ಅದನ್ನು ಬಿಟ್ಟು ನಾವು ಬೇರೆ ಯಾವುದೇ ಕೆಲಸವನ್ನ ಮಾಡುವುದಿದ್ರೂ ಅದು ನಮಗೆ ಬಂಧನಕರ ಆಗುತ್ತದೆ. ಆ ಕರ್ಮವನ್ನ ನಾವು ಬಹಳ ಎಚ್ಚರದಿಂದ ಮಾಡಬೇಕಾಗ್ತದೆ. ಈ ಕರ್ಮ, ಅಕರ್ಮ ಮತ್ತೆ ವಿಕರ್ಮಗಳನ್ನ ಹೇಗೆ ನಾವು ಅರ್ಥ ಮಾಡಿಕೊಳ್ಬೇಕು ಅನ್ನೋದನ್ನ ಭಗವಂತ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. 18ನೇ ಶ್ಲೋಕದಲ್ಲಿ ಕರ್ಮಣ್ಯ ಕರ್ಮ ಯಾ ಪಶ್ಯೇತ್ ಅಕರ್ಮಣಿ ಚ ಕರ್ಮ ಯಃ ಸಾ ಬುದ್ಧಿಮಾನ್ ಮನುಷ್ಯೇಷು ಸಾಯುಕ್ತ ಕೃಷ್ಣ ಕರ್ಮಕೃತ್. ಕರ್ಮದಲ್ಲಿ ಅಕರ್ಮವನ್ನು, ಅಕರ್ಮದಲ್ಲಿ ಕರ್ಮವನ್ನು ಕಾಣುವವನು ಮನುಷ್ಯರಲ್ಲಿ ಬುದ್ಧಿವಂತನು. ಅವನು ಎಲ್ಲ ಬಗೆಯ ಕರ್ಮಗಳಲ್ಲಿ ತೊಡಗಿದ್ದರೂ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಇರುವವನು. ಇಲ್ಲಿ ಕರ್ಮ ಮತ್ತೆ ಅಕರ್ಮ ಎರಡು ವಿಚಾರಗಳನ್ನ ಹೇಳಿದ್ದಾರೆ. ಕರ್ಮದಲ್ಲಿ ಅಕರ್ಮವನ್ನ ಕಾಣಬೇಕು, ಅಕರ್ಮದಲ್ಲಿ ಕರ್ಮವನ್ನ ಕಾಣಬೇಕು ಅಂತ ಹೇಳಿ. ಇದು ಸಾಮಾನ್ಯವಾಗಿ ನಾವು ಜನರಲ್ಲಿ ಏನು ಕಾಣ್ತೇವೆ ಕೆಲಸಗಳು, ಅವುಗಳ ಕುರಿತಾಗಿ ಹೇಳುವಂಥದ್ದು ಕರ್ಮ ಅಂತ ಹೇಳಿದ್ರೆ. ನಾವು ಪ್ರತಿನಿತ್ಯ ಜೀವನೋಪಾಯಕ್ಕಾಗಿ ನಡೆಸುವಂತಹ ಎಲ್ಲ ಕೆಲಸಗಳನ್ನು ನಾವು ಕರ್ಮ ಅಂತ ಹೇಳಿ ಕರಿಬಹುದು. ಈ ಕರ್ಮವನ್ನ ಮೂಲದಲ್ಲಿ ನಡೆಸುವವರು ಯಾರು ಅನ್ನುವಂಥ ಪ್ರಶ್ನೆಗೆ ನಾವು ಉತ್ತರವನ್ನ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಕರ್ಮವನ್ನ ಮಾಡಲಿಕ್ಕೆ ಆ ಜೀವಾತ್ಮನಿಗೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ಜೀವಾತ್ಮನಿಗೆ ಈ ಭೌತಿಕ ಶರೀರದ ನೇರವಾದಂತಹ ಒಂದು ಸಂಪರ್ಕ ಇರೋದಿಲ್ಲ. ಕರ್ಮವನ್ನ ಭಗವಂತ ಮಾಡುವುದಲ್ಲ ನಾವು ಮಾಡುವಂತಹ ಕರ್ಮ. ನಾವು ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೇವೆ ಅದಕ್ಕೆ ನಾವೇ ಹೊಣೆ. ಹಾಗಾದ್ರೆ ಕರ್ಮವನ್ನ ಮಾಡುವವರು ಯಾರು? ಕರ್ಮವನ್ನ ನಿಜವಾಗಿ ಮಾಡುವುದು ಯಾರು ಅಂತ ಹೇಳಿದ್ರೆ ಭೌತಿಕ ಪ್ರಕೃತಿ ಅಥವಾ ಭೌತಿಕ ಪ್ರಕೃತಿಯ 3 ಗುಣಗಳು. ಅದು ಸತ್ವಗುಣ, ರಜೋಗುಣ ಮತ್ತು ತಮೋಗುಣ. ಒಬ್ಬ ವ್ಯಕ್ತಿ ಯಾವ ರೀತಿಯಾದಂತಹ ಗುಣವನ್ನ ಬೆಳೆಸಿಕೊಂಡು ಇರ್ತಾನೋ ಅದಕ್ಕೆ ಸರಿಯಾಗಿ ಅವನಿಗೆ ಆ ಒಂದು ಕರ್ಮವನ್ನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದ್ರೆ ಜೀವಾತ್ಮನು ಕರ್ಮವನ್ನ ಮಾಡ್ತಾ ಇಲ್ಲ ಅಂತ ಆಯ್ತು. ಕರ್ಮವನ್ನ ಮಾಡುವುದು ಯಾರು? ಪ್ರಕೃತಿ ಗುಣಗಳು. ಈಗ ಒಬ್ಬ ವ್ಯಕ್ತಿ ಒಂದು ಶರೀರದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಆ ಜೀವಾತ್ಮನು ಕೇವಲ ಇಚ್ಛೆಯನ್ನ ವ್ಯಕ್ತಪಡಿಸಲಿಕ್ಕೆ ಮಾತ್ರ ಸ್ವತಂತ್ರ. ಆ ಕರ್ಮವನ್ನ ಆತನು ಬಯಸಿದಾಗ ಅದು ನಡೆಯುವಂತೆ ಮಾಡುವಂತದ್ದು ಅದು ಭೌತಿಕವಾದಂತ ಪ್ರಕೃತಿ. ಪ್ರಕೃತೇ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಅಹಂಕಾರದಿಂದ ಮನುಷ್ಯ ನಾನೇ ಮಾಡಿದೆ ಅಂತ ಹೇಳುವಂಥದ್ದು ವಿನಃ ನಿಜವಾಗಿ ಕರ್ಮವನ್ನ ಮಾಡುವುದು ಪ್ರಕೃತಿಯ ಗುಣಗಳು. ಇದನ್ನ ಕರ್ಮದಲ್ಲಿ ಅಕರ್ಮ ಅಂತ ಕರಿತೇವೆ. ಅಂದ್ರೆ ನಾನು ಮಾಡಿದಂತೆ ಕಾಣ್ತದೆ ಒಂದು ಕೆಲಸ, ಆದ್ರೆ ನಿಜವಾಗಿ ನಾನು ಮಾಡಿದ್ದಲ್ಲ. ಯಾರು ಇದನ್ನ ಅರ್ಥ ಮಾಡಿಕೊಳ್ತಾರೋ ಅವರು ಕರ್ಮದಲ್ಲಿ ಅಕರ್ಮವನ್ನ ಕಾಣ್ತಾರೆ. ಅಕರ್ಮ ಅಂತ ಹೇಳಿದ್ರೆ ಇಲ್ಲಿ ಕರ್ಮವನ್ನ ಮಾಡ್ಲಿಲ್ಲ ಅನ್ನೋದನ್ನ ಅವರು ಅರ್ಥ ಮಾಡಿಕೊಳ್ತಾರೆ. ನಾನು ಕರ್ಮವನ್ನ ಮಾಡಿದ ಹಾಗೆ ಕಂಡ್ರೂ ಕೂಡ ಅದನ್ನ ನಿಜವಾಗ್ಲೂ ಮಾಡಿದ್ದು ಭೌತಿಕ ಪ್ರಕೃತಿ ಅನ್ನುವಂಥದ್ದು ಕರ್ಮದಲ್ಲಿ ಅಕರ್ಮ ಅಂತ ಹೇಳಿದ್ರೆ. ಇನ್ನು ಅಕರ್ಮದಲ್ಲಿ ಕರ್ಮವನ್ನ ಕಾಣುವವನು ಯಾರು ನಿಜವಾದಂತಹ ಅಕರ್ಮವನ್ನ ಮಾಡ್ತಾ ಇರುವಂತದ್ದು ಮತ್ತು ಅದರಲ್ಲಿ ನಾವು ಕರ್ಮವನ್ನ ಕಾಣಬೇಕು ಅಂತ ಹೇಳಿದ್ರೆ ಇದು ಆ ಭಗವಂತನ ಒಂದು ಕಾರ್ಯಗಳು. ಈ ಎಲ್ಲಾ ಪ್ರಪಂಚ ನಡೀತಾ ಇರುವಂತದ್ದೇ ಭಗವಂತನಿಂದ. ಅವನೇ ಇದೆಲ್ಲವನ್ನು ಕೂಡ ನಿಯಮಗಳನ್ನ ಮಾಡಿರುವಂತದ್ದು. ಯಚ್ಚಕ್ಷುರೇಶ ಸವಿತಾ ಸಕಲ ಗ್ರಹಾಣ ರಾಜಾ ಸಮಸ್ತ ಸುರಮೂರ್ತಿ ರಶೇಷ ತೇಜ ಯಸ್ಯಾಜ್ಞೆಯ ಭ್ರಮತಿ ಸಂವೃತ ಕಾಲಚಕ್ರೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಈ ಭೌತಿಕ ಪ್ರಪಂಚ ಎಲ್ಲವೂ ಕೂಡ ಆ ಭಗವಂತನ ಒಂದು ಆಜ್ಞೆಯ ಮೇರೆಗೆ ಕೆಲಸವನ್ನ ಮಾಡ್ತಾ ಇದೆ. ಅಂತಹ ಒಂದು ಭಗವಂತ ಅಕರ್ಮವನ್ನ ಮಾಡ್ತಿರುವಂತೆ ಕಾಣುತ್ತದೆ. ಅಂದ್ರೆ ಅವನು ಯಾವುದರಲ್ಲಿಯೂ ಕೂಡ ಕಾಣಿಸಿಕೊಳ್ಳುವುದಿಲ್ಲ. ಆತನ ಶಕ್ತಿ ಅದೆಷ್ಟು ಪರಿಪೂರ್ಣವಾಗಿದೆ ಅಂತ ಹೇಳಿದ್ರೆ
ಅವನು ಎಲ್ಲಿಯೂ ಕೂಡ ಇರಬೇಕಾಗಿಲ್ಲ. ಅವನ ಕೆಲಸ ಕಾರ್ಯಗಳು ತನ್ನಷ್ಟಕ್ಕೆ ನಡೆದುಕೊಂಡು ಹೋಗ್ತವೆ. ನತಸ್ಯ ಕಾರ್ಯಂ ಕರಣಂ ಚ ವಿದ್ಯತೆ ನತಸ್ಯ ಸಮ ಅಧಿಕಷ್ಟ ದೃಶ್ಯತೆ ಪರಾಸ್ಯ ಶಕ್ತಿರ್ ವಿವಿಧ ಇವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾಚ. ಅಂದ್ರೆ ಸ್ವಾಭಾವಿಕವಾಗಿಯೇ ತಾನೇ ತಾನಾಗಿ ಎಲ್ಲ ಕೆಲಸಗಳು ನಡೆದುಕೊಂಡು ಹೋಗ್ತಾ ಇರುವ ಹಾಗೆ ಕಾಣುತ್ತದೆ. ಅಂದ್ರೆ ಇಲ್ಲಿ ನಾವೇನು ಮಾಡ್ಬೇಕು, ಅಕರ್ಮದಲ್ಲಿ ಕರ್ಮವನ್ನ ಕಾಣಬೇಕು. ಅಂದ್ರೆ ಭಗವಂತನೂ ಈ ಕಾರ್ಯಗಳನ್ನ ಮಾಡ್ತಾ ಇಲ್ಲ, ಆದ್ರೂ ಕೂಡ ಇದೆಲ್ಲವೂ ಕೂಡ ಭಗವಂತನಿಂದಲೇ ನಡೀತಾ ಇದೆ ಅನ್ನೋದನ್ನು ನಾವು ಕಾಣಬೇಕು, ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದರ ಅರ್ಥ ಈ ಎಲ್ಲ ಕರ್ಮಗಳಿಗೆ ಭಗವಂತ ಅದರ ಪ್ರತಿಫಲವನ್ನ ಅನುಭವಿಸಬೇಕು ಅಂತಲ್ಲ. ಆದ್ರೆ ಈ ಕರ್ಮವನ್ನ ಮೂಲದಲ್ಲಿ ಈಶ್ವರ ಪರಮಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣಂ, ಆ ಭಗವಂತ ಸರ್ವ ಕಾರಣಗಳ ಕಾರಣನಾಗಿದ್ದಾನೆ. ಅವನನ್ನ ನಾವು ಅವನು ಮಾಡುವಂತಹ ಅಕರ್ಮ ಏನಿದೆ ಅದರಲ್ಲಿ ನಾವು ಕರ್ಮವನ್ನ ಕಾಣಬೇಕು. ಯಾರು ಈ ರೀತಿಯಾಗಿ ಕಾಣ್ತಾರೋ ಅಂತಹವರನ್ನ ಇಲ್ಲಿ ಬುದ್ಧಿವಂತ ಅಂತ ಹೇಳಿದ್ದಾರೆ. ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ಮಾಡಿದ್ದು ಕರ್ಮ ನಮ್ಮದಲ್ಲ, ಅದು ಪ್ರಕೃತಿ ಗುಣಗಳದ್ದು. ಭಗವಂತ ಏನನ್ನೂ ಮಾಡದೇ ಇರುವ ಹಾಗೆ ಕಂಡ್ರೂ ಕೂಡ ಅವನು ಎಲ್ಲವನ್ನೂ ಮಾಡುವವನು, ಎಲ್ಲವನ್ನೂ ಮಾಡಿಸುವವನು ಅವನೇ. ಇದನ್ನ ಅರ್ಥ ಮಾಡಿಕೊಂಡ್ರೆ ಆತನನ್ನ ಬುದ್ಧಿವಂತ ಅಂತ ಹೇಳಿ ಇಲ್ಲಿ ಕರೀತಾರೆ. ಅವನು ಎಲ್ಲ ಬಗೆಯ ಕರ್ಮಗಳಲ್ಲಿ ತೊಡಗಿದ್ದರೂ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಇರುವವನು. ಒಬ್ಬ ವ್ಯಕ್ತಿ ಯಾವಾಗ ಈ ಒಂದು ಸ್ಥಿತಿಗೆ ಬರ್ತಾನೋ, ಈ ರೀತಿಯಾಗಿ ಕರ್ಮವನ್ನ ಅರ್ಥ ಮಾಡಿಕೊಳ್ತಾನೋ, ಅವನು ಆಧ್ಯಾತ್ಮಿಕ ಸ್ಥಿತಿಗೆ ಬರ್ತಾನೆ. ಅವನು ಯಾವುದೇ ಕರ್ಮದಲ್ಲಿ ತೊಡಗದೇ ಇದ್ರೂ ಕೂಡ ಪರವಾಗಿಲ್ಲ. ಹೀಗೆ ಯಾವಾಗ ವ್ಯಕ್ತಿ ಭಗವಂತನಿಗೋಸ್ಕರ ಕೆಲಸವನ್ನ ಮಾಡ್ತಾನೋ ಆಗ ಆತನು ಕರ್ಮ ಬಂಧನದಿಂದ ಬಿಡುಗಡೆಯನ್ನ ಪಡೀತಾನೆ. 19 ಯಸ್ಯ ಸರ್ವೇ ಸಮಾರಂಭ ಕಾಮ ಸಂಕಲ್ಪ ವರ್ಜಿತ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮಾಹು ಪಂಡಿತಂ ಬುಧ. ಯಾವ ವ್ಯಕ್ತಿಯ ಪ್ರತಿಯೊಂದು ಕರ್ಮವು ಇಂದ್ರಿಯ ತೃಪ್ತಿಯ ಬಯಕೆಯಿಂದ ಮುಕ್ತವಾಗಿರುತ್ತದೆಯೋ ಅಂತಹವನು ಪೂರ್ಣ ಜ್ಞಾನದಲ್ಲಿ ಇರುವನು. ಋಷಿಗಳ ಪ್ರಕಾರ ಅಂತಹವನ ಕರ್ಮದ ಪ್ರತಿಕ್ರಿಯೆಗಳನ್ನು ಪೂರ್ಣ ಜ್ಞಾನದ ಅಗ್ನಿಯು ಸುಟ್ಟು ಹಾಕುತ್ತದೆ. ನಾವು ಯಾವುದೇ ಕೆಲಸವನ್ನ ಮಾಡಿದ್ರೂ ಕೂಡ ತಿಳಿದು ಮಾಡಬೇಕು, ಅದರ ಹಿಂದೆ ಇರುವಂತಹ ಉದ್ದೇಶವನ್ನ ಅರ್ಥ ಮಾಡಿಕೊಂಡಿರ್ಬೇಕು. ಕುರುಡರ ರೀತಿಯಲ್ಲಿ ಯಾರನ್ನು ಕೂಡ ನಾವು ಹಿಂಬಾಲಿಸಿಕೊಂಡು ಹೋಗಬಾರದು. ನಾವೇನು ಮಾಡ್ತಾ ಇದ್ದೇವೆ ಅನ್ನೋದು ನಮಗೆ ಗೊತ್ತಿರಬೇಕು. ಹೀಗೆ ಪ್ರತಿಯೊಂದು ಕರ್ಮವನ್ನು ಕೂಡ ಅವನು ಮಾಡ್ತಾನೆ. ಯಾತಕ್ಕೋಸ್ಕರ ಮಾಡ್ತಾನೆ? ಭಗವಂತನ ತೃಪ್ತಿಗಾಗಿ ಮಾತ್ರ ಮಾಡ್ತಾನೆ, ತನ್ನ ಸ್ವಂತ ಇಂದ್ರಿಯ ಭೋಗಕ್ಕೋಸ್ಕರ ಅಲ್ಲ. ಯಾವ ವ್ಯಕ್ತಿ ಈ ರೀತಿಯಾಗಿ ತನ್ನ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸ್ತಾನೋ ಅವನು ಪೂರ್ಣ ಜ್ಞಾನದಲ್ಲಿ ಇದ್ದಾನೆ. ಅವನಿಗೆ ಆ ನಿಜವಾದ ಜ್ಞಾನ ಏನು ಅಂತ ಹೇಳಿದ್ರೆ, ಜೀವ್ಯರ ಸ್ವರೂಪಹಯ ಕೃಷ್ಣರ ನಿತ್ಯದಾಸ, ಜೀವಾತ್ಮನು ಶ್ರೀಕೃಷ್ಣನ ನಿತ್ಯ ದಾಸನಾಗಿರ್ತಿದ್ದಾನೆ ಅನ್ನೋದನ್ನ ಅವನು ಅರ್ಥ ಮಾಡಿಕೊಳ್ತಾನೆ. ಆ ಜ್ಞಾನವನ್ನ ಅವನು ಪೂರ್ತಿಯಾಗಿ ಹೊಂದಿರ್ತಾನೆ. ಅಂತಹ ವ್ಯಕ್ತಿ ಅವನ ಜ್ಞಾನ ಅದನ್ನ ಅಗ್ನಿಗೆ ಹೋಲಿಸಿದ್ದಾರೆ ಇಲ್ಲಿ. ಅಗ್ನಿ ತನ್ನ ಒಂದು ಸಂಪರ್ಕಕ್ಕೆ ಬರುವ ಎಲ್ಲ ವಸ್ತುಗಳನ್ನು ಕೂಡ ಸುಟ್ಟು ಅದನ್ನ ಶುದ್ಧಗೊಳಿಸ್ತದೆ. ಹಾಗೆ ಈ ಜ್ಞಾನ ಏನಿದೆ ಇವನು ಬೆಳೆಸಿಕೊಂಡಿರುವಂತದ್ದು ಅದು ಎಷ್ಟೊಂದು ಶಕ್ತಿಶಾಲಿ ಅಂತ ಹೇಳಿದ್ರೆ, ಅವನಿಗೆ ಭೌತಿಕ ಪ್ರಕೃತಿಯಲ್ಲಿ ಯಾವುದೇ ವ್ಯಾಮೋಹ ಇರುವುದಿಲ್ಲ, ಸದಾ ಮುಕ್ತ ಸ್ಥಿತಿಯಲ್ಲಿ ಇರ್ತಾನೆ. ಅವನಿಗೆ ಈ ಪ್ರಪಂಚದಲ್ಲಿ ಪಡೆಯಬೇಕಾದದ್ದೇನೂ ಇರುವುದಿಲ್ಲ, ಕಳೆದುಕೊಳ್ಳುವಂಥದ್ದೇನೂ ಇಲ್ಲ. ಈ ರೀತಿ ಸಂಪೂರ್ಣ ಜ್ಞಾನವನ್ನ ಪಡೆದಿರುವ ವ್ಯಕ್ತಿ ಅವನು ಯಾವಾಗಲೂ ಕೂಡ ಆ ಒಂದು ಕರ್ಮದ ಪ್ರತಿಕ್ರಿಯೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ. ಇದೆಲ್ಲವನ್ನ ಯಾತಕ್ಕೋಸ್ಕರ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇದು ಮೂಲದಲ್ಲಿ ಕೃಷ್ಣ ಪ್ರಜ್ಞೆಗೆ ಬಂದಾಗ ಮಾತ್ರ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ವ್ಯಕ್ತಿ ಇಂದ್ರಿಯ ಭೋಗದ ಕಡೆಗೆ ಹೋಗ್ತಾನೆ. ಯಾಕಂದ್ರೆ ಈ ಪ್ರಪಂಚ ಇರುವುದೇ ಹಾಗೆ. ಆದ್ರಿಂದ ಇಲ್ಲಿ ಹೇಳಿರುವಂತಹ ಕಾರ್ಯಗಳನ್ನು ನಾವು ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಕೃಷ್ಣ ಪ್ರಜ್ಞೆಯನ್ನ ಬೆಳೆಸಿಕೊಳ್ಳಬೇಕು. ತ್ಯಕ್ತ್ವಾ ಕರ್ಮ ಫಲ ಸಂಗಂ ನಿತ್ಯ ತೃಪ್ತೋ ನಿರಾಶ್ರಯಃ ಕರ್ಮಣ್ಯಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ.
ತನ್ನ ಕಾರ್ಯಗಳ ಫಲಗಳ ಬಗ್ಗೆ ಇಂತಹ ಮನುಷ್ಯನು ಎಲ್ಲ ಮೋಹವನ್ನು ತ್ಯಜಿಸಿರುತ್ತಾನೆ. ಅವನು ಸದಾ ತೃಪ್ತನು ಮತ್ತು ಸ್ವತಂತ್ರನು. ಅವನು ಎಲ್ಲ ಬಗೆಯ ಕಾರ್ಯಗಳಲ್ಲಿ ನಿರತನಾಗಿದ್ದರೂ ಫಲಾಪೇಕ್ಷೆ ಇರುವ ಕರ್ಮವನ್ನು ಮಾಡುವುದಿಲ್ಲ. ಇಲ್ಲಿ ಭಗವಂತ ಅರ್ಜುನನಿಗೆ ಹೇಳುವಂತಹ ಮಾತೇನು ಅಂತ ಹೇಳಿದ್ರೆ, ಅರ್ಜುನ, ನೀನೀಗ ಯುದ್ಧವನ್ನ ಬಿಟ್ಟು ಹೋಗ್ಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದೀಯ. ಆದ್ರೆ ನಿಜವಾದಂತಹ ಆಧ್ಯಾತ್ಮಿಕವಾದಿ ಯಾರಿರ್ತಾರೋ ಅವರು ಕರ್ಮವನ್ನ ಮಾಡ್ತಾರೆ. ಆದ್ರೆ ಆ ಕರ್ಮದ ಹಿಂದೆ ಇರುವಂತಹ ಉದ್ದೇಶವನ್ನ ಅರಿತುಕೊಂಡು ಮಾಡ್ತಾರೆ ಸರಿಯಾದ ರೀತಿಯಲ್ಲಿ. ಯಾತಕ್ಕೋಸ್ಕರ ತಾನು ಈ ಕೆಲಸವನ್ನ ಮಾಡ್ತಾ ಇದ್ದೇನೆ ಅನ್ನೋದನ್ನ ಅವನು ತಿಳಿದುಕೊಂಡಿರ್ತಾನೆ. ಮತ್ತು ಅದರಲ್ಲಿ ಯಾವುದೇ ಸ್ವಾರ್ಥವು ಅವನಿಗೆ ಇರುವುದಿಲ್ಲ. ಎಲ್ಲವೂ ಕೂಡ ಭಗವಂತನ ಪ್ರೀತ್ಯರ್ಥವಾಗಿಯೇ ಆತನು ಮಾಡುವಂತಹ ಕೆಲಸಗಳು. ಈ ರೀತಿ ಕೆಲಸ ಮಾಡುವವನಿಗೆ ಯಾವುದೇ ಫಲಾಪೇಕ್ಷೆಯೂ ಕೂಡ ಇರುವುದಿಲ್ಲ. ಸಂಪೂರ್ಣವಾಗಿ ಮಾಡುವ ಎಲ್ಲ ಕೆಲಸವನ್ನು ಆ ಭಗವಂತನಿಗೆ ಕೃಷ್ಣಾರ್ಪಣ ಮಸ್ತು ಅಂತೇಳಿ ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಿಸ್ತಾನೆ. ಇದು ಕರ್ಮಬಂಧನದಿಂದ ಬಿಡುಗಡೆಯಾಗುವಂತಹ ಒಂದು ದಾರಿಯಾಗಿದೆ. ಇನ್ನು ಮುಂದುವರಿಸಿ ಹೇಳ್ತಾರೆ, ನಿರಾಶೀರ್ ಯತ ಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರುವನ್ನಾಪ್ನೋತಿ ಕಿಲ್ಬಿಷಂ. ಹೀಗೆ ತಿಳುವಳಿಕೆಯುಳ್ಳ ಮನುಷ್ಯನು ಮನಸ್ಸು ಮತ್ತು ಬುದ್ಧಿಯನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಕರ್ಮ ಮಾಡುತ್ತಾನೆ. ತನಗೆ ಸೇರಿದ ಸೊತ್ತಿನ ವಿಷಯದಲ್ಲಿ ತಾನೇ ಒಡೆಯನೆಂಬ ಭಾವವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡುತ್ತಾನೆ ಮತ್ತು ಶರೀರ ರಕ್ಷಣೆಗೆ ಬೇಕಾದಷ್ಟು ಕರ್ಮವನ್ನು ಮಾತ್ರ ಮಾಡುತ್ತಾನೆ. ಹೀಗೆ ಕೆಲಸ ಮಾಡುವವನ ಮೇಲೆ ಪಾಪಪೂರಿತ ಪ್ರತಿಕ್ರಿಯೆಗಳು ಯಾವುದೇ ಪರಿಣಾಮವನ್ನು ಮಾಡುವುದಿಲ್ಲ. ಇದು ಸ್ವಲ್ಪ ಕಷ್ಟ ಅರ್ಥ ಮಾಡಿಕೊಳ್ಳಿಕ್ಕೆ. ಹೇಗೆ ಅಂತ ಹೇಳಿದ್ರೆ, ಯಾವ ವ್ಯಕ್ತಿ ತನ್ನ ಕರ್ಮದಲ್ಲಿ ಅಕರ್ಮವನ್ನ ಕಾಣ್ತಾನೆ ಮತ್ತು ಭಗವಂತನ ಅಕರ್ಮದಲ್ಲಿ ಕರ್ಮವನ್ನು ಕಾಣ್ತಾನೆ ಅವನು ಬುದ್ಧಿವಂತನಾಗಿದ್ದಾನೆ. ಮತ್ತು ಯಾರು ಈ ರೀತಿಯಾಗಿ ಅರ್ಥ ಮಾಡಿಕೊಳ್ತಾರೋ ಅವರಿಗೆ ಕರ್ಮದ ಬಂಧನ ಇರುವುದಿಲ್ಲ. ಇನ್ನು ಈ ರೀತಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅದು ಎಲ್ಲರಿಗೂ ಸಾಧ್ಯವಾಗುವಂತಹ ಮಾತು ಅಲ್ಲ. ಅದಕ್ಕೋಸ್ಕರ ಭಗವಂತ ಇಲ್ಲಿ ಹೇಳ್ತಾನೆ ಯಾವ ರೀತಿಯಾಗಿ ಇದನ್ನು ಮಾಡಬೇಕು ಅಂತ ಹೇಳಿದ್ರೆ, ಮನಸ್ಸು ಮತ್ತೆ ಬುದ್ಧಿಯನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಕೆಲಸವನ್ನ ಮಾಡಬೇಕು, ಕರ್ಮವನ್ನ ಮಾಡಬೇಕು. ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಅಂತ ಹೇಳಿದ್ರೆ ಏನು? ಮನಸ್ಸು ಸದಾಕಾಲ ಪಂಚ ಜ್ಞಾನೇಂದ್ರಿಯಗಳ ಜೊತೆಗೆ ಸಂಪರ್ಕವನ್ನ ಇಟ್ಟುಕೊಂಡಿರ್ತದೆ. ನಾವು ನೋಡುವಂತಹ ದೃಶ್ಯ, ಕೇಳುವಂತಹ ಶಬ್ದ, ಆಮೇಲೆ ಆಗ್ರಣಿಸುವಂತಹ ಪರಿಮಳ ಅಥವಾ ಈ ಚರ್ಮದಿಂದ ತೆಗೆದುಕೊಳ್ಳುವಂತಹ ಸ್ಪರ್ಶ ಜ್ಞಾನ, ಇದೆಲ್ಲವೂ ಕೂಡ ಮನಸ್ಸಿಗೆ ಬಂದು ಸೇರ್ತದೆ. ಆ ಮನಸ್ಸು ಆ ಒಂದು ವಸ್ತು ಯಾವುದನ್ನ ಸ್ವೀಕರಿಸಿದೆಯೋ, ಪಂಚ ಜ್ಞಾನೇಂದ್ರಿಯಗಳಿಂದ ಜೀವಾತ್ಮನ ಸ್ವೀಕರಿಸಿದ್ದಾನೋ ಆ ವಸ್ತುವಿಗೆ ಸರಿಯಾಗಿ ಆ ಮನಸ್ಸು ಕೆಲಸ ಮಾಡ್ತದೆ. ನಾವು ಸತ್ವಗುಣದ ವಿಚಾರಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿದ್ರೆ, ಒಳ್ಳೆಯ ಕೆಲಸಗಳನ್ನೇ ನಾವು ಮಾಡ್ತಾ ಇದ್ದು ಒಳ್ಳೆಯ ಸಂಘದಲ್ಲೇ ಇದ್ರೆ ನಮ್ಮ ಮನಸ್ಸು ಸತ್ವಗುಣದಲ್ಲಿರ್ತದೆ. ನಾವು ಇನ್ನು ರಾಜಸ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ರೆ ಆಗ ನಮ್ಮ ಮನಸ್ಸು ರಜೋಗುಣದಲ್ಲಿರ್ತದೆ. ಮತ್ತು ನಾವು ತಾಮಸ ಗುಣವನ್ನ ಬೆಳೆಸಿಕೊಂಡೆವು ಅಂತ ಹೇಳಿದ್ರೆ ನಮಗೆ ಅದು ತಾಮಸವಾದಂತಹ ಬುದ್ಧಿಯನ್ನ ಕೊಡ್ತದೆ. ಹೀಗೆ 3 ಗುಣಗಳಲ್ಲಿ ಯಾವ ಗುಣವನ್ನ ಬೆಳೆಸಿಕೊಳ್ಳಬೇಕು ಅನ್ನುವುದು ನಮ್ಮ ಕೈಯಲ್ಲಿದೆ. ಆದ್ರೆ ಆ ಗುಣಗಳನ್ನ ನಾವು ಬೆಳೆಸಿಕೊಂಡೆವು ಅಂತ ಹೇಳಿದ್ರೆ ನಂತರ ಆ ಒಂದು ಕೆಲಸ ಕಾರ್ಯಗಳು ನಾವೇನು ಮಾಡ್ತೇವೆ ಅದೆಲ್ಲವೂ ಕೂಡ ಆ ಗುಣದಿಂದ ನಡೆಯಲ್ಪಡ್ತದೆ. ಆ ಗುಣದ ಪ್ರಭಾವ ನಮ್ಮ ಮೇಲೆ ಇರ್ತದೆ. ಹಾಗಾಗಿ ನಾವು ಗುಣಗಳನ್ನ ಅಥವಾ ಈ ಒಂದು ಸತ್ವಗುಣ, ರಜೋಗುಣ, ತಮೋಗುಣಗಳನ್ನ ನಾವು ಬಹಳ ಎಚ್ಚರದಿಂದ ನಮ್ಮನ್ನು ನಾವು ಗಮನಿಸಿ ಅದಕ್ಕೆ ಒಂದು ಸರಿಯಾದಂತಹ ದಾರಿಯನ್ನ ಮಾಡಬೇಕು. ಅಂದ್ರೆ ನಾವು ಯಾವಾಗಲೂ ಕನಿಷ್ಠ ಪಕ್ಷ ಸತ್ವಗುಣಕ್ಕೆ ನಾವು ಬರ್ಲಿಕ್ಕೆ ಪ್ರಯತ್ನ ಪಡಬೇಕು. ನಾವು ಮಾಡುವ ರಜೋಗುಣ, ತಮೋಗುಣಗಳ ಕಾರ್ಯಗಳನ್ನು ನಾವು ಕೆಲಸವನ್ನ ಬಿಟ್ಟು ಬಿಡಬೇಕು. ಅವುಗಳನ್ನು ನಾವು ಮಾಡಬಾರದು, ಯಾಕಂದ್ರೆ ಅದು ಬಂಧನಕರ. ಇದನ್ನ ಮಾಡಬೇಕು ಅಂದ್ರೆ ನಿಯಂತ್ರಣ ಬೇಕು. ಮನಸ್ಸಿನ ಮೇಲೆ ನಿಯಂತ್ರಣ ಬೇಕು, ಇಂದ್ರಿಯಗಳ ಮೇಲೆ ನಿಯಂತ್ರಣ ಬೇಕು, ಬುದ್ಧಿಯ ಮೇಲೆ ನಿಯಂತ್ರಣವು ತುಂಬಾ ಅಗತ್ಯವಾಗಿರ್ತದೆ. ಇಂತಹ ವ್ಯಕ್ತಿ ಯಾರಿರ್ತಾರೆ, ಈ ಈಶಾವಾಸ್ಯ ತತ್ವವನ್ನ ಅರ್ಥ ಮಾಡಿಕೊಂಡವರು, ಎಲ್ಲವೂ ಕೂಡ ಭಗವಂತನಿಗೆ ಸೇರಿದ್ದು ಅಂತ ಹೇಳಿ ಯಾರು ಅರ್ಥ ಮಾಡಿಕೊಳ್ತಾರೋ ಅವರಿಗೆ ತಮ್ಮ ಸೊತ್ತಿನ ಮೇಲೆ ಯಾವುದೇ ಆಸಕ್ತಿ ಅಥವಾ ಒಡೆಯ ಅನ್ನುವಂತಹ ಭಾವ ಇರುವುದಿಲ್ಲ. ಅವುಗಳನ್ನ ಬಿಟ್ಟು ಬಿಡ್ತಾನೆ ಮತ್ತು ಶರೀರ ರಕ್ಷಣೆಗೆ ಎಷ್ಟು ಬೇಕೋ ಅಷ್ಟು ಕರ್ಮವನ್ನು ಮಾತ್ರ ಮಾಡುತ್ತಾನೆ.
ಹೀಗೆ ಯಾರು ಕೆಲಸವನ್ನ ಮಾಡ್ತಾರೋ ಅವರ ಮೇಲೆಯೂ ಕೂಡ ಪಾಪಪೂರಿತ ಪ್ರತಿಕ್ರಿಯೆಗಳು ಯಾವುದೇ ಪರಿಣಾಮವನ್ನು ಉಂಟು ಮಾಡುವುದಿಲ್ಲ. ಇಂದ್ರಿಯವನ್ನ ನಿಗ್ರಹ ಮಾಡಿಟ್ಟುಕೊಂಡು ಯಾವುದೇ ಭೌತಿಕ ವಿಚಾರಗಳ ಕುರಿತಾಗಿ ಆಸಕ್ತಿಯನ್ನ ಇಟ್ಟುಕೊಳ್ಳದೆ ಇರುವಂತಹ ವ್ಯಕ್ತಿ ಆತನ ಈ ಒಂದು ಪಾಪಪೂರಿತ ಪ್ರತಿಕ್ರಿಯೆಗಳೆಲ್ಲವೂ ಕೂಡ ನಾಶವಾಗಿ ಹೋಗುತ್ತದೆ. ಇನ್ನು ತನಗೇನು ಸಿಕ್ಕಿತೋ ಅದರಲ್ಲೇ ಆತನು ಸಂತುಷ್ಟಿಯನ್ನ ಹೊಂದಿರ್ತಾನೆ. ಯದೃಚ್ಛಾ ಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಾಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ತಾನಾಗಿ ಬಂದುದರಲ್ಲಿ ತೃಪ್ತಿ ಇರುವವನು, ದ್ವಂದ್ವಾತೀತನು, ಅಸೂಯೆ ಇಲ್ಲದವನು, ಗೆಲುವು ಸೋಲುಗಳಲ್ಲಿ ಒಂದೇ ರೀತಿ ಇರುವವನು ಆದ ಮನುಷ್ಯನು ಕೆಲಸ ಮಾಡಿದರೂ ಬಂಧನಕ್ಕೆ ಸಿಲುಕುವುದಿಲ್ಲ. ಇಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಯುದ್ಧವನ್ನ ಮಾಡ್ಲಿಕ್ಕೆ ಹೇಳ್ತಾ ಇರುವಂತದ್ದು. ಆದ್ರಿಂದ ಅರ್ಜುನ, ನೀನು ಯುದ್ಧವನ್ನ ಮಾಡ್ಲಿಕ್ಕೆ ಅಂತೇಳಿ ಹೊರಟಾಗ ನೀವು ಅನೇಕ ಯೋಧರನ್ನ ನೀನು ಸಾಯಿಸಬೇಕಾಗ್ತದೆ. ಆದ್ರೆ ನೀನು ನಿನ್ನ ಸ್ವಾರ್ಥಕ್ಕೋಸ್ಕರ ಇದನ್ನ ಮಾಡ್ತಾ ಇಲ್ಲ ಅನ್ನುವ ಕಾರಣದಿಂದಾಗಿ ನಿನಗೆ ಅದರಲ್ಲಿ ಬಂಧನವೂ ಕೂಡ ಇರುವುದಿಲ್ಲ. ಇಂಥ ವ್ಯಕ್ತಿಗಳು ವಿಶೇಷವಾಗಿ ತನಗೇನೋ ಜೀವನದಲ್ಲಿ ಬೇಕು ಅಂತೇಳಿ ಪ್ರಯತ್ನವನ್ನ ಮಾಡ್ಲಿಕ್ಕೆ ಹೋಗುವುದಿಲ್ಲ. ಆ ಭಗವಂತ ಏನನ್ನ ಕಳಿಸಿಕೊಡ್ತಾನೋ ಅದನ್ನ ಆತನು ಪಡೆಯುತ್ತಾನೆ. ಅದರಿಂದಲೇ ಅವನು ಬಂದುದರಲ್ಲಿ ತೃಪ್ತಿಯನ್ನ ಹೊಂದುತ್ತಾನೆ. ಮತ್ತು ಆತನು ದ್ವಂದ್ವಾತೀತನಾಗಿರ್ತಾನೆ. ಅವನ ನಿರ್ಧಾರಗಳು ದೃಢವಾಗಿರ್ತದೆ. ಸರಿಯಾದಂತಹ ನಿರ್ಧಾರವನ್ನ ಅವನು ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅವನಿಗೆ ಇನ್ನೊಬ್ಬರ ಮೇಲೆ ಅಸೂಯೆ ಎನ್ನುವುದು ಇರುವುದಿಲ್ಲ. ಅಸೂಯೆ ಯಾವಾಗ ಬರ್ತದೆ? ಯಾವಾಗ ಅಲ್ಲಿ ಒಂದು ಸ್ಪರ್ಧೆ ಏರ್ಪಡ್ತದೋ ಆಗ ಒಬ್ಬ ವ್ಯಕ್ತಿ ಗೆಲ್ತಾನೆ, ಕೆಲವರು ಗೆಲ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಆಗ ಅಸೂಯೆ ಬರ್ತದೆ, ನನಗೆ ಸಿಗದ್ದು ಅವನಲ್ಲಿರಬಾರ್ದು ಅಂತ ಹೇಳಿ. ಆದ್ರೆ ಇಂತಹ ವ್ಯಕ್ತಿಗಳಿಗೆ, ಯಾರು ನಾನು ಮಾಡಿದ್ದೇ ಅಲ್ಲ ಅಂತ ಹೇಳಿ ತಿಳ್ಕೊಳ್ತಾರೋ ಅಂತ ವ್ಯಕ್ತಿಗೆ ಅಸೂಯೆಯೂ ಕೂಡ ಇರುವುದಿಲ್ಲ. ಗೆಲುವು ಸೋಲುಗಳಲ್ಲಿ ಅವರು ಸಮಾನರಾಗಿ ಇರ್ತಾರೆ. ಈ ರೀತಿಯಾಗಿ ಯಾರು ಕೆಲಸವನ್ನ ಮಾಡ್ತಾರೋ ಅವರಿಗೆ ಕರ್ಮದ ಬಂಧನ ಇರುವುದಿಲ್ಲ. ಇದು ಕಳೆದ ವಾರದಲ್ಲೇ ಹೇಳಿದ ಹಾಗೆ, ಒಬ್ಬ ವ್ಯಕ್ತಿ ಈ ಒಂದು ಜೈಲಿನಲ್ಲಿ ಇದ್ದಾನೆ. ಆ ಜೈಲಿನ ಬಾಗಿಲನ್ನ ಹಾಕಿದ್ದಾರೆ, ಕಂಬಿಯ ಬಾಗಿಲನ್ನ ಅದನ್ನ ಹಾಕಿ ಅದಕ್ಕೆ ಬೀಗ ಹಾಕಿದ್ದಾರೆ. ಈಗ ಭಗವಂತ ಕೊಡುವಂತಹ ಈ ಜ್ಞಾನ ಹೇಗಿದೆ ಅಂತ ಹೇಳಿದ್ರೆ, ಆ ರೀತಿಯಾಗಿ ಬಂಧನದಲ್ಲಿರುವಂತಹ ವ್ಯಕ್ತಿಯು ಕೂಡ ಬಿಡುಗಡೆಯನ್ನ ಪಡೀಲಿಕ್ಕೆ ಸಾಧ್ಯವಾಗುವಂತೆ ಈ ಒಂದು ಕೆಲಸವನ್ನ ನಾವು ಮಾಡಬೇಕು. ಏನೆಲ್ಲ ಜೀವನದಲ್ಲಿ ಬರ್ತದೋ ಅದರಲ್ಲೇ ನಾವು ತೃಪ್ತಿಯನ್ನ ಹೊಂದಿರಬೇಕು. ದ್ವಂದ್ವಾತೀತರಾಗಿ, ಅಸೂಯೆ ಇಲ್ಲದೆ, ಗೆಲುವಾಗ್ಲಿ ಸೋಲಾಗ್ಲಿ ಎಲ್ಲವೂ ಕೂಡ ಭಗವಂತನ ಇಚ್ಛೆಯಂತೆ ನಡೀತಾ ಇದೆ. ಇದು ತುಂಬಾ ಕಷ್ಟ, ಎಲ್ಲರಿಗೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಆದ್ರೆ ನಾವು ಪ್ರಯತ್ನವನ್ನ ಪಡಬಹುದು. ಯಾಕಂದ್ರೆ ನಮಗೆ ಕೆಲವೊಮ್ಮೆ ಅನಿಸ್ತದೆ, ಜೀವನದಲ್ಲಿ ಯಾಕೆ ಇಷ್ಟೊಂದು ಕಷ್ಟಗಳು ಬರ್ತವೆ ಅಂತೇಳಿ. ಕಷ್ಟಗಳು ಯಾಕೆ ಬರ್ತವೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಭಕ್ತಿಯನ್ನು ಸರಿಯಾಗಿ ಮಾಡುವುದಿಲ್ಲ. ಎರಡನೇದಾಗಿ ಈ ಜೀವನ ಅಂದ್ರೆ ಏನು ಅಂತೇಳಿ ನಮಗೆ ಸರಿಯಾಗಿ ಅರ್ಥ ಆಗ್ಲಿಲ್ಲ. ಈ ಜೀವನ ಇರುವುದೇ ನಮ್ಮ ಆನಂದಕ್ಕೋಸ್ಕರ, ನಾವು ಖುಷಿ ಪಡ್ಲಿಕ್ಕೋಸ್ಕರ ಅಂತ ನಾವು ತಿಳ್ಕೊಳ್ತೇವೆ. ಅಲ್ಲಿ ನಮಗೆ ಆ ಒಂದು ಸಮಸ್ಯೆ ಎದುರಾಗ್ತದೆ. ಇಲ್ಲಿ ಭಗವಂತನೇ ಹೇಳುವುದು, ಅಂಥ ವ್ಯಕ್ತಿ ಕರ್ಮವನ್ನ ಮಾಡಿದ್ರೆ ಅವನು ಯಾವುದೇ ಬಂಧನಕ್ಕೆ ಕೂಡ ಒಳಗಾಗುವುದಿಲ್ಲ. ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಾಯಾಚರತ ಕರ್ಮಂ ಸಮಗ್ರಂ ಪ್ರವಿಲೀಯತೆ. ಐಹಿಕ ಪ್ರಕೃತಿಯ ಗುಣಗಳಿಗೆ ಅಂಟಿಕೊಳ್ಳದವನು ಮತ್ತು ಆಧ್ಯಾತ್ಮಿಕ ಜ್ಞಾನದಲ್ಲಿ ಸಂಪೂರ್ಣವಾಗಿ ನೆಲೆಗೊಳ್ಳುವವನು ಆದ ಮನುಷ್ಯನ ಕರ್ಮವು ಆಧ್ಯಾತ್ಮದಲ್ಲಿ ಸಂಪೂರ್ಣವಾಗಿ ಲೀನವಾಗುತ್ತದೆ. ಐಹಿಕ ಪ್ರಕೃತಿಗೆ ಆ ವ್ಯಕ್ತಿಯು ಅಂಟಿಕೊಂಡಿರುವುದಿಲ್ಲ. ಅಂದ್ರೆ ಆ ಭೌತಿಕ ಪ್ರಪಂಚದ ಮೇಲೆ ಅವನ ಅವಲಂಬನೆ ಇರುವುದಿಲ್ಲ. ಮತ್ತು ಬಹಳ ಆ ಒಂದು ಆಧ್ಯಾತ್ಮಿಕ ಜ್ಞಾನದಲ್ಲಿ ಬಹಳ ವಿಚಾರಗಳನ್ನ ತಿಳಿದುಕೊಂಡು ಅದರಲ್ಲಿ ಸಂಪೂರ್ಣವಾಗಿ ನೆಲೆಗೊಂಡಿರ್ತಾನೆ. ನೆಲೆಗೊಳ್ಳುವುದು ಅಂತ ಹೇಳಿದ್ರೆ ಏನು? ಆಧ್ಯಾತ್ಮದ ವಿಚಾರವಾಗಿ ನಮಗಿರುವಂತಹ ಏನೆಲ್ಲ ಪ್ರಶ್ನೆಗಳಿವೆಯೋ ಅವುಗಳನ್ನೆಲ್ಲ ನಾವು ಉತ್ತರವನ್ನ ಪಡೆದುಕೊಂಡು ಅದೇ ಒಂದು ಸ್ತರದಲ್ಲಿ ನಿರಂತರವಾಗಿ ವ್ಯಕ್ತಿಯು ನಿಲ್ಲುವುದಂತೆ ಆದ್ರೆ ಅವನು ಅಲ್ಲಿ ನೆಲೆ ನಿಂತಿದ್ದಾನೆ ಅಂತ ಹೇಳಿ ಹೇಳ್ತಾರೆ. ಅಂತಹ ವ್ಯಕ್ತಿಯ ಕರ್ಮವು ಕೂಡ ಅವನು ಮಾಡುವಂತಹ ಆಧ್ಯಾತ್ಮಿಕ ಕಾರ್ಯದಲ್ಲಿ ಲೀನವಾಗಿ ಹೋಗ್ತದೆ ವಿನಃ ಅದಕ್ಕೆ ಅವನು ಯಾವುದೇ ಒಂದು
ಪ್ರತಿಕ್ರಿಯೆಯನ್ನ ಪಡೆಯಬೇಕಾದಂತಹ ಅವಶ್ಯಕತೆ ಇರೋದಿಲ್ಲ. ಇದು ಆ ಭಗವಂತನ ಭಕ್ತಿಯನ್ನ ಮಾಡುವುದು ಅಥವಾ ಅಕರ್ಮವನ್ನ ಮಾಡುವುದರಿಂದ ಉಂಟಾಗುವಂತಹ ಒಂದು ಪ್ರಯೋಜನ. ಇನ್ನು 24ನೇ ಶ್ಲೋಕದಿಂದ ಈ ಜ್ಞಾನವನ್ನ ಪಡೆಯುವುದು ಹೇಗೆ? ಯಜ್ಞದ ಮೂಲಕ. ಯಜ್ಞ ಅಂತ ಹೇಳಿದ್ರೆ ಭಗವಂತನ ಪ್ರೀತ್ಯರ್ಥವಾಗಿ ಮಾಡುವ ಕಾರ್ಯ. ನಾವು ಮಾಡುವಂತಹ ಯಜ್ಞ ಅದು ನಮಗೆ ಮತ್ತೆ ಕರ್ಮವನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ತಿಳಿಸಿಕೊಡ್ತದೆ. ಈಗ ಇಲ್ಲಿ ಜ್ಞಾನವನ್ನ ಬೆಳೆಸಿಕೊಂಡಾಗ ನಾವು ಸರಿಯಾಗಿ ಕರ್ಮವನ್ನ ಮಾಡ್ಬೋದು ಅಂತ ಗೊತ್ತಾಯ್ತು. ಹಾಗಾದ್ರೆ ಆ ಜ್ಞಾನವನ್ನ ಪಡೀಲಿಕ್ಕೋಸ್ಕರ ಏನ್ ಮಾಡ್ಬೇಕು? ಅದಕ್ಕೆ ನಾವು ಯಜ್ಞವನ್ನ ಮಾಡ್ಬೇಕು. ಯಜ್ಞವನ್ನ ಮಾಡುವುದು ಅಂತ ಹೇಳಿದ್ರೆ ಏನು? ನಾವು ಮಾಡುವ ಕೆಲಸದಲ್ಲಿ ಆ ಭಗವಂತನನ್ನ ತರಬೇಕು. ನಾವು ಈಗ ಏನು ಕೆಲಸವನ್ನ ಮಾಡ್ತಾ ಇದ್ದೇವೋ ಅದನ್ನ ಭಗವಂತನಿಗೋಸ್ಕರ ಮಾಡ್ಬೇಕು. ಆಗ ಅದು ಯಜ್ಞ ಅಂತ ಹೇಳಿ ಅನ್ನಿಸಿಕೊಳ್ತದೆ. ಇಲ್ಲಿ ಯಜ್ಞ ಅಂತ ಹೇಳಿದ್ರೆ ಮತ್ತೆ ಕರ್ಮವೇ ಆಗಿರ್ತದೆ. ಏನು ಕೆಲಸವನ್ನ ಮಾಡ್ತೇವೋ ಅದು ಯಜ್ಞ ಅಂತ ಆಗ್ತದೆ. ಆದ್ರೆ ಆ ಯಜ್ಞದಿಂದ, ಅಂದ್ರೆ ಆ ಯಜ್ಞ ಅಂತೇಳಿ ಮಾಡಲ್ಪಡ್ತಾ ಇರುವ ಕೆಲಸ, ಕರ್ಮ ಏನಿದೆ ಅದು ಕೃಷ್ಣನ ಕುರಿತಾಗಿ ಆಗಿರೋದ್ರಿಂದ ಆ ಒಂದು ಕರ್ಮ ಏನಿದೆ ಅದು ನಮಗೆ ಜ್ಞಾನವನ್ನ ತಂದು ಕೊಡ್ತದೆ. ಹೀಗೆ ಯಜ್ಞದ ಮೂಲಕ ವ್ಯಕ್ತಿಯು ಜ್ಞಾನವನ್ನ ಪಡೆಯಬಹುದು. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಕೃಷ್ಣ ಪ್ರಜ್ಞೆಯಲ್ಲಿ ಸಂಪೂರ್ಣವಾಗಿ ಮಗ್ನನಾದ ಮನುಷ್ಯನು ನಿಶ್ಚಯವಾಗಿಯೂ ಆ ಭಗವದ್ಧಾಮವನ್ನು ಸೇರುವನು, ಏಕೆಂದರೆ ಅವನು ಆಧ್ಯಾತ್ಮಿಕ ಗುಣಗಳಿಗೆ ಸಂಪೂರ್ಣವಾಗಿ ಅರ್ಪಿತನಾಗಿರುತ್ತಾನೆ. ಇಂತಹ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಆಹುತಿಯು ಪರಾತ್ಪರವಾದದ್ದು ಮತ್ತು ಅರ್ಪಣವು ಇದೇ ಆಧ್ಯಾತ್ಮಿಕ ಸ್ವಭಾವದ್ದು. ನಾವಾಗಲೇ ಹೇಳಿದ ಹಾಗೆ ನಮ್ಮಿಂದ ಯಾವುದೇ ಕೆಲಸವೂ ಕೂಡ ಘಟಿಸುವುದಿಲ್ಲ. ಎಲ್ಲವೂ ಕೂಡ ಪ್ರಕೃತಿಯ ಗುಣಗಳಿಂದಲೇ ನಡೀತಾ ಇರುವುದು. ಈಗ ನಾವು ಭಗವಂತನ ಪೂಜೆಯನ್ನ ಮಾಡಬೇಕು, ಭಗವಂತನ ಪ್ರೀತಿಯನ್ನ ಗಳಿಸ್ಲಿಕ್ಕೊಳ್ಬೇಕು ಅನ್ನುವಂತಹ ಒಂದು ಯೋಜನೆಯನ್ನ ನಾವು ಹಾಕಿಕೊಳ್ಳುವುದಾದ್ರೆ ಆ ಒಂದು ಕಾರ್ಯವನ್ನ ನಾವು ಭಗವಂತನ ಪ್ರೀತ್ಯರ್ಥವಾಗಿ ಮಾಡುವುದಾದ್ರೆ ಆ ಕರ್ಮವೇ ಯಜ್ಞವಾಗಿ ಪರಿಣಮಿಸ್ತದೆ. ಯಾವ ಕರ್ಮದಿಂದ ನಮಗೆ ಬಂಧನ ಬಂದಿದೆಯೋ ಅದನ್ನ ಭಗವಂತನ ಕುರಿತಾಗಿ ಮಾಡಿದಾಗ ಅದು ಯಜ್ಞ ಅಂತ ಅನಿಸ್ತದೆ. ಮತ್ತು ಆ ಯಜ್ಞದಿಂದ ನಮಗೆ ಈ ಭೌತಿಕ ಬಂಧನದಿಂದ ಬಿಡುಗಡೆ ದೊರೆಯುತ್ತದೆ. ಹಾಗೆ ಆ ಜೀವನದಲ್ಲಿ ನಾವು ಪ್ರಗತಿಯನ್ನ ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ಹೀಗೆ ಯಾವ ವ್ಯಕ್ತಿ ಈ ಒಂದು ರೀತಿಯಲ್ಲಿ ಕರ್ಮವನ್ನ ಮಾಡ್ತಾನೋ, ಭಗವಂತನನ್ನೇ ಕುರಿತು ಭಗವಂತನ ಸೇವೆಯನ್ನೇ ಮಾಡಿ ಭಗವಂತನ ನೆನೆಯುವಂತಹ ವ್ಯಕ್ತಿ ಯಾರಿರ್ತಾನೆ ಅವನು ಭಗವಂತನ ಧಾಮವನ್ನ ಸೇರ್ತಾನೆ. ಯಾಕಂದ್ರೆ ಅವನು ಸಂಪೂರ್ಣವಾಗಿ ತನ್ನನ್ನ ತಾನು ಆಧ್ಯಾತ್ಮಿಕ ಕಾರ್ಯಗಳಿಗೆ ಅರ್ಪಿಸಿಕೊಂಡು ಬಿಟ್ಟಿರ್ತಾನೆ. ಅವನು ತನ್ನ ಇಂದ್ರಿಯ ಭೋಗಕ್ಕೋಸ್ಕರ ಯಾವುದೇ ಕೆಲಸವನ್ನು ಕೂಡ ಮಾಡುವುದಿಲ್ಲ. ಈಗ ಭಗವಂತನ ಪೂಜೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ನಾವು ಮಾಡ್ಲಿಕ್ಕೆ ಆಗುದಿಲ್ಲ, ಆ ಭಗವಂತನೇ ಮಾಡಿಸ್ಬೇಕು. ಇಲ್ಲಿ ನೀವು ದೇವರ ಪೂಜೆಗೆ ಕುಳಿತುಕೊಳ್ಳುವಾಗ ಮೊದಲು ಏನು ಮಾಡ್ತೇವೆ? ಭಗವಂತನನ್ನ ಪ್ರಾರ್ಥನೆ ಮಾಡ್ತೇವೆ. ನಿನ್ನ ಪೂಜೆಯನ್ನ, ನಾನು ಮಾಡುವಂತಹ ಈ ಪೂಜೆಯನ್ನ ಅಥವಾ ಈ ಸೇವೆಯನ್ನ, ಈ ಯಜ್ಞವನ್ನ, ಸೇವೆಯನ್ನ ದಯವಿಟ್ಟು ಸ್ವೀಕಾರ ಮಾಡು. ಅದು ಮೊದಲನೇ ಪ್ರಾರ್ಥನೆ. ಅಷ್ಟೇ ಅಲ್ಲ, ಇನ್ನು ಎರಡನೇ ಪ್ರಾರ್ಥನೆ ಏನು ಅಂತ ಹೇಳಿದ್ರೆ, ನಿನ್ನ ಸೇವೆಯನ್ನ ನನ್ನ ಮೂಲಕ ನೀನೇ ಮಾಡಿಸು ಅಂತೇಳಿ. ಭಗವಂತನ ಭಕ್ತಿಯನ್ನ ಅಥವಾ ಭಗವಂತನ ಸೇವೆಯನ್ನ ಮಾಡುವಂತಹ ಶಕ್ತಿ ಅದು ನಮಗಿಲ್ಲ. ಹಾಗಾಗಿ ನೀನೇ ನನ್ನ ಸೇವೆಯನ್ನ, ನೀನೇ ನನ್ನ ಮೂಲಕ ನಿನ್ನ ಸೇವೆಯನ್ನ ಮಾಡಿಸಿಕೊಳ್ಬೇಕು. ಅದನ್ನ ಇಲ್ಲಿ ಹೇಳಿರುವುದು ಆಹುತಿಯೂ ಪರಾತ್ಪರವಾದದ್ದು, ಅರ್ಪಣವೂ ಆಧ್ಯಾತ್ಮಿಕ ಸ್ವಭಾವದ್ದು. ಯಾರು ಕೆಲಸವನ್ನ ಮಾಡ್ತಾ ಇದ್ದಾನೋ ಅವನೂ ಭಗವಂತನಿಂದಲೇ ಮಾಡ್ತಾ ಇರುವಂತದ್ದು, ಮತ್ತು ಅವನು ಮಾಡುವ ಕೆಲಸದ ಮೂಲಕ ಭಗವಂತನಿಗೆ ಏನು ಅರ್ಪಿತವಾಗ್ತಾ ಇದೆಯೋ ಅದುವೂ ಕೂಡ ಭಗವಂತನಿಂದಲೇ ನಡೀತಾ ಇರುವಂತದ್ದು. ಅಂದ್ರೆ ಎರಡೂ ಕೂಡ ಆ ಭಗವಂತನ ಒಂದು ಕಾರ್ಯದಿಂದಲೇ, ಆ ಭಗವಂತನ ಕೆಲಸದ ಮೂಲಕವೇ ನಡೀತಾ ಇರುವಂತದ್ದು. ಇದು ಪರಾತ್ಪರವಾದದ್ದು ಅಂತ ಹೇಳ್ತಾರೆ. ಆಹುತಿ ಮತ್ತೆ ಅರ್ಪಣ ಎರಡು ಕೂಡ ಅದು ಆಧ್ಯಾತ್ಮಿಕ ಸ್ವಭಾವದ್ದೇ ಆಗಿರ್ತದೆ. ಇನ್ನು ಮುಂದಕ್ಕೆ ಬೇರೆ ಬೇರೆ ಉದಾಹರಣೆಗಳನ್ನು ಕೊಡ್ತಾರೆ. ಹೇಗೆ ಆಹುತಿ ಮತ್ತೆ ಅರ್ಪಣಗಳು ಆಧ್ಯಾತ್ಮಿಕ ಸ್ವಭಾವದ್ದಾಗಿರ್ತದೆ. ನಾವು ಭಕ್ತಿಯನ್ನ ಮಾಡುವುದಾದ್ರೆ ಅಥವಾ ಭಗವಂತನ ಸೇವೆಯನ್ನ ಮಾಡುವುದಾದ್ರೆ, ಇದಕ್ಕೆ ಇಲ್ಲಿ ಇನ್ನು ಪ್ರಭುಪಾದರು ಬೇರೆ ಬೇರೆ
ಒಂದು ಉದಾಹರಣೆಯನ್ನು ಕೊಡ್ತಾರೆ. ಹಾಲು ಮತ್ತು ಮೊಸರಿನ ಉದಾಹರಣೆ. ಇದನ್ನು ನಾವು ಕಳೆದ ವಾರದಲ್ಲಿ ನೋಡಿದ್ದೇವೆ. ಒಬ್ಬ ವ್ಯಕ್ತಿಗೆ ಹಾಲಿನ ಒಂದು ವಸ್ತುವನ್ನ ತಿಂದು ತುಂಬಾ ಅಜೀರ್ಣವಾಗಿದ್ರೆ ಅವನು ಮೊಸರಿನ ವಸ್ತುವನ್ನ ತಿನ್ನಬಹುದು. ಈ ಮೊಸರಿನ ವಸ್ತು ಅಂದ್ರೆ ಅದೇ ಹಾಲನ್ನ ಮೊಸರಾಗಿ ಪರಿವರ್ತಿಸಿ ಸ್ವೀಕಾರ ಮಾಡಿದಾಗ ಅಜೀರ್ಣಕ್ಕೆ ಕಾರಣವಾದದ್ದೇ ಅಜೀರ್ಣವನ್ನ ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ. ಹೀಗೆ ನಾವು ಸರಿಯಾದ ರೀತಿಯಲ್ಲಿ ಕರ್ಮವನ್ನ ಮಾಡಿದ್ರೆ, ಕೆಲಸವನ್ನಂತೂ ಎಲ್ಲರೂ ಮಾಡ್ಲೇಬೇಕು, ಇದರಲ್ಲಿ ಎರಡು ಪ್ರಶ್ನೆಯೇ ಇಲ್ಲ. ಯಾಕಂದ್ರೆ ಕರ್ಮ ಮಾಡದೆ ಯಾರಿಗೂ ಜೀವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನೀವು ಮಾಡುವ ಕರ್ಮ ಬಂಧನಕ್ಕೆ ಒಳಗಾಗುತ್ತದೆ ಅಂತ ಆದ್ರೆ ನೀವು ಅದನ್ನ ಭಗವಂತನಿಗೋಸ್ಕರ ಮಾಡಿ, ಭಗವಂತನ ಪ್ರೀತ್ಯರ್ಥವಾಗಿ ಮಾಡಿ. ಆಗ ಕರ್ಮವು ನಮಗೆ ಬಂಧನಕರ ಆಗುವುದಿಲ್ಲ. ಇದು ಒಂದೊಂದೇ ಯಜ್ಞಗಳನ್ನ ಇಲ್ಲಿ ಪಟ್ಟಿ ಮಾಡ್ತಾ ಹೋಗ್ತಾರೆ. 25ನೇ ಶ್ಲೋಕದಿಂದ ಪ್ರಾರಂಭವಾಗ್ತಾ ಇದೆ. ರಿಂದ 33ನೇ ಶ್ಲೋಕದವರೆಗೆ ಹೇಗೆ ಯಜ್ಞವನ್ನ ಮಾಡುವ ಮೂಲಕ ನಾವು ಭಗವಂತನನ್ನ ಪಡೀಬಹುದು. ಭಗವಂತ ಯಜ್ಞ ಪುರುಷ, ಹಾಗಾಗಿ ಅವನ ಸೇವೆಯನ್ನ ಮಾಡುವುದನ್ನ ಇಲ್ಲಿ ಯಜ್ಞ ಅಂತೇಳಿ ಕರೆದಿದ್ದಾರೆ. ದೈವಮೇವಾ ಪರೇ ಯಜ್ಞಂ ಯೋಗಿನಾ ಪರ್ಯುಪಾಸತೆ ಬ್ರಹ್ಮಾಗ್ನೌ ಅಪರೇ ಯಜ್ಞಂ ಯಜ್ಞೇನೈವೋಪಜುಹ್ವತಿ. 4ನೇ ಅಧ್ಯಾಯದ 25ನೇ ಶ್ಲೋಕ ಇದು. ಇಲ್ಲಿಂದ 33ನೇ ಶ್ಲೋಕದವರೆಗೆ ನಾನಾ ವಿಧವಾದಂತಹ ಯಜ್ಞ, ಅದರಲ್ಲಿ ಕೊಡುವಂತಹ ಆಹುತಿ, ಆಮೇಲೆ ಅದರಿಂದ ಬರುವಂತಹ ಒಂದು ಪ್ರಸಾದ ಅಥವಾ ಪ್ರಯೋಜನ, ಇದನ್ನೆಲ್ಲ ತಿಳಿಸಿಕೊಂಡು ಹೋಗ್ತಾರೆ. ಕೆಲವರು ಯೋಗಿಗಳು ಬೇರೆ ಬೇರೆ ಯಜ್ಞಾರ್ಪಣೆಗಳಿಂದ ದೇವತೆಗಳನ್ನು ಪರಿಪೂರ್ಣವಾಗಿ ಆರಾಧಿಸುತ್ತಾರೆ. ಇನ್ನು ಕೆಲವರು ಪರಬ್ರಹ್ಮನ ಅಗ್ನಿಯಲ್ಲಿ ಯಜ್ಞವನ್ನು ಮಾಡುತ್ತಾರೆ. ಇಲ್ಲಿ ದೇವತೆಗಳ ಕುರಿತಾಗಿ ಮಾಡುವಂತಹ ಯಜ್ಞ, ಇದನ್ನ ದ್ರವ್ಯ ಯಜ್ಞ ಅಂತ ಹೇಳಿ ಕರೀತಾರೆ. ಅಗ್ನಿಕುಂಡದಲ್ಲಿ ಯಜ್ಞವನ್ನ ಒಂದು ಹೋಮವನ್ನ ಮಾಡ್ತಾ ಆಹುತಿಯನ್ನ ಕೊಡುವಂತಹದ್ದು. ಇದರಿಂದ ಅವರಿಗೆ ಏನು ಸಿಗ್ತದೆ, ಆ ಒಂದು ದೇವತೆಗಳ ಅನುಗ್ರಹಕ್ಕೆ ಅವರು ಪಾತ್ರರಾಗ್ತಾರೆ. ಮನುಷ್ಯನು ದೇವತೆಗಳನ್ನ ತೃಪ್ತಿಪಡಿಸಿದ್ರೆ ದೇವತೆಗಳು ಮನುಷ್ಯರನ್ನ ತೃಪ್ತಿಪಡಿಸ್ತಾರೆ. ನಾವು ದೇವತೆಗಳಿಗೆ ಅಂದ್ರೆ ನೇರವಾಗಿ ನಾವು ಭಗವಂತನಿಗೆ ಆ ಒಂದು ಸೇವೆಯನ್ನ ಮಾಡಬಹುದು. ಹಾಗೆ ಮಾಡೋದ್ರಿಂದ ದೇವತೆಗಳಿಗೂ ಕೂಡ ಸಂತೋಷವಾಗ್ತದೆ. ಆದ್ರೆ ಇಲ್ಲಿ ಕೊಟ್ಟಿರೋ ಉದಾಹರಣೆ, ದೇವತೆಗಳಿಗೆ ನಾವು ಪೂಜೆಯನ್ನ ಮಾಡಿದ್ರೆ, ದೇವತೆಗಳಿಗೆ ಯಜ್ಞವನ್ನ ಮಾಡಿದ್ರೆ ಅವುಗಳು ಆ ದೇವತೆಗಳ ಅನುಗ್ರಹವನ್ನು ನಮಗೆ ಕೊಡುತ್ತದೆ. ಇದರಿಂದಾಗಿ ನಮಗೆ ಜೀವನದಲ್ಲಿ ಬೇಕಾದ್ದೆಲ್ಲವನ್ನು ಕೂಡ ನಾವು ಪಡೀಲಿಕ್ಕೆ ಸಾಧ್ಯವಾಗ್ತದೆ. ಇದು ಒಂದು ರೀತಿಯಾದಂತಹ ಯಜ್ಞ. ಇನ್ನೊಂದು ರೀತಿಯಾದ ಯಜ್ಞ, ಕೆಲವರು ಪರಬ್ರಹ್ಮನ ಅಗ್ನಿಯಲ್ಲಿ ಯಜ್ಞವನ್ನು ಮಾಡುತ್ತಾರೆ. ಆ ಪರಬ್ರಹ್ಮ, ಇಲ್ಲಿ ಹಿಂದೆ ಹೇಳಿದ್ದು ದೇವತೆಗಳು, ಇಲ್ಲಿ ಹೇಳುವುದು ಪರಬ್ರಹ್ಮ. ಪರಬ್ರಹ್ಮ ಅಂತ ಹೇಳಿದ್ರೆ ಮೂಲದಲ್ಲಿ ಭಗವಾನ್ ಶ್ರೀಕೃಷ್ಣ, ಅವನನ್ನ ಪರಬ್ರಹ್ಮ, ಪರಂಧಾಮ, ಪವಿತ್ರಂ ಪರಮಂ ಭವಾನ್ ಅಂತ ಹೇಳ್ತೇವೆ. ಬ್ರಹ್ಮ ಅಂದ್ರೆ ಸೃಷ್ಟಿಕರ್ತ ಬ್ರಹ್ಮ, ಪರಬ್ರಹ್ಮ ಅಂತ ಹೇಳಿದ್ರೆ ಅವನನ್ನು ಸೃಷ್ಟಿ ಮಾಡಿದ್ದು. ಸೃಷ್ಟಿಕರ್ತ ಬ್ರಹ್ಮನನ್ನ ಸೃಷ್ಟಿ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಅದು ಮಹಾವಿಷ್ಣುವಿನ ನಾಭಿಕಮಲದಿಂದ ಅವರು ಬಂದಿರುವುದು. ಅದರಿಂದ ಅವರನ್ನ ಪರಬ್ರಹ್ಮ, ಮಹಾವಿಷ್ಣುವನ್ನ ಪರಬ್ರಹ್ಮ ಅಂತ ಕರಿತೇವೆ. ಹಾಗಾಗಿ ಶ್ರೀಕೃಷ್ಣನನ್ನು ಕೂಡ ನಾವು ಕರೀಬಹುದು. ಪರಬ್ರಹ್ಮನ ಅಗ್ನಿಯಲ್ಲಿ ಯಜ್ಞವನ್ನ ಮಾಡ್ತಾರೆ. ಇದು ಇನ್ನೊಂದು ರೀತಿಯಾದಂತಹ ಯಜ್ಞ. ಇನ್ನು ಉಳಿದ ರೀತಿಯ ಯಜ್ಞ ಅಂತ ಹೇಳಿದ್ರೆ, ಶ್ರೋತ್ರಾದೀನಿಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹ್ವತಿ ಶಬ್ದಾದೀನ್ ವಿಷಯಾನನ್ಯ ಇಂದ್ರಿಯಾಗ್ನಿಷು ಜುಹ್ವತಿ. ಪರಿಶುದ್ಧ ಬ್ರಹ್ಮಚಾರಿಗಳಾದ ಕೆಲವರು ಶ್ರವಣ ಪ್ರಕ್ರಿಯೆಯನ್ನು ಮತ್ತು ಇಂದ್ರಿಯಗಳನ್ನು ಮನಸ್ಸಿನ ಸಂಯಮದ ಅಗ್ನಿಯಲ್ಲಿ ಅರ್ಪಿಸುತ್ತಾರೆ. ಬ್ರಹ್ಮಚಾರಿಗಳೇನು ಮಾಡ್ತಾರೆ, ತಮ್ಮ ಇಂದ್ರಿಯಗಳನ್ನ ನಿಗ್ರಹ ಮಾಡ್ತಾರೆ. ಹೀಗೆ ನಿಗ್ರಹ ಮಾಡಿ ಶಾಸ್ತ್ರಗಳ ಶ್ರವಣವನ್ನ ಮಾಡ್ತಾರೆ. ಯಾಕಂದ್ರೆ ಇದನ್ನ ಸ್ಟೂಡೆಂಟ್ ಲೈಫ್ ಅಂತ ಹೇಳ್ತೇವೆ, ಬ್ರಹ್ಮಚಾರಿ ಆಶ್ರಮ. ಅದರಲ್ಲಿ ನಾವು ಕೇಳಬೇಕು, ಗುರುಗಳಿಂದ ಕೇಳಿ ವಿಷಯಗಳನ್ನ ತಿಳಿದುಕೊಳ್ಬೇಕು. ಹೀಗೆ ತಿಳಿದುಕೊಂಡಾಗ ನಮಗೆ ಸಿಗುವಂತಹ ಪ್ರಸಾದ ಏನು ಅಂತ ಹೇಳಿದ್ರೆ, ನಾವು ಕೇಳಿದ ನಂತರ ನಮ್ಮ ಮನಸ್ಸಿನಲ್ಲಿ ಏನು ಉಳಿತದೋ ಅದು ಪ್ರಸಾದ. ಈಗ ಕೆಲವರಿಗೆ ಕೇಳಿದ ಎಲ್ಲ ವಿಚಾರಗಳು ನೆನಪುಳಿಬಹುದು, ಅವರಿಗೆ ಉತ್ತಮವಾದಂತಹ ಫಲ ದೊರಕಿತು ಅಂತೇಳಿ ಹೇಳಬಹುದು. ಇನ್ನು ಕೆಲವರಿಗೆ ಕೇಳಿರ್ತಾರೆ, ಆದರೆ ಸ್ವಲ್ಪ ಸ್ವಲ್ಪ ಮಾತ್ರ ನೆನಪಿರ್ತದೆ, ಎಲ್ಲವೂ ನೆನಪಿರುವುದಿಲ್ಲ. ಅಂದ್ರೆ ಅವರಿಗೆ ಅಷ್ಟೇ ಪ್ರಸಾದ ಸಿಕ್ಕಿದೆ, ಅದರಲ್ಲಿ ಅವರಿಗೆ ಅದನ್ನ ಹೆಚ್ಚು ತಿಳ್ಕೊಳ್ಳಿಕ್ಕೆ ಆಗ್ಲಿಲ್ಲ.
ಇನ್ನು ಕೆಲವರಿಗೆ ಏನೂ ನೆನಪೇ ಇರೋದಿಲ್ಲ. ಯಾರಾದ್ರೂ ಕೇಳಿದ್ರೆ ಕ್ಲಾಸ್ ತುಂಬಾ ಚೆನ್ನಾಗಿತ್ತು, ಏನು ಹೇಳಿದ್ರು ಅಂತ ಹೇಳಿದ್ರೆ ಏನು ಗೊತ್ತಿಲ್ಲ, ಏನೇನೋ ಹೇಳಿದ್ರು ಅಂತ ಹೇಳ್ತಾರೆ ಅಷ್ಟೇ. ಅವರಿಗೆ ಆ ಯಜ್ಞದಿಂದ ಯಾವುದೇ ಫಲವೂ ಕೂಡ ದೊರಕಲಿಲ್ಲ ಅಂತೇಳಿ ನಾವು ಅರ್ಥ ಮಾಡಿಕೊಳ್ಬೇಕು. ಹೀಗೆ ಮನಸ್ಸಿನ ಸಂಯಮದ ಅಗ್ನಿಯಲ್ಲಿ ಅವರು ಅರ್ಪಿಸ್ತಾರೆ. ಮನಸ್ಸನ್ನ ನಿಗ್ರಹ ಮಾಡಿ ಅವರು ಇರೋದ್ರಿಂದಾಗಿ ಅವರಿಗೆ ಆ ಭಗವಂತನು ಅನುಗ್ರಹವನ್ನ ಮಾಡ್ತಾನೆ. ಇದು ಬ್ರಹ್ಮಚಾರಿಗಳ ಒಂದು ವಿಚಾರವನ್ನ ಹೇಳಿದ್ರೆ, ಇನ್ನು ಸಂಸಾರಿಗಳು ಅಥವಾ ಗೃಹಸ್ಥರು ಯಾರಿದ್ದಾರೆ ಅವರ ವಿಚಾರವಾಗಿ ಹೇಳುವುದಾದ್ರೆ, ನಿಯಮಬದ್ಧ ಗೃಹಸ್ಥರಾದ ಇತರರು ಇಂದ್ರಿಯ ವಿಷಯಗಳನ್ನು ಇಂದ್ರಿಯಾಗ್ನಿಯಲ್ಲಿ ಅರ್ಪಿಸುತ್ತಾರೆ. ಗೃಹಸ್ಥರಿಗೆ ಇಂದ್ರಿಯ ವಿಷಯಗಳನ್ನ ಪಡೆಯುವಂತಹ ಒಂದು ಸ್ವಾತಂತ್ರ್ಯತೆ ಇರ್ತದೆ. ಆ ರೀತಿಯಾಗಿ ಅವರು ಕೆಲಸವನ್ನ ಇಂದ್ರಿಯಗಳನ್ನ ಉಪಯೋಗಿಸಿ ಅವುಗಳ ಮೂಲಕ ಭಗವಂತನ ಸೇವೆಯನ್ನ ಮಾಡ್ತಾರೆ. ಗೃಹಸ್ಥ ಜೀವನದ ಮುಖ್ಯವಾದ ಉದ್ದೇಶ ಏನು ಅಂತ ಹೇಳಿದ್ರೆ, ಕೃಷ್ಣ ಪ್ರಜ್ಞೆಯುಕ್ತವಾದಂತಹ ಮಕ್ಕಳನ್ನ ಬೆಳೆಸುವಂಥದ್ದು. ಆ ರೀತಿಯಾಗಿ ಬರುವಂತಹ ಮಕ್ಕಳು ಯಾರಿರ್ತಾರೆ ಅವರು ಸಮಾಜದಲ್ಲಿ ಉತ್ತಮವಾದಂತಹ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಲಿಕ್ಕೆ ಸಹಾಯ ಮಾಡ್ತಾರೆ. ಇದು ಒಂದು ರೀತಿಯಾದಂತಹ ಯಜ್ಞ. ಅಲ್ಲಿ ಬ್ರಹ್ಮಚಾರಿಗಳು ಮನಸ್ಸನ್ನ ಸಂಯಮದಲ್ಲಿಟ್ಟು ನಿಯಂತ್ರಣ ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾದರೆ, ಇಲ್ಲಿ ಗೃಹಸ್ಥರು ತಮ್ಮ ಇಂದ್ರಿಯಗಳ ಅಗ್ನಿಯಲ್ಲಿಯೇ ಅರ್ಪಿಸಿ ಅವರು ಭಗವಂತನ ಯಜ್ಞವನ್ನ, ಭಗವಂತನ ಅನುಗ್ರಹವನ್ನ ಮಾಡ್ತಾರೆ. ನಾವೀಗ ಇದನ್ನೆಲ್ಲ ಸಾಮಾನ್ಯ ಕಾರ್ಯಗಳಲ್ಲಿ ನೋಡಿದ್ರೆ ಏನಾಗ್ತದೆ, ಇವುಗಳೆಲ್ಲ ಬಂಧನಕರವಾಗಬಹುದು. ಈಗ ಗೃಹಸ್ಥರು ಅವರು ಸಂಸಾರದಲ್ಲಿ ಬಿದ್ದು ಮತ್ತೆ ಅವರಿಗೆ ನಾನಾ ರೀತಿಯಾದಂತಹ ತಾಪತ್ರಯಗಳಿಗೆ ಒಳಗಾಗಿ ಅವರು ಜೀವನವನ್ನ ವ್ಯರ್ಥವಾಗಿ ಕಳೆಯುವಂತಹ ಒಂದು ಸಂದರ್ಭ ಬರಬಹುದು. ಆದ್ರೆ ಇಲ್ಲಿ ಭಗವಂತ ಹೇಳಿರುವ ರೀತಿಯಲ್ಲಿ ನಾವು ಕರ್ಮವನ್ನ ಮಾಡಿದೆವು ಅಂತಾದ್ರೆ ನಾವು ಯಾವುದೇ ಬಂಧನಕ್ಕೆ ಒಳಗಾಗುವುದಿಲ್ಲ. ಬದಲಾಗಿ ನಾವು ಮಾಡುವ ಕೆಲಸವೇ ನಮ್ಮನ್ನ ಬಿಡುಗಡೆಗೆ ಕರೆದುಕೊಂಡು ಹೋಗ್ತದೆ. ಹಾಗಾಗಿ ಮಕ್ಕಳಿಗೆ ಕೃಷ್ಣ ಪ್ರಜ್ಞೆಯನ್ನ ಕೊಡುವಂತಹದ್ದು ಪ್ರತಿಯೊಬ್ಬ ತಂದೆ ತಾಯಿಗಳ ಆ ಒಂದು ಕರ್ತವ್ಯವಾಗಿರ್ತದೆ. ಕೌಮಾರ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಂ ಅರ್ಥದಂ. ಪ್ರಹ್ಲಾದ ಮಹಾರಾಜ ಹೇಳಿದ ಮಾತು. ಸಣ್ಣ ವಯಸ್ಸಲ್ಲಿ ಪ್ರಹ್ಲಾದ ಮಹಾರಾಜ ತನ್ನ ತಾಯಿಯ ಗರ್ಭದೊಳಗಿರುವಾಗಲೇ ಆ ಒಂದು ಎಲ್ಲ ವಿಚಾರಗಳನ್ನ ನಾರದ ಮುನಿಗಳಿಂದ ಕೇಳಿ ತಿಳ್ಕೊಂಡಿದ್ದಾನೆ. ಆದ್ರೆ ನಾವು ಕನಿಷ್ಠ ಪಕ್ಷ ಸಾಧ್ಯವಾದಷ್ಟು ಅವರಿಗೆ ಆ ಒಂದು ಭಕ್ತಿಯನ್ನ ತಿಳಿಸಿಕೊಡ್ಬೇಕು. ಅವರನ್ನು ಕೂಡ ನಾವು ಭಕ್ತರನ್ನಾಗಿ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಇದು ಬ್ರಹ್ಮಚರ್ಯ, ವಾನಪ್ರಸ್ಥ, ಗೃಹಸ್ಥ ಸನ್ಯಾಸ ಇವುಗಳು ಮತ್ತು ಗೃಹಸ್ಥಾಶ್ರಮ ಇವುಗಳ ಒಂದು ವ್ಯತ್ಯಾಸವನ್ನ ಇಲ್ಲಿ ಪ್ರಭುಪಾದರು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನೂ ಒಂದು ರೀತಿಯಾದಂತಹ ಜನರಿದ್ದಾರೆ. ಅವರು ಹೇಗಿರ್ತಾರೆ ಅಂತ ಹೇಳಿದ್ರೆ, ಸರ್ವಾಣಿಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚಾಪರೇ ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನ ದೀಪಿತೆ. ಕೆಲವರು ಮನಸ್ಸನ್ನು ಇಂದ್ರಿಯಗಳನ್ನು ನಿಗ್ರಹಿಸಿ ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸಲು ಬಯಸುತ್ತಾರೆ. ಅಂತಹವರು ಎಲ್ಲ ಇಂದ್ರಿಯಗಳ ಮತ್ತು ಪ್ರಾಣವಾಯುವಿನ ಕಾರ್ಯಗಳನ್ನು ಆತ್ಮ ಸಂಯಮ ಎಂಬ ಅಗ್ನಿಗೆ ಅರ್ಪಿಸುತ್ತಾರೆ. ಹಿಂದೆ ಹೇಳಿದ ಉದಾಹರಣೆ ಅದು ಆತ್ಮ ಸಾಕ್ಷಾತ್ಕಾರದ ಕುರಿತಾಗಿ ಇರಬಹುದು ಅಥವಾ ಇಲ್ಲದೆ ಇರಬಹುದು. ಆದ್ರೆ ಇಲ್ಲಿ ಸ್ಪಷ್ಟವಾಗಿ ಆತ್ಮ ಸಾಕ್ಷಾತ್ಕಾರ ಅಂದ್ರೆ ನಾನು ಯಾರು ಅನ್ನುವುದನ್ನು ನನಗೆ ತಿಳಿಯಬೇಕು. ಆ ಒಂದು ಉದ್ದೇಶದಿಂದ ನಾನು ನನ್ನ ಎಲ್ಲ ಮನಸ್ಸನ್ನು ಇಂದ್ರಿಯಗಳನ್ನು ನಿಗ್ರಹಿಸಿ ಆತ್ಮ ಸಾಕ್ಷಾತ್ಕಾರ ಪಡೀಲಿಕ್ಕೆ ಪ್ರಯತ್ನವನ್ನ ಪಡುವುದರಿಂದ ಆ ಭಗವಂತನ ಧಾಮಕ್ಕೆ ಅವರಿಗೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಇದು ಅವರಿಗೆ ದೊರಕುವಂತಹ ಯಜ್ಞಶಿಷ್ಟ ಅಂತ ಅವರು ಎಲ್ಲ ಇಂದ್ರಿಯಗಳ ಮತ್ತು ಪ್ರಾಣವಾಯುವಿನ ಕಾರ್ಯಗಳನ್ನು ಆತ್ಮಸಂಯಮ ಎಂಬ ಅಗ್ನಿಗೆ ಅರ್ಪಿಸುತ್ತಾರೆ. ಇಲ್ಲಿ ಇಂದ್ರಿಯಗಳು ಮತ್ತು ಪ್ರಾಣವಾಯು ಇವುಗಳು ಒಂದಕ್ಕೊಂದು ಪರಸ್ಪರ ಸಂಪರ್ಕವನ್ನ ಹೊಂದಿದೆ, ಒಂದಕ್ಕೊಂದು ಸಂಬಂಧ ಇದೆ. ನಾವು ಮಾಡುವಂತಹ ಪ್ರತಿಯೊಂದು ಕೆಲಸವೂ ನಮ್ಮ ಪ್ರಾಣವಾಯುವಿನ ಶಕ್ತಿಯಿಂದ ನಡೀತಾ ಇರುವಂತಹದ್ದು. ಪ್ರಾಣವಾಯುವನ್ನ ನಿಯಂತ್ರಣ ಮಾಡುವುದರಿಂದ ಮನಸ್ಸಿನ ನಿಯಂತ್ರಣ ಸಾಧ್ಯ. ಮನಸ್ಸಿನ ನಿಯಂತ್ರಣದಿಂದ ಇಂದ್ರಿಯಗಳನ್ನು ನಿಯಂತ್ರಣ ಮಾಡಬಹುದು. ನಮ್ಮ ಪಂಚ ಜ್ಞಾನೇಂದ್ರಿಯಗಳೇನಿವೆ ಅವುಗಳನ್ನ ಮನಸ್ಸು ನಿಗ್ರಹ ಮಾಡ್ತದೆ ಮತ್ತು ಆ ಮನಸ್ಸು ಅದು ನಮ್ಮನ್ನ ಸರಿಯಾದಂತಹ ದಾರಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯವಾಗುವಂತೆ ಪ್ರಾಣವಾಯುವನ್ನ ನಾವು ಪ್ರಾಣವಾಯುವಿನ ಮೂಲಕ ಅದನ್ನು ನಿಗ್ರಹ ಮಾಡಬೇಕು. ಈಗ ನಮಗೇನಾದ್ರೂ
ಭಯವಾದಾಗ ಅಥವಾ ಏನಾದರೂ ಸಮಸ್ಯೆ ಆದಾಗ ನಮ್ಮ ಉಸಿರಾಟದಲ್ಲಿ ವ್ಯತ್ಯಾಸ ಕಾಣ್ತದೆ ನಮಗೆ. ನಾವು ಜೋರಾಗಿ ಉಸಿರಾಡ್ತೇವೆ. ಆದ್ರೆ ಅದೇ ಉಸಿರಾಟವನ್ನು ನಾವು ನಿಧಾನವಾಗಿ ಮಾಡಿದಾಗ ಅದರದ್ದೇ ಇನ್ನೊಂದು ಫಲವನ್ನು ನಾವು ಪಡಿಬಹುದು. ಅಂದ್ರೆ ನಮ್ಮ ಮನಸ್ಸು ಶಾಂತವಾಗ್ತದೆ. ಮನಸ್ಸು ಶಾಂತವಾದಾಗ ಇಂದ್ರಿಯಗಳನ್ನು ನಿಗ್ರಹ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅದನ್ನೇ ಆತ್ಮ ಸಂಯಮದ ಅಗ್ನಿ ಅಂತೇಳಿ ಕರೆಯುವಂತಹದ್ದು. ಇಲ್ಲಿ ಪ್ರತ್ಯಗಾತ್ಮ ಪರಾಗಾತ್ಮ ಅಂತ ಹೇಳಿ ಎರಡು ವಿಚಾರ ಹೇಳ್ತಾರೆ. ಯಾವಾಗ ಆತ್ಮಕ್ಕೆ ಇಂದ್ರಿಯ ಸುಖದ ಮೋಹ ಇರ್ತದೋ ಅದನ್ನ ಪರಾಗಾತ್ಮ ಅಂತ ಹೇಳ್ತಾರೆ, ಮತ್ತು ಯಾವಾಗ ಇಂದ್ರಿಯ ಸುಖದಲ್ಲಿ ಆಸಕ್ತಿ ಇರುವುದಿಲ್ವೋ ಅದನ್ನ ಪ್ರತ್ಯಗಾತ್ಮ ಅಂತೇಳಿ ಕರೀತಾರೆ. ಇಲ್ಲಿ ಪ್ರತ್ಯಗಾತ್ಮವೇ ಅಂತಿಮ ಗುರಿ. ಅಂದ್ರೆ ಜೀವಾತ್ಮನಿಗೆ ಆತನಿಗಿರುವಂತಹ ಭೌತಿಕ ಇಚ್ಛೆಗಳಿಂದ ದೂರವಾಗಿ ಭಗವಂತನಿಗೆ ಹತ್ತಿರವಾಗುವುದೇ ನಮ್ಮ ಮೂಲ ಉದ್ದೇಶವಾಗಿರ್ತದೆ. ಇನ್ನು ಕೆಲವರು ಯಜ್ಞವನ್ನ ಮಾಡ್ತಾರೆ. ಅವರ ಯಜ್ಞ ಹೇಗಿರ್ತದೆ ಅಂತ ಹೇಳಿದ್ರೆ, ದ್ರವ್ಯ ಯಜ್ಞಸ್ತಪೋ ಯಜ್ಞ ಯೋಗ ಯಜ್ಞಸ್ತಥಾ ಪರೇ ಸ್ವಾಧ್ಯಾಯ ಯಜ್ಞ ಯಜ್ಞಶ್ಚ ಯತಯಾ ಸಂಶ್ರಿತ ವ್ರತ. ಕಟ್ಟುನಿಟ್ಟಾದ ವ್ರತಗಳನ್ನು ಸ್ವೀಕರಿಸಿ ಕೆಲವರು ತಮ್ಮ ಸೊತ್ತನ್ನು ಯಜ್ಞ ಮಾಡಿ ಜ್ಞಾನೋದಯವನ್ನು ಪಡೆಯುತ್ತಾರೆ. ಕೆಲವರು ತಪಸ್ಸನ್ನು ಮಾಡುವುದರಿಂದ, ಕೆಲವರು ಯೋಗ ಯಜ್ಞದಿಂದ, ಮತ್ತೆ ಕೆಲವರು ವೇದಗಳನ್ನು ಅಭ್ಯಾಸ ಮಾಡಿ ಜ್ಞಾನ ಯಜ್ಞವನ್ನು ಮಾಡುವುದರಿಂದ ಜ್ಞಾನೋದಯವನ್ನು ಪಡೆಯುತ್ತಾರೆ. ಇಲ್ಲಿ ಯಜ್ಞ ಮಾಡುವುದು ಒಂದು ಬಹಳ ಮುಖ್ಯ. ಯಾವ ರೀತಿಯಾದಂತಹ ಯಜ್ಞವನ್ನು ನಾವು ಮಾಡ್ತೇವೆ? ನಾನಾ ರೀತಿಯಾದಂತಹ ಯಜ್ಞಗಳನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಮೊದಲನೇದಾಗಿ ಹೇಳುವುದು, ತಮ್ಮ ಸೊತ್ತನ್ನ ಅವರು ಯಜ್ಞದಲ್ಲಿ ಅರ್ಪಿಸ್ತಾ ಇದ್ದಾರೆ. ಅಂದ್ರೆ ಇದನ್ನ ದ್ರವ್ಯ ಯಜ್ಞ ಅಂತ ಕರಿತೇವೆ. ಒಂದು ಯಜ್ಞಕುಂಡವನ್ನ ಸ್ಥಾಪಿಸಿ ಅದರಲ್ಲಿ ಅಗ್ನಿಯನ್ನ ಆವಾಹನೆ ಮಾಡಿ ಅದಕ್ಕೆ ತುಪ್ಪವನ್ನ ಕೊಡುವಂತಹದ್ದು ಮತ್ತು ಆ ಮಂತ್ರಗಳನ್ನ ಹೇಳುವಂತಹದ್ದು, ಬೇರೆ ಬೇರೆ ದೇವತೆಗಳಿಗೆ ಹವಿಸನ್ನ ಅರ್ಪಿಸುವಂತಹದ್ದು, ಇದನ್ನ ಮಾಡಿದ್ರೆ ಅದನ್ನ ದ್ರವ್ಯ ಯಜ್ಞ ಅಂತೇಳಿ ಕರೀತಾರೆ. ಈ ದ್ರವ್ಯ ಯಜ್ಞವನ್ನ ಮಾಡುವುದರಿಂದಲೂ ವ್ಯಕ್ತಿಗೆ ಜ್ಞಾನೋದಯವನ್ನ ಪಡೀಲಿಕ್ಕೆ ಸಾಧ್ಯವಾಗ್ತದೆ. ಮತ್ತೆ ಕೆಲವರು ತಪಸ್ಸನ್ನ ಮಾಡುವುದರಿಂದ ಫಲವನ್ನ ಪಡೆಯುತ್ತಾರೆ. ತಪಸ್ಸು ಅಂತ ಹೇಳಿದ್ರೆ ಅರ್ಥ ಏನು? ನಾವು ನಾವಾಗಿಯೇ ಕಷ್ಟಗಳನ್ನ ತೆಗೆದುಕೊಳ್ಳುವಂತಹದ್ದು. ಈಗ ಉದಾಹರಣೆಗೆ ಏಕಾದಶಿಯ ದಿವಸ ಉಪವಾಸವನ್ನ ಮಾಡುವುದು, ಅದು ಒಂದು ರೀತಿಯ ತಪಸ್ಸು. ಬೆಳಗ್ಗೆ ಬೇಗ ಏಳುವುದು ಒಂದು ತಪಸ್ಸು. ಜಪವನ್ನ ಮಾಡುವುದು ಒಂದು ತಪಸ್ಸು. ಭಗವಂತನ ಪ್ರೀತ್ಯರ್ಥವಾಗಿ ನಮಗೆ ಕಷ್ಟವಾದ್ರೂ ಪರವಾಗಿಲ್ಲ, ನಾನು ಅದನ್ನ ಮಾಡ್ತೇನೆ ಅಂತ ಹೇಳಿದ್ರೆ ಅದನ್ನ ತಪಸ್ಸು ಅಂತ ಹೇಳಿ ಕರಿತೇವೆ. ನಮ್ಮ ಏನು ಐಹಿಕ ಸುಖ ಏನಿದೆ ಅದನ್ನ ತ್ಯಾಗ ಮಾಡಿ ಭಗವಂತನ ಸೇವೆಗೋಸ್ಕರ ನಾವು ಕೆಲಸ ಮಾಡುವುದು, ಅದನ್ನ ತಪಸ್ಸು ಅಂತ ಕರಿತೇವೆ. ಹೀಗೆ ತಪಸ್ಸನ್ನ ಮಾಡುವುದರಿಂದ ಅಥವಾ ಯೋಗ ಯಜ್ಞದಿಂದ ತಾವು ಮಾಡುವಂತಹ ಯೋಗದ ಆಚರಣೆ, ಈ ಯಾವ ಯೋಗವನ್ನ ನಾವು ಅಭ್ಯಾಸ ಮಾಡ್ತೇವೋ ಅದನ್ನೇ ಭಗವಂತನಿಗೆ ಅರ್ಪಣೆ ಮಾಡಿ, ಮತ್ತೆ ಕೆಲವರು ವೇದಾಭ್ಯಾಸವನ್ನ ಮಾಡುವುದು, ಅಂದ್ರೆ ಇದನ್ನ ಜ್ಞಾನ ಯಜ್ಞ ಅಂತ ಕೂಡ ಕರೀಬಹುದು. ವೇದಗಳ ಅಧ್ಯಯನವನ್ನ ಮಾಡುವ ಮೂಲಕ ಯಜ್ಞವನ್ನ ಮಾಡ್ತಾರೆ. ಆ ಜ್ಞಾನ ಯಜ್ಞವನ್ನ ಮಾಡುವ ಮೂಲಕ ಅವರು ಜ್ಞಾನೋದಯವನ್ನ ಪಡೆಯುತ್ತಾರೆ. ಆ ಭಗವಂತನ ಕುರಿತಾಗಿ ಅವರು ತಿಳ್ಕೊಳ್ತಾರೆ. ಇದೆಲ್ಲ ಬೇರೆ ಬೇರೆ ರೀತಿಯಾದಂತಹ ಯಜ್ಞಗಳನ್ನ ಇಲ್ಲಿ ಹೆಸರಿಸಿರುವಂತಹದ್ದು. ಇನ್ನು ಪ್ರಾಣಾಯಾಮದ ಕುರಿತಾಗಿ ಹೇಳ್ತಾ ಇದ್ದಾರೆ. ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ ಪ್ರಾಣಾಪಾನಗತಿ ರುದ್ಧ್ವಾ ಪ್ರಾಣಾಯಾಮ ಪರಾಯಣ ಅಪರೇ ನಿಯತಾಹಾರ ಪ್ರಾಣಾನ್ ಪ್ರಾಣೇಶು ಜುಹ್ವತಿ. ಪ್ರಾಣಾಯಾಮದ ಪ್ರಕ್ರಿಯೆಯನ್ನು ಅನುಸರಿಸುವ ಇನ್ನು ಕೆಲವರು ಹೊರಹೋಗುವ ವಾಯುವಿನ ಚಲನೆಯನ್ನು ಒಳಕ್ಕೆ ಬರುವ ವಾಯುವಿನ ಚಲನೆಗೆ ಮತ್ತು ಒಳಕ್ಕೆ ಬಿಡುವ ಉಸಿರಿನ ಚಲನೆಯನ್ನು ಹೊರಕ್ಕೆ ಹೋಗುವ ವಾಯುವಿನ ಚಲನೆಗೆ ಅರ್ಪಿಸಿ ಕಡೆಗೆ ಎಲ್ಲ ಉಸಿರಾಟವನ್ನು ನಿಲ್ಲಿಸಿ ಸಮಾಧಿಸ್ಥರಾಗುತ್ತಾರೆ. ಇತರರು ಆಹಾರ ಸೇವನೆಯನ್ನು ನಿಯಂತ್ರಿಸಿ ಹೊರಹೋಗುವ ಉಸಿರನ್ನೇ ಯಜ್ಞವಾಗಿ ಸಮರ್ಪಿಸುತ್ತಾರೆ. ಇಲ್ಲಿ ಪ್ರಾಣಾಯಾಮದ ಮೂಲ ಉದ್ದೇಶ ಏನು ಅಂತ ನಾವು ನೋಡುವುದಾದ್ರೆ, ಮನಸ್ಸನ್ನ ಒಂದು ಸ್ಥಿರವಾಗಿ ಇರಿಸುವಂತಹದ್ದು. ಮನಸ್ಸನ್ನ ಸರಿಯಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಶರೀರವು ಕೂಡ ಸುಸ್ಥಿರವಾಗಿರ್ಬೇಕು. ಆ ರೀತಿಯಾಗಿ ಶರೀರವನ್ನ ಸುಸ್ಥಿರವಾಗಿಡಬೇಕು ಅಂತ ಹೇಳಿದ್ರೆ ನಮ್ಮ ಉಸಿರಾಟದಲ್ಲಿ ನಿಧಾನತೆ ಇರಬೇಕು. ನಿಧಾನವಾಗಿ ಉಸಿರಾಡುವುದನ್ನು ನಾವು ಅಭ್ಯಾಸ ಮಾಡಬೇಕು.
ಜೋರಾಗಿ ಉಸಿರಾಡಿದ್ರೆ ಏನಾಗ್ತದೆ, ನಮ್ಮ ಒಳಗೆ ಮುಖ್ಯವಾಗಿ ಆ ಮನಸ್ಸಿನಲ್ಲಿ ಗೊಂದಲ ಉಂಟಾಗ್ತದೆ. ಹಾಗಾಗಿ ಮೊದಲು ಏನ್ ಮಾಡ್ತಾರೆ, ಹೊರ ಹೋಗುವ ವಾಯುವಿನ ಚಲನೆಯನ್ನು ಒಳಕ್ಕೆ ಬರುವ ವಾಯುವಿನ ಚಲನೆಗೆ ಮತ್ತು ಒಳಕ್ಕೆ ಬರುವ ಚಲನೆಯ ಉಸಿರಿನ ಚಲನೆಯನ್ನು ಹೊರಕ್ಕೆ ಹೋಗುವ ವಾಯುವಿನ ಚಲನೆಗೆ ಅರ್ಪಿಸ್ತಾರೆ. ಅಂದ್ರೆ ಯಾವ ಉಸಿರನ್ನು ನಾವು ಒಳಕ್ಕೆ ಎಳ್ಕೊಳ್ತೇವೋ ಅದನ್ನ ಒಳಕ್ಕೆ ಎಳ್ಕೊಳ್ಳೋದಿಲ್ಲ, ಅದನ್ನ ಹಾಗೆ ಅಲ್ಲೇ ಹೊರಗಡೆ ಬಿಟ್ಟು ಬಿಡ್ತಾರೆ. ಮತ್ತೆ ಒಳಗೆ ಎಳೆದಿರುವ ಉಸಿರಾಟ ಏನಿದೆ ಅದನ್ನ ಒಳಗೆ ಇಟ್ಟುಕೊಳ್ತಾರೆ. ಅದನ್ನ ನಿಧಾನವಾಗಿ ಅಭ್ಯಾಸವನ್ನ ಮಾಡಿ ಮತ್ತೆ ಕೊನೆಗೆ ಏನ್ ಮಾಡ್ತಾರೆ, ಸಂಪೂರ್ಣವಾಗಿ ನಿಲ್ಲಿಸ್ತಾರೆ. ಒಳಕ್ಕೆ ಹೋದ ಗಾಳಿ ಒಳಗೇ ಇರ್ತದೆ, ಹೊರಗೆ ಇರುವ ಗಾಳಿ ಹೊರಗೆ ಇರ್ತದೆ. ಮತ್ತೆ ಅವರು ಉಸಿರಾಟವನ್ನ ಸಂಪೂರ್ಣವಾಗಿ ನಿಲ್ಲಿಸಿ ಸಮಾಧಿಸ್ಥರಾಗಿರ್ತಾರೆ. ಸಮಾಧಿ ಅನ್ನುವ ಪದ ಅಷ್ಟಾಂಗ ಯೋಗದಲ್ಲಿ ಬರ್ತದೆ, 7ನೇ ಅಂಗದಲ್ಲಿ. ಏನು ಸಮಾಧಿ ಅಂತ ಹೇಳಿದ್ರೆ, ಆ ಭಗವಂತನ ದಿವ್ಯ ಮಂಗಳವಾದಂತಹ ರೂಪವನ್ನ ಮನಸ್ಸಿನಲ್ಲಿ ಅವರಿಗೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಆ ರೀತಿಯಾಗಿ ಒಂದು ಸಲ ವ್ಯಕ್ತಿ ಯಶಸ್ಸನ್ನ ಪಡೆದ ಅಂತ ಹೇಳಿದ್ರೆ ಅವನಿಗೆ ಮತ್ತೆ ಜೀವಮಾನದಲ್ಲಿ ಸಾಧಿಸಲಿಕ್ಕೆ ಇನ್ನೇನು ಉಳಿದಿರುವುದಿಲ್ಲ. ಅದರಿಂದ ಇಲ್ಲಿ ಯಜ್ಞವನ್ನ ಬಹಳ ಮುಖ್ಯ ಅಂತೇಳಿ ಕರೆದಿದ್ದಾರೆ. ಇತರರು ಆಹಾರ ಸೇವನೆಯನ್ನು ನಿಯಂತ್ರಿಸಿ ಹೊರಹೋಗುವ ಉಸಿರನ್ನೇ ಯಜ್ಞವಾಗಿ ಅರ್ಪಿಸುತ್ತಾರೆ. ಧ್ರುವ ಮಹಾರಾಜನು ಕೂಡ ಇದೇ ರೀತಿಯಾದಂತಹ ಒಂದು ಯಜ್ಞವನ್ನ ಮಾಡಿದ್ದ, ತಪಸ್ಸನ್ನ ಮಾಡಿದ್ದ. ಆಹಾರ ಸೇವನೆಯನ್ನೇ ಬಿಟ್ಟು ಬಿಡುವಂಥದ್ದು ಅಥವಾ ನಿಯಂತ್ರಿಸುವುದು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಬಿಡುವುದಲ್ಲ, ಅದಕ್ಕೆ ಒಂದು ನಿಯಮವನ್ನ ಮಾಡುವುದು. ನಾನು ಯಾವ ರೀತಿಯಾಗಿ ಆಹಾರವನ್ನು, ಈಗ ಕೆಲವರು ಯೋಗಿಗಳು 2 ದಿವಸಕ್ಕೊಂದ್ಸಲ ತಿಂತಾರೆ, ಅಥವಾ 3 ದಿವಸಕ್ಕೊಂದ್ಸಲ ಅಥವಾ ವಾರಕ್ಕೊಂದ್ಸಲ ಆಹಾರವನ್ನು ಸೇವನೆ ಮಾಡುವವರು ಕೂಡ ಇದ್ದಾರೆ. ಅದರ ಪ್ರಮಾಣವನ್ನ ಅವರು ನಿಧಾನಕ್ಕೆ ಕಡಿಮೆ ಮಾಡ್ತಾ ಹೋಗ್ತಾರೆ. ಹೀಗೆ ಮಾಡೋದ್ರಿಂದ ಅವರು ತಮ್ಮ ಆ ಒಂದು ಸಿದ್ಧಿಯನ್ನ ಅಥವಾ ಏನು ತಮಗೆ ಆ ಯಜ್ಞದ ಮೂಲಕ ಬೇಕು ಅದನ್ನ ಪಡೀಲಿಕ್ಕೆ ಅವರಿಗೆ ಸಾಧ್ಯವಾಗುತ್ತದೆ. ಇನ್ನು ಈ ಇಂದ್ರಿಯ ವಸ್ತುಗಳನ್ನ ದೂರ ಮಾಡುವುದಕ್ಕೆ ಪ್ರತ್ಯಾಹಾರ ಅಂತ ಹೇಳಿಯೂ ಕೂಡ ಕರೀತಾರೆ. ಇದು ಅಷ್ಟಾಂಗ ಯೋಗದಲ್ಲಿ ನಾವು 6ನೇ ಅಧ್ಯಾಯದಲ್ಲಿ ವಿವರವಾಗಿ ತಿಳಿದುಕೊಳ್ಳಲಿಕ್ಕಿದ್ದೇವೆ. ಇದು 30ನೇ ಶ್ಲೋಕದಲ್ಲಿ ಇನ್ನು ಮುಂದುವರಿಸ್ತಾ ಹೇಳುವುದು, ಈ ಯಜ್ಞಗಳ ಒಂದು ಉದ್ದೇಶ ಏನಿದೆ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ತನಕ ಏನೆಲ್ಲ ಯಜ್ಞಗಳನ್ನ ಮಾಡಬಹುದು ಅಂತೇಳಿ ಹೇಳಿದ್ರು. ಈಗ ಮುಂದಕ್ಕೆ 4 ಶ್ಲೋಕಗಳಲ್ಲಿ ಎಲ್ಲಾ ಯಜ್ಞಗಳನ್ನ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳು ದೊರಕ್ತವೆ. ಸರ್ವೇ ಪ್ಯೇತೆ ಯಜ್ಞ ವಿದೋ ಯಜ್ಞ ಕ್ಷಪಿತ ಕಲ್ಮಷ ಯಜ್ಞ ಶಿಷ್ಟಾಮೃತ ಭುಜೋ ಯಾಂತಿ ಬ್ರಹ್ಮ ಸನಾತನಂ. ಯಜ್ಞದ ಅರ್ಥವನ್ನು ಬಲ್ಲ ಇವರೆಲ್ಲರೂ ಪಾಪವನ್ನು ಕಳೆದುಕೊಂಡು ನಿರ್ಮಲರಾಗುತ್ತಾರೆ ಮತ್ತು ಯಜ್ಞ ಫಲದ ಅಮೃತವನ್ನು ಸವಿದು ಪರಮನಿತ್ಯ ಆವರಣದತ್ತ ಮುನ್ನಡೆಯುತ್ತಾರೆ. ಯಜ್ಞದ ಮೂಲ ಉದ್ದೇಶ ಪಾಪವನ್ನ ಕಳೆದುಕೊಳ್ಳುವುದು. ಯಜ್ಞ ಶಿಷ್ಟಾಶಿನ ಸಂತೋ ಮುಚ್ಚಂತೆ ಸರ್ವ ಕಿಲ್ಬಿಷೈ. ಕಿಲ್ಬಿಷೈ ಅಂತ ಹೇಳಿದ್ರೆ ಪಾಪಗಳು. ಮುಚ್ಚಂತೆ ಸರ್ವ ಕಿಲ್ಬಿಷೈ ಭುಂಜತೇತೆ ಅಘಂ ಪಾಪ ಏಪಚಂತೆ ಆತ್ಮಕಾರಣ. ಯಾರು ಸ್ವಂತ ಆಸೆಗೋಸ್ಕರ ಇದನ್ನ ಮಾಡ್ತಾರೋ ಅವರು ಪಾಪವನ್ನೇ ಪಡೆಯುತ್ತಾರೆ. ಹಾಗಾಗಿ ಯಾರು ಯಜ್ಞವನ್ನ ಮಾಡ್ತಾರೋ ಅವರು ತಮ್ಮ ಜೀವನದ ಪಾಪ ಕರ್ಮಗಳನ್ನ ಕಳೆದುಕೊಳ್ತಾರೆ. ಪ್ರತಿ ತಿಂಗಳು 2 ಸಲ ಬರುವಂತಹ ಏಕಾದಶಿಯ ವ್ರತವನ್ನ ಯಾರು ಮಾಡ್ತಾರೋ ಅವರು ಕೂಡ ತಮ್ಮ ಎಲ್ಲ ಪಾಪ ಕರ್ಮಗಳಿಂದ ಮುಕ್ತಿಯನ್ನ ಪಡೆಯುತ್ತಾರೆ. ಮತ್ತು ಯಜ್ಞ ಫಲದ ಅಮೃತವನ್ನ ಸವಿಯುತ್ತಾರೆ. ಇದು ಎಲ್ಲರಿಗೂ ದೊರಕುವಂಥದ್ದಲ್ಲ. ಯಜ್ಞವನ್ನ ಯಾರು ಮಾಡ್ತಾರೋ ಅವರಿಗೆ ಆ ಒಂದು ಯಜ್ಞದ ಫಲವು ದೊರಕ್ತದೆ. ಆ ಫಲ ಯಾವ ರೀತಿಯಾಗಿರ್ಬೋದು, ಆತನು ಭೌತಿಕವಾದಂತಹ ವಸ್ತುಗಳನ್ನ ಕೇಳಿಯೂ ಪಡೆಯಬಹುದು, ಅಥವಾ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಕೂಡ ಅವನು ಆಸಕ್ತಿಯನ್ನ ಪಡೆಯಬಹುದು. ಹೀಗೆ ಏನು ಯಜ್ಞ ಫಲ ಇದೆ ಅದನ್ನ ಆತನು ಪಡೆಯುತ್ತಾನೆ ಮತ್ತು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಅದು ನಮಗೆ ಸಹಾಯವನ್ನ ಮಾಡ್ತದೆ. ಯಾವಾಗ ಭಕ್ತಿಯ ದಾರಿಯಲ್ಲಿ ಮಾಡಿದ್ರೆ ಮಾತ್ರ. ಭೌತಿಕವಾದ ವಸ್ತುಗಳ ಕಡೆಗೆ ಮಾಡಿದ್ರೆ ಅದು ನಮ್ಮನ್ನ ಮತ್ತೆ ಬಂಧನಕ್ಕೆ ಈಡು ಮಾಡ್ತದೆ. ಆದ್ರೆ ಇಲ್ಲಿ ಯಾರು ಯಜ್ಞವನ್ನ ಮಾಡ್ತಾರೋ ಅವರಿಗೆ ಯಾವತ್ತೂ ನಾಶ ಅನ್ನುವಂಥದ್ದು ಇರುವುದಿಲ್ಲ. ಅವರು ಯಾವಾಗ್ಲೂ ಕೂಡ ಯಶಸ್ಸನ್ನೇ ಜೀವನದಲ್ಲಿ ಪಡೆಯುತ್ತಾರೆ. ಇನ್ನೊಂದು ವಿಚಾರ ಇಲ್ಲಿ ಹೇಳಬೇಕಾದ್ದು, ಯಜ್ಞ ಅಂತ ಹೇಳಿದ್ರೆ ಮುಖ್ಯವಾಗಿ ಕಲಿಯುಗಕ್ಕೆ ಹೇಳಿರುವಂತದ್ದು ಜಪಯಜ್ಞ ಮತ್ತೆ ಸಂಕೀರ್ತನ ಯಜ್ಞ ಅಂತ ಕರೀತೇವೆ. ನಾವು ಪ್ರತಿದಿನ ಬೆಳಗ್ಗೆ 16 ಸುತ್ತು ಜಪವನ್ನ ಮಾಡ್ತೇವೆ. ಇದು ಒಂದು ರೀತಿಯಾದಂತಹ ಜಪಯಜ್ಞ. ಈ ರೀತಿಯಾಗಿ ಜಪ ಯಜ್ಞವನ್ನ ಅಥವಾ ಯಜ್ಞವನ್ನ ಮಾಡುವುದರಿಂದ ಒಂದು ಉತ್ತಮವಾದಂತಹ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಬಹುದು. ಹಾಗೆ
ಸಂಕೀರ್ತನೆ, ನಾವು ದೇವಸ್ಥಾನಕ್ಕೆ ಬಂದ್ರೆ ಸಂಕೀರ್ತನೆ ನಡೀತದೆ. ಆ ಸಂಕೀರ್ತನೆಯಲ್ಲಿ ನಾವು ಪಾಲ್ಗೊಳ್ಳುವ ಮೂಲಕವೂ ಕೂಡ ಆ ಭಗವಂತನಿಗೆ ಹತ್ತಿರವಾಗ್ಲಿಕ್ಕೆ ಸಾಧ್ಯ ಇದೆ. ಆ ಭಗವಂತನ ಪ್ರೀತ್ಯರ್ಥವಾಗಿ ಕಾರ್ಯವನ್ನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇದಿಷ್ಟು ಮಾಡಿದ್ರೆ ಏನಾಗುತ್ತದೆ ಅಂತೇಳಿ. ಇನ್ನು ಮಾಡದೇ ಇದ್ರೆ ಏನಾಗ್ತದೆ? ಕುರುವಂಶ ಶ್ರೇಷ್ಠನೇ ನಾಯಾಂ ಲೋಕೋಸ್ತಿ ಯಜ್ಞಸ್ಯ ಕುತೋನ್ಯ ಕುರುಸತ್ತಮ. ಯಜ್ಞಗಳನ್ನು ಮಾಡದ ಮನುಷ್ಯನು ಈ ಭೂಮಿಯ ಮೇಲಾಗಲಿ ಅಥವಾ ಈ ಜನ್ಮದಲ್ಲಾಗಲಿ ಸುಖಿಯಾಗಿ ಬದುಕಲಾರ. ಇನ್ನು ಮುಂದಿನ ಜನ್ಮದ ಮಾತೇನು? ಯಾರು ಯಜ್ಞವನ್ನ ಮಾಡುವುದಿಲ್ಲೋ ಅವರಿಗೆ ಏನೂ ಸಿಗುದಿಲ್ಲ. ಅದರಿಂದ ಊಟ ಮಾಡ್ಲಿಕ್ಕೋಸ್ಕರನಾದ್ರೂ ನಾವು ಯಜ್ಞವನ್ನ ಮಾಡಬೇಕು. ಯಾವಾಗ ವ್ಯಕ್ತಿ ಪ್ರಾಣಿಗಳಂತೆ ಜೀವಿಸ್ತಾನೋ ಆಗ ಆ ಒಂದು ವಾತಾವರಣದಲ್ಲಿಯೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿಯನ್ನು ನಾವು ಕಾಣಬಹುದು. ಆದ್ರಿಂದ ಈ ಪ್ರಪಂಚ ಸಂತೋಷವಾಗಿ ಸುಖವಾಗಿ ಇರಬೇಕು ಅಂತ ಹೇಳಿದ್ರೆ ಈ ಯಜ್ಞಗಳನ್ನ ನಾವು ಮಾಡಬೇಕು. ಒಂದು ವೇಳೆ ಮಾಡದೇ ಇದ್ರೆ ಅವನಿಗೆ ಇಲ್ಲಿ ಆಗ್ಲಿ ಪರಲೋಕದಲ್ಲಾಗ್ಲಿ ಸುಖ ಅನ್ನುವಂಥದ್ದು ಇರುವುದಿಲ್ಲ. ಯಾಕಂದ್ರೆ ಈ ದೇವತೆಗಳ ಒಂದು ಲೆಕ್ಕಾಚಾರದ ಪ್ರಕಾರ ಅವರಿಗೆ ಪುಣ್ಯ ತುಂಬಾ ಇರಬೇಕು. ಪುಣ್ಯ ಯಾರಲ್ಲಿ ಜಾಸ್ತಿ ಇರ್ತದೋ ಅವರಿಗೆ ಊರ್ಧ್ವ ಲೋಕಗಳಿಗೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಯಾರಲ್ಲಿ ಪುಣ್ಯದ ಅಂಶ ಕಡಿಮೆ ಇರ್ತದೋ ಅವರು ಕಷ್ಟಗಳನ್ನು ಅನುಭವಿಸಬೇಕಾಗ್ತದೆ. ಆದ್ರೆ ನಾವು ಯಾವಾಗ ಯಜ್ಞವನ್ನ ಮಾಡ್ತೇವೋ ಆಗ ನಮ್ಮ ಪಾಪಕರ್ಮಗಳು ನಾಶವಾಗಿರುವುದರಿಂದ ನಾವು ಹಿಂದಿನ ಜನ್ಮದಲ್ಲಿ ಅದೆಷ್ಟೋ ವರ್ಷಗಳಿಂದ ಅನುಭವಿಸಬೇಕಾಗಿರುವುದು ಎಲ್ಲವೂ ಕೂಡ ನಾಶವಾಗಿ ಹೋಗುತ್ತದೆ. ಮತ್ತು ಇನ್ನು ಮುಂದೆ ಬರುವಂತಹ ಏನೆಲ್ಲ ಅಪಾಯಗಳಿರ್ತವೋ, ಸಮಸ್ಯೆಗಳಿರ್ತವೋ ಅವುಗಳನ್ನು ಕೂಡ ಎದುರಿಸಲಿಕ್ಕೆ ಈ ಯಜ್ಞಗಳು ನಮಗೆ ಸಹಾಯವನ್ನ ಮಾಡ್ತದೆ. ಆದ್ರೆ ಈ ರೀತಿ ಮಾಡದೇ ಇರುವವನಿಗೆ ಇದರ ಯಾವುದರ ಫಲವೂ ಕೂಡ ಅವನಿಗೆ ದೊರಕುವುದಿಲ್ಲ. ಆದ್ರಿಂದ ಇಲ್ಲಿಯೇ ಅವರು ಸುಖವಾಗಿರ್ಲಿಕ್ಕಿಲ್ಲ. ಇನ್ನು ಮುಂದಿನ ಜನ್ಮದಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ? ನಾವು ಸ್ವರ್ಗಕ್ಕೆ ಹೋಗ್ಲಿಕ್ಕಂತೂ ಸಾಧ್ಯ ಇಲ್ಲ. ಅವರು ತಾವು ಮಾಡಿದ ಕರ್ಮಕ್ಕೆ ಅವರು ನರಕಕ್ಕೆ ಹೋಗಬೇಕಾಗ್ತದೆ. ಹೀಗೆ ಭಗವಂತ ಬೇರೆ ಬೇರೆ ರೀತಿಯಾದಂತಹ ಯಜ್ಞವನ್ನ ಮಾಡಿದ ನಂತರ ಕೊನೆಯದಾಗಿ ಹೇಳುವುದು, ಏವಂ ಬಹುವಿಧ ಯಜ್ಞ ವಿತತ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿದ್ಧಿತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷಸೆ. ಈ ಎಲ್ಲ ಬಗೆಯ ಯಜ್ಞಗಳನ್ನು ವೇದಗಳು ಒಪ್ಪುತ್ತವೆ. ಅವೆಲ್ಲ ಬೇರೆ ಬೇರೆ ಬಗೆಗಳ ಕರ್ಮದಿಂದ ಹುಟ್ಟಿದವು. ಹೀಗೆಂದು ತಿಳಿದುಕೊಂಡರೆ ನೀನು ಮೋಕ್ಷವನ್ನು ಪಡೆಯುತ್ತೀಯೇ. ಈ ರೀತಿ ಯಾವುದೇ ಕರ್ಮವನ್ನು ನಾವು ಮಾಡ್ತೇವೆ ಅಂದ್ರೂ ಅದಕ್ಕೆ ಯಜ್ಞಗಳ ಈ ಒಂದು ವೇದಗಳ ಒಂದು ಪ್ರಮಾಣ ಇರಬೇಕು. ಶ್ರುತಿ ಸ್ಮೃತಿ ಪುರಾಣ ಅಂತ ಹೇಳ್ತೇವೆ. ಅದರಲ್ಲಿ ಹೇಳಿರುವ ರೀತಿಯಲ್ಲೇ ಯಜ್ಞವನ್ನ ಮಾಡಬೇಕು. ನಾವು ನಮಗೆ ಇಷ್ಟ ಬಂದ ರೀತಿಯಲ್ಲಿ ನಾವು ಯಜ್ಞವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮಾಡುವಂತಹ ಯಜ್ಞ ಬರುವುದೆಲ್ಲಿಂದ? ಕರ್ಮದಿಂದ. ಈಗ ಹಿಂದೆ ಅರ್ಜುನ ಹೇಳಿದ್ದು ಕರ್ಮ ಮಾಡಬೇಕು, ಯಜ್ಞ ಮಾಡಬೇಕು ಅಂತೇಳಿ, ಜ್ಞಾನ ಬೆಳೆಸಿಕೊಳ್ಬೇಕು ಅಂತ ಹೇಳಿ. ಆದ್ರೆ ಇಲ್ಲಿ ಆ ವ್ಯಕ್ತಿ ಕರ್ಮವನ್ನ ಮಾಡುವುದರಿಂದಲೇ ಅವನಿಗೆ ಜ್ಞಾನ ಬರುವಂತಹದ್ದು ಮತ್ತು ಆ ಜ್ಞಾನದಿಂದಲೇ ಅವನು ಆಧ್ಯಾತ್ಮಿಕವಾದ ಜೀವನದಲ್ಲಿ ಮುಂದುವರಿಯುವುದು. ಆ ರೀತಿಯಾಗಿ ವ್ಯಕ್ತಿಯು ತನ್ನ ಜೀವನವನ್ನ ಸಾರ್ಥಕಗೊಳಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ. ಹೀಗೆ ಭಗವಂತ ಇಲ್ಲಿ ಹೇಳುವುದು, ಯಾರು ಈ ರೀತಿಯಾಗಿ ಅರ್ಥ ಮಾಡಿಕೊಳ್ತಾರೋ ಅವರು ಮೋಕ್ಷವನ್ನ ಪಡೀಲಿಕ್ಕೆ ಸಾಧ್ಯವಾಗ್ತದೆ. ಬೇರೆ ಬೇರೆ ರೀತಿಯಾದ ಕರ್ಮಗಳು. ಈಗ ಮೂಲತಃ ನಾವು ಮತ್ತೆ ಅಲ್ಲಿಗೇ ಬರ್ತೇವೆ. ಅಂದ್ರೆ ಕರ್ಮವನ್ನ ಮಾಡಬೇಕು, ಫಲವನ್ನ ಆಸೆ ಪಡದೆ ಮಾಡಬೇಕು, ಅದರ ಮೂಲಕ ಜ್ಞಾನ ಬೆಳೆಸಿಕೊಳ್ಬೇಕು. ಆ ಜ್ಞಾನವನ್ನ ಮತ್ತೆ ಕರ್ಮವನ್ನ, ಇನ್ನು ಉತ್ತಮವಾದ ಕರ್ಮವನ್ನ ಅಥವಾ ಭಗವಂತನ ಭಕ್ತಿಯನ್ನ ಮಾಡಲಿಕ್ಕೆ ಬಳಸಬೇಕು. ಹೀಗೆ ಆ ಕರ್ಮ ಮತ್ತೆ ಜ್ಞಾನ ಎರಡು ಜೊತೆಯಾಗಿ ನಮ್ಮನ್ನ ಭಗವಂತನ ಹತ್ರ ಕರ್ಕೊಂಡು ಹೋಗ್ತದೆ. ಶ್ರೇಯಾನ್ ದ್ರವ್ಯಮಯಾದ್ ಯಜ್ಞಾತ್ ಜ್ಞಾನ ಯಜ್ಞ ಪರಂತಪ ಸರ್ವಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಶತ್ರುಗಳನ್ನು ದಂಡಿಸುವ ಅರ್ಜುನನೇ, ದ್ರವ್ಯಮಯ ಯಜ್ಞ ಮಾಡುವುದಕ್ಕಿಂತ ಜ್ಞಾನ ಯಜ್ಞವು ಉತ್ತಮವಾದರೂ ಪಾರ್ಥ ಎಲ್ಲ ಯಜ್ಞ ಕರ್ಮವು ದಿವ್ಯ ಜ್ಞಾನದಲ್ಲಿ ಪರಿಸಮಾಪ್ತಿಯಾಗುತ್ತದೆ. ಈಗ ದ್ರವ್ಯಮಯವಾದಂತಹ ಯಜ್ಞ ಅಂದ್ರೆ ನಾವು ತುಪ್ಪವನ್ನ ಅಗ್ನಿಗೆ ಹೋಮ ಮಾಡುವಂತಹದ್ದು. ಇನ್ನು ಜ್ಞಾನ ಯಜ್ಞ ಅಂತ ಹೇಳಿದ್ರೆ ನಾವು ಈಗ ಇಲ್ಲಿ ಮಾಡ್ತಾ ಇರೋದು ಇದು ಜ್ಞಾನ ಯಜ್ಞವೇ, ಅಥವಾ ಒಂದು 4 ಜನ ಒಟ್ಟಿಗೆ ಸೇರಿಕೊಂಡು ಭಗವದ್ಗೀತೆಯನ್ನ ಓದ್ಲಿಕ್ಕೆ ಪ್ರಯತ್ನ ಪಟ್ರೆ ಅದು ಕೂಡ ಒಂದು ಯಜ್ಞ ಅಂತೇಳಿ ಅನ್ನಿಸಿಕೊಳ್ತದೆ. ಹೀಗೆ ದ್ರವ್ಯಮಯವಾದ ಯಜ್ಞ ಉತ್ತಮ, ಆದ್ರೆ
ಎಲ್ಲಾ ಯಜ್ಞದಲ್ಲಿ ಯಜ್ಞ ಕರ್ಮವು ದಿವ್ಯ ಜ್ಞಾನದಲ್ಲಿ ಪರಿಸಮಾಪ್ತಿ ಆಗ್ತದೆ. ಅಂದ್ರೆ ನಮಗೆ ಏನೇ ಕರ್ಮವನ್ನ ಮಾಡಿದ್ರು ಅದರ ಒಂದು ಜ್ಞಾನ ನಮಗೆ ಬರಬೇಕು. ಇಲ್ಲ ನನಗೆ ಯಾವುದೇ ಜ್ಞಾನ ಬೆಳೀತಾ ಇಲ್ಲ, ನಾನು ಯಜ್ಞ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನೀವು ಮಾಡ್ತಾ ಇರುವ ಯಜ್ಞದಲ್ಲಿ ಏನೋ ಸಮಸ್ಯೆ ಇದೆ, ಅದನ್ನು ನೀವು ಸರಿಪಡಿಸಿಕೊಳ್ಬೇಕು. ಹಾಗಾಗಿ ಹಿಂದಿನ ಶ್ಲೋಕದಲ್ಲಿ ಹೇಳಿರುವುದು ವೇದಗಳಲ್ಲಿ ಹೇಳಿರುವಂತೆ ಯಜ್ಞವನ್ನ ಮಾಡಬೇಕು. ನಾವು ನಮ್ಮ ಇಷ್ಟ ಬಂದ ಹಾಗೆ ಯಜ್ಞವನ್ನ ಮಾಡುವಂಥದ್ದಲ್ಲ. ಹೀಗೆ ಎಲ್ಲವೂ ಕೂಡ ಆ ದಿವ್ಯ ಜ್ಞಾನವನ್ನು ನಮಗೆ ತಂದು ಕೊಡ್ತದೆ. ಆ ಕಾರಣಕ್ಕೋಸ್ಕರ ಈಗ ಯಾತಕ್ಕೋಸ್ಕರ ನಾನು ನಿಷ್ಕಾಮ ಕರ್ಮ ಯೋಗವನ್ನು ಮಾಡಬೇಕು ಅನ್ನುವುದಕ್ಕೂ ಇಲ್ಲಿ ಉತ್ತರ ಇದೆ. ನಿಷ್ಕಾಮ ಕರ್ಮ ಯೋಗದಲ್ಲಿ ವ್ಯಕ್ತಿ ಕರ್ಮವನ್ನ ಮಾಡ್ತಾನೆ, ಆದರೆ ಫಲದ ಬಗ್ಗೆ ಚಿಂತೆ ಮಾಡುವುದಿಲ್ಲ. ಇಲ್ಲಿ ಕೂಡ ಅದನ್ನೇ ಹೇಳಿರುವಂತದ್ದು. ನೀನು ದ್ರವ್ಯಮಯ ಯಜ್ಞ ಮಾಡುವುದಕ್ಕಿಂತ, ಅಂದ್ರೆ ಎಲ್ಲರನ್ನು ಮೆಚ್ಚಿಸ್ಲಿಕ್ಕೋಸ್ಕರ ಏನನ್ನು ಮಾಡುವುದಕ್ಕಿಂತ ನೀನು ಮಾಡ್ತಾ ಇರುವಂತ ಜ್ಞಾನ ಯೋಗ ಏನಿದೆ ಅದು ಉತ್ತಮವಾದದ್ದು. ಮತ್ತು ನೀನು ಮಾಡೋ ಕರ್ಮವನ್ನು ಕೂಡ ಭಗವಂತನ ಪ್ರೀತ್ಯರ್ಥವಾಗಿ ಮಾಡಿದ್ರೆ ಅದು ನಿಮಗೆ ಇನ್ನು ಉತ್ತಮವಾದಂತಹ ಫಲವನ್ನ ತಂದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಮುಖ್ಯವಾಗಿ ಭಗವಂತನನ್ನು ನಾವು ಆರಾಧನೆ ಮಾಡಬೇಕು. ಇನ್ನು 34ನೇ ಶ್ಲೋಕದಿಂದ 42ನೇ ಶ್ಲೋಕದವರೆಗೆ ಜ್ಞಾನವನ್ನ ಪಡೆಯುವುದರಿಂದ ಏನೆಲ್ಲ ಸಿಗ್ತದೆ. ನಿಷ್ಕಾಮ ಕರ್ಮಯೋಗದಿಂದ ಜ್ಞಾನ ಸಿಗ್ತದೆ. ಜ್ಞಾನದಿಂದ ನಾವು ಕರ್ಮವನ್ನ ಇನ್ನೂ ಉತ್ತಮವಾಗಿ ಮಾಡಬಹುದು. ಆ ರೀತಿಯಾಗಿ ಪಡೆದಂತಹ ಜ್ಞಾನ ಅದರಿಂದ ನಮಗೇನು ಪ್ರಯೋಜನ ಮತ್ತು ಅದನ್ನ ಪಡೆಯುವಂತಹ ವಿಧಾನವನ್ನ ಇಲ್ಲಿ ಮೊದಲು ಭಗವಂತ ತಿಳಿಸುವಂತಹದ್ದು. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಈ ತತ್ವದರ್ಶಿಗಳಿಂದ ನಾವು ಜ್ಞಾನವನ್ನ ಪಡೆದುಕೊಳ್ಬೇಕು. ಹೇಗೆ ಪಡೆದುಕೊಳ್ಬೇಕು? ತದ್ವಿಧಿ ಪ್ರಣಿಪಾತೇನ, ಗುರುವಿನ ಬಳಿಗೆ ಹೋಗಿ ಸತ್ಯವನ್ನ ತಿಳಿದುಕೊಳ್ಳಲು ಪ್ರಯತ್ನಿಸು. ನಮ್ರನಾಗಿ ಅವರಿಗೆ ಪ್ರಶ್ನೆ ಮಾಡು ಮತ್ತು ಅವರಿಗೆ ಸೇವೆ ಮಾಡು. ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗಳು ಸತ್ಯವನ್ನು ಕಂಡಿದ್ದಾರೆ, ಆದುದರಿಂದ ಅವರು ನಿನಗೆ ಜ್ಞಾನೋಪದೇಶ ಮಾಡಬಲ್ಲರು. ಸತ್ಯವನ್ನ ಕಂಡಂತಹ ತತ್ವದರ್ಶಿಗಳ ಬಳಿಗೆ ನಾವು ಹೋಗಬೇಕು. ಈ ರೀತಿ ತತ್ವದರ್ಶಿಗಳು ಅವರು ಯಾವ ರೀತಿಯಾಗಿರ್ತಾರೆ ಅಂತ ಹೇಳಿದ್ರೆ ಅವರ ಕಾರ್ಯಗಳಿಂದ ನಾವು ಅದನ್ನ ಅರ್ಥ ಮಾಡಿಕೊಳ್ಳಬಹುದು. ಹೀಗೆ ಯಾರು ನಿತ್ಯವೂ ಕೂಡ ಭಗವಂತನ ಸೇವೆಯಲ್ಲೇ ತೊಡಗಿರ್ತಾರೋ ಅಂತಹ ವ್ಯಕ್ತಿಯೊಬ್ಬರನ್ನ ಪಡೆದು ನಾವು ಅವರಿಂದ ಪ್ರಶ್ನೆಗಳಿಗೆ, ನಾವು ಆಧ್ಯಾತ್ಮಿಕವಾಗಿ ಇರುವಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾವು ಅವರಿಂದ ಉತ್ತರವನ್ನ ಪಡೆದುಕೊಳ್ಳಬಹುದು. ಆದರೆ ಹೇಗೆ ಆ ಸೇವೆಯನ್ನ ಮಾಡಬೇಕು ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಗುರುವಿನ ಬಳಿಗೆ ಹೋಗಬೇಕು, ಆಮೇಲೆ ಅವರಲ್ಲಿ ಪ್ರಯತ್ನ ಮಾಡಬೇಕು, ಅವರಲ್ಲಿ ಒಂದು ಪ್ರಶ್ನೆಯನ್ನ ಮಾಡಬೇಕು, ಮೊದಲು ಅವರಿಗೆ ಸೇವೆಯನ್ನ ಮಾಡಬೇಕು. ಗುರುಗಳು ಏನೇ ಹೇಳಿದ್ರು ಕೂಡ ಆ ಕೆಲಸವನ್ನ ಮಾಡ್ಲಿಕ್ಕೆ ನಾವು ಸಿದ್ಧರಿರಬೇಕು. ಹಾಗೆ ಯಾರು ಇರ್ತಾರೋ ಅವರಿಗೆ ಈ ಜ್ಞಾನವು ಲಭಿಸ್ತದೆ. ಭಕ್ತರು ಯಾರಿದ್ದಾರೆ, ಹಿರಿಯ ವ್ಯಕ್ತಿ ಯಾರಿದ್ದಾರೆ, ಆ ತತ್ವದರ್ಶಿ ಯಾರಿದ್ದಾರೆ, ಅವರಿಂದ ನಾವು ಜ್ಞಾನವನ್ನ ಪಡೆಯಬೇಕು. ಇನ್ನು ಈ ಜ್ಞಾನವನ್ನ ಪಡೆಯುವುದರಿಂದ ಆಗುವ ಪ್ರಯೋಜನಗಳು ಏನು ಅಂತ ಹೇಳಿದ್ರೆ, ಯಜ್ಞಾತ್ವಾನ ಪುನರ್ಮೋಹೋಯಂ ಯಾಸ್ಯಸಿ ಪಾಂಡವ ಯೇನ ಭೂತಾನ್ಯ ಶೇಷಾಣಿ ದ್ರಕ್ಷ್ಯಸ್ಯಾತ್ಮನಥೋ ಮಯಿ. ಸಾಕ್ಷಾತ್ಕಾರ ಪಡೆದ ಆತ್ಮನಿಂದ ನಿಜವಾದ ಜ್ಞಾನವನ್ನು ನೀನು ಪಡೆದರೆ ಮತ್ತೆ ಇಂತಹ ಮೋಹಕ್ಕೆ ಎಂದೂ ಸಿಲುಕುವುದಿಲ್ಲ. ಏಕೆಂದರೆ ಈ ಜ್ಞಾನವು ಲಭ್ಯವಾದಾಗ ಎಲ್ಲ ಜೀವಿಗಳು ಪರಮಪ್ರಭುವಿನ ಅಂಶಗಳೇ. ಇತರ ಮಾತುಗಳಲ್ಲಿ ಹೇಳುವುದಾದರೆ ಅವರೆಲ್ಲ ನನ್ನವರೇ ಎನ್ನುವುದನ್ನು ನೀನು ಕಾಣುತ್ತೀಯೇ. ನಾವು ಮಾಡುವಂತಹ ಎಲ್ಲ ಸಮಸ್ಯೆಗಳಿಗೂ ಒಂದೇ ಕಾರಣ, ಅಜ್ಞಾನ. ನಮಗೆ ಸರಿಯಾಗಿ ಗೊತ್ತಿಲ್ಲ ಏನು ಮಾಡಬೇಕು ಏನು ಮಾಡಬಾರ್ದು ಅಂತೇಳಿ. ಹಾಗೆ ಗೊತ್ತಿಲ್ಲದೆ ಇರುವ ಕಾರಣಕ್ಕಾಗಿಯೇ ನಮಗೆ ಅನೇಕ ರೀತಿಯಾದಂತಹ ಬಂಧನಗಳು ಬರ್ತವೆ. ಆದ್ರೆ ಈ ರೀತಿಯಾದಂತಹ ಜ್ಞಾನವನ್ನ ಯಾವ ವ್ಯಕ್ತಿ ಸಂಪಾದನೆ ಮಾಡ್ತಾನೋ ಆಗ ಅವನು ಮಾಡುವಂತಹ ಕರ್ಮಗಳು ಅವನನ್ನ ಬಂಧಿಸುವುದಿಲ್ಲ. ಯಾಕಂದ್ರೆ ಆ ಜ್ಞಾನ ಅನ್ನುವಂಥದ್ದು ಬೆಂಕಿ ಇದ್ದ ಹಾಗೆ, ಅದು ಬೆಳಕು ಇದ್ದ ಹಾಗೆ. ನಮಗೆ ಹಗಲು ಹೊತ್ತಿನಲ್ಲಿ ಸರಿಯಾಗಿ ನಡೆದುಕೊಂಡು ಹೋಗ್ಲಿಕ್ಕೆ ಆಗ್ತದೆ ದಾರಿಯಲ್ಲಿ. ರಾತ್ರಿ ಹೊತ್ತಲ್ಲಿ ಆದ್ರೆ ರಾತ್ರಿಯಲ್ಲಿ ಬೆಳಕಿದ್ರೆ ನೋಡಬಹುದು, ಇಲ್ಲ ಅಂತ ಹೇಳಿದ್ರೆ ಪೂರ್ತಿ ಕಗ್ಗತ್ತಲು ಇದ್ದಾಗ ನಮಗೆ ದಾರಿ ಯಾವುದು ಮತ್ತೆ ಬೇರೆ ಯಾವುದು ಜಾಗ ಇದೆ ಅದರ ಬಗ್ಗೆ ನಮಗೆ ಸರಿಯಾದಂತಹ
ಮಾಹಿತಿ ಸಿಗುವುದಿಲ್ಲ, ನಾವು ಗೊಂದಲಕ್ಕೊಳಗಾಗ್ತೇವೆ, ನಾವೆಲ್ಲಿಯಾದ್ರೂ ಕಾಲು ಜಾರಿ ಬೀಳುವಂತಹ ಒಂದು ಪರಿಸ್ಥಿತಿ ಇರ್ತದೆ. ಹಾಗಾಗಿ ನಾವು ನಡೆದುಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಮೊದಲು ಬೆಳಕು ಬೇಕು. ನಾವು ನಡೆಯುವ ದಾರಿಯನ್ನು ನಾವು ಮೊದಲು ಕಣ್ಣಿನಲ್ಲಿ ನೋಡ್ಬೇಕು, ಆಮೇಲೆ ನಾವು ಸರಿಯಾದ ದಾರಿಯಲ್ಲಿ ನಡೆದುಕೊಂಡು ಹೋಗ್ಬಹುದು. ಹಾಗೆ ಈ ಜ್ಞಾನ ಅನ್ನುವಂಥದ್ದು ಆ ಬೆಳಕಿನ ಒಂದು ಕಾರ್ಯವನ್ನು ಮಾಡ್ತದೆ. ಜ್ಞಾನವನ್ನ ಯಾವಾಗ ನಾವು ಪಡಿತೇವೋ ಆಗ ಏನು ಮಾಡಬೇಕು, ಏನು ಮಾಡಬಾರದು, ಯಾವುದನ್ನ ಮಾಡಿದ್ರೆ ನಾವು ಜೀವನದಲ್ಲಿ ಯಶಸ್ಸನ್ನ ಪಡೆಯಬಹುದು, ಇದೆಲ್ಲವನ್ನು ಕೂಡ ನಾವು ಸ್ಪಷ್ಟವಾಗಿ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಜ್ಞಾನವನ್ನ ಬೆಳೆಸಿಕೊಳ್ಳುವ ಇನ್ನಷ್ಟು ಪ್ರಯೋಜನಗಳನ್ನು ಹೇಳ್ತಾರೆ. ಅಪಿ ಛೇದಸಿ ಪಾಪೇಭ್ಯ ಸರ್ವೇಭ್ಯ ಪಾಪಕೃತ್ತಮಃ ಸರ್ವಂ ಜ್ಞಾನ ಪ್ಲವೇನೈವ ವೃಜಿನಂ ಸಂತರಿಷ್ಯಸಿ. ಪಾಪಿಗಳಲ್ಲಿ ಮಹಾಪಾಪಿ ಎಂದು ಪರಿಗಣಿತನಾಗಿದ್ದರೂ ನೀನು ಆಧ್ಯಾತ್ಮಿಕ ಜ್ಞಾನದ ದೋಣಿಯಲ್ಲಿದ್ದಾಗ ದುಃಖ ಸಾಗರವನ್ನು ದಾಟಬಲ್ಲೆ. ಇದೆಲ್ಲ ಕೇಳಿದ ಮೇಲೆ ನಮಗೆ ಒಂದು ಪ್ರಶ್ನೆ ಬರಬಹುದು, ಇದು ನನಗೂ ಕೂಡ ಅನ್ವಯವಾಗ್ತದಾ ಇಲ್ವೋ ಅಂತೇಳಿ. ಯಾಕಂದ್ರೆ ನಾವು ಕೆಲವೊಮ್ಮೆ ಏನ್ ಅನ್ಕೊಳ್ತೇವೆ, ನನಗಿಂತ ದೊಡ್ಡ ಪಾಪಿ ಇಲ್ಲ ಅಂತೇಳಿ. ನಾನು ದೊಡ್ಡ ಪಾಪಿ, ನಾನು ಮಾಡಬಾರದೆಲ್ಲ ಮಾಡಿದ್ದೇನೆ, ಅದರಿಂದ ನನಗೆ ಕ್ಷಮೆ ಸಿಗೋದು ತುಂಬಾ ಕಷ್ಟ ಅಂತೇಳಿ. ಆದ್ರೆ ಹಾಗೇನೂ ಇಲ್ಲ. ಆ ಭಗವಂತನು ಎಲ್ಲರಿಗೂ ಕೂಡ ಕ್ಷಮೆಯನ್ನ ಕೊಟ್ಟೇ ಕೊಡ್ತಾನೆ. ವ್ಯಕ್ತಿಯು ತಾನು ಮಾಡಿದಂತಹ ತಪ್ಪನ್ನ ತಿದ್ದಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ ಅಂತಾದ್ರೆ. ಹಾಗಾಗಿ ಒಬ್ಬ ವ್ಯಕ್ತಿ ಜೀವನದ ಯಾವುದೇ ಸ್ತರದಲ್ಲಿದ್ರೂ ಪರವಾಗಿಲ್ಲ, ಆತನಿಗೆ ಈ ಒಂದು ಅವಕಾಶ ಲಭ್ಯವಿದೆ. ಪಾಪಿಗಳಲ್ಲಿ ಪರಮ ಪಾಪಿಯಾಗಿದ್ರೂ ಅವನಿಗೆ ಆಧ್ಯಾತ್ಮಿಕ ಜ್ಞಾನವನ್ನ ಬೆಳೆಸಿಕೊಂಡು ಆ ದುಃಖ ಸಾಗರ ಅಥವಾ ಸಂಸಾರ ಸಾಗರದಿಂದ ಅವನು ಪಾರುಗಾಣಲಿಕ್ಕೆ ಅವನಿಗೆ ಸಾಧ್ಯ ಆಗುತ್ತದೆ. ಯಥೈಧಾಂಸಿ ಸಮಿದ್ಧೋಗ್ನಿ ಭಸ್ಮಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಅರ್ಜುನನೇ, ಪ್ರಜ್ವಲಿಸುತ್ತಿರುವ ಬೆಂಕಿಯು ಕಟ್ಟಿಗೆಯನ್ನು ಹೇಗೆ ಬೂದಿ ಮಾಡುತ್ತದೆಯೋ ಹಾಗೆ ಜ್ಞಾನವೆಂಬ ಅಗ್ನಿಯು ಎಲ್ಲ ಐಹಿಕ ಕರ್ಮಗಳ ಪ್ರತಿಕ್ರಿಯೆಗಳನ್ನು ಸುಟ್ಟು ಬೂದಿ ಮಾಡುವುದು. ಈ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಅಂತ ಹೇಳ್ತೇವೆ. ನಾವು ಮಾಡುವಂತಹ ಕೆಲಸ ಏನಿದೆ ಅದು ಅಪ್ರಾರಬ್ಧ ಸ್ಥಿತಿಯಲ್ಲಿರ್ತದೆ. ಅಪ್ರಾರಬ್ಧ ಸ್ಥಿತಿಯಿಂದ ಪ್ರಾರಬ್ಧ ಸ್ಥಿತಿಗೆ ಬರಲಿಕ್ಕೆ ಅದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ತದೆ. ಆಮೇಲೆ ಆ ಅಪ್ರಾರಬ್ಧವು ನಮ್ಮ ಮೇಲೆ ಪರಿಣಾಮವನ್ನ ಬೀರ್ತದೆ. ಆ ಪ್ರಾರಬ್ಧ ಕರ್ಮ ಏನಿದೆ ಅದು ನಮ್ಮ ಮೇಲೆ ಪರಿಣಾಮವನ್ನ ಬೀರ್ತದೆ. ಆದ್ರೆ ಈ ಅಪ್ರಾರಬ್ಧ ಮತ್ತೆ ಪ್ರಾರಬ್ಧ ಕರ್ಮ ಎರಡನ್ನು ಕೂಡ ನಾವು ನಾಶ ಮಾಡಿಬಿಟ್ವಿ ಅಂತ ಹೇಳಿದ್ರೆ ಮತ್ತೆ ನಮಗೆ ಅದರ ಒಂದು ಏನು ಕರ್ಮ ಇದೆ ಅದನ್ನ ನಾವು ಅನುಭವಿಸಬೇಕಾಗಿಲ್ಲ. ಇದು ಕರ್ಮವನ್ನ ಮಾಡುವುದರ ಇನ್ನೊಂದು ಪ್ರಯೋಜನ, ಇದು ಬಹಳ ಮುಖ್ಯವಾದ ಪ್ರಯೋಜನ. ಯಾರು ಭಕ್ತಿಯನ್ನ ಮಾಡ್ತಾರೋ ಅವರಿಗೆ ಜೀವನದಲ್ಲಿರುವ ಎಲ್ಲಾ ಕಷ್ಟಗಳು ಕೂಡ ತಾನಾಗಿಯೇ ದೂರವಾಗಿ ಹೋಗ್ತದೆ. ಹೀಗೆ ವ್ಯಕ್ತಿಯು ಜೀವನದಲ್ಲಿ ಹೆಚ್ಚಿನ ಸಮಯದ ಅವಕಾಶವನ್ನ ಪಡೆಯುವ ಮೂಲಕ ಹೆಚ್ಚು ಹೆಚ್ಚು ಭಗವಂತನ ಸೇವೆಯಲ್ಲಿ ತೊಡಗಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹೀಗೆ ಈ ಮಾಯೆ ಅನ್ನುವಂಥದ್ದು ಅದು ಕತ್ತಲು ಇದ್ದ ಹಾಗೆ, ಕೃಷ್ಣ ಅಂತ ಹೇಳಿದ್ರೆ ಬೆಳಕು ಇದ್ದ ಹಾಗೆ. ಮಾಯೆಯ ಒಂದು ಕತ್ತಲನ್ನ ನಾವು ಭಗವಂತನು ಕೊಡುವಂತಹ ಈ ಬೆಳಕಿನ ಮೂಲಕ, ತನ್ನ ಒಂದು ಉಪಸ್ಥಿತಿಯ ಮೂಲಕ ಕೊಡುವಂತಹ ಬೆಳಕಿನಿಂದ ನಾವು ಆ ಒಂದು ದುಃಖ ಸಾಗರವನ್ನ ದಾಟಬಹುದು ಅಥವಾ ಸರಿಯಾದಂತಹ ದಾರಿಯಲ್ಲಿ ನಡೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಕರ್ಮದ ಆ ಒಂದು ಅಪ್ರಾರಬ್ಧ ಪ್ರಾರಬ್ಧ ಕರ್ಮಗಳು ನಾಶವಾಯಿತು ಅಂತ ಹೇಳಿದ್ರೆ ವ್ಯಕ್ತಿ ಮತ್ತೆ ಜೀವನದಲ್ಲಿ ಸಂಕಷ್ಟಕ್ಕೆ ಈಡಾಗುವಂತಹ ಪರಿಸ್ಥಿತಿ ಇರುವುದಿಲ್ಲ. ಯಾಕಂದ್ರೆ ನಮ್ಮ ಕರ್ಮಗಳೆಲ್ಲ ನಾಶವಾಗಿ ಹೋಗಿದೆ. ನಾವು ಇಲ್ಲಿ ಇರುವಂತದ್ದೇ ಕರ್ಮಗಳಿಂದಾಗಿ. ಆ ಒಂದು ಇಂದ್ರಲೋಕದಲ್ಲಿರುವ ಇಂದ್ರ ದೇವ ಮತ್ತೆ ಭೂಮಿಯ ಮೇಲೆ ಇರುವಂತಹ ಒಂದು ಸಣ್ಣ ಕ್ರಿಮಿಕೀಟ ಎಲ್ಲವೂ ಕೂಡ ತಾವು ಮಾಡಿದ ಕರ್ಮವನ್ನ ಅನುಭವಿಸ್ತಾ ಇರುವಂತಹದ್ದು. ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನಿಮಗೆ ಆ ಕರ್ಮವೇ ಬೇಕಾಗಿಲ್ಲ, ನೀವು ಭಕ್ತಿಯನ್ನ ಮಾಡಿ ಕರ್ಮವಾದ ಒಂದು ಏನು ಫಲ ಇದೆ ಅದು ನಿಮಗೆ ಸಿಗುವುದಿಲ್ಲ. ಅಂದ್ರೆ ಅದಕ್ಕೆ ಆ ಫಲಕ್ಕೋಸ್ಕರ ನೀವು ಕಷ್ಟವನ್ನ ಪಡಬೇಕಾಗಿಲ್ಲ ಅಂತ ಹೇಳಿ ಇಲ್ಲಿ ಭಗವಂತ ಸ್ಪಷ್ಟವಾಗಿ ಹೇಳ್ತಾನೆ. ಈ ಐಹಿಕ ಜಗತ್ತಿನಲ್ಲಿ ಆಧ್ಯಾತ್ಮಿಕ ಜ್ಞಾನದಷ್ಟು ಭವ್ಯವಾದದ್ದು ಮತ್ತು ಪರಿಶುದ್ಧವಾದದ್ದು ಬೇರೆ ಯಾವುದೂ ಇಲ್ಲ. ಇಂತಹ ಜ್ಞಾನವು ಎಲ್ಲ ಅನುಭಾವದ ಪರಿಪಕ್ವ ಫಲ.
ಭಕ್ತಿಪೂರ್ವಕ ಸೇವೆಯ ಆಚರಣೆಯಲ್ಲಿ ನಿಪುಣನಾದವನು ಕಾಲಕ್ರಮದಲ್ಲಿ ತನ್ನಲ್ಲಿಯೇ ಈ ಜ್ಞಾನವನ್ನು ಸವಿಯುವನು. ಕರ್ಮ ಮತ್ತೆ ಜ್ಞಾನದ ಒಂದು ಸಂಬಂಧವನ್ನ ನಾವಿಲ್ಲಿ ಅರ್ಥ ಮಾಡಿಕೊಳ್ಬಹುದು. ಕರ್ಮವನ್ನ ಮಾಡುವ ಮೂಲಕ, ಸರಿಯಾದ ರೀತಿಯಲ್ಲಿ ಕರ್ಮವನ್ನ ಮಾಡುವ ಮೂಲಕ ನಾವು ಜ್ಞಾನವನ್ನ ಬೆಳೆಸಿಕೊಳ್ಳಬಹುದು. ಅದನ್ನೇ ಇಲ್ಲಿ ಯಜ್ಞ, ಆ ರೀತಿಯಾಗಿ ಭಗವಂತನ ಪ್ರೀತ್ಯರ್ಥವಾಗಿ ಮಾಡುವ ಕರ್ಮವನ್ನೇ ಯಜ್ಞ ಅಂತ ಕರೀತಾರೆ. ಮತ್ತೆ ಆ ಯಜ್ಞ ನಮಗೆ ಇನ್ನಷ್ಟು ಜ್ಞಾನವನ್ನ ತಂದು ಕೊಡ್ತದೆ. ಹೀಗೆ ನಿರಂತರವಾಗಿ ಭಗವಂತನ ಭಕ್ತಿ ಸೇವೆಯಲ್ಲಿ ವ್ಯಕ್ತಿಯು ತೊಡಗಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ಹೇಳುವಂಥದ್ದು, ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಈ ಅರಿವು ಶಾಂತಿಯು ಕೃಷ್ಣ ಪ್ರಜ್ಞೆಯಲ್ಲಿ ತುತ್ತ ತುದಿಗೆ ಏರ್ತದೆ. ಇನ್ನು ಜ್ಞಾನವನ್ನ ಪಡೀಲಿಕ್ಕೋಸ್ಕರ ನಮ್ಮಲ್ಲಿರ್ಬೇಕಾದಂತಹ ಅರ್ಹತೆಗಳು ಏನು ಅಂತ ಹೇಳಿದ್ರೆ, ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣ ಅಧಿಗಚ್ಚತಿ. ದಿವ್ಯ ಜ್ಞಾನಕ್ಕೆ ಮುಡಿಪಾದ ಮತ್ತು ಇಂದ್ರಿಯ ನಿಗ್ರಹ ಮಾಡಿದ ಶ್ರದ್ಧಾವಂತನಿಗೆ ಇಂತಹ ಜ್ಞಾನವನ್ನು ಪಡೆಯುವ ಅರ್ಹತೆ ಇರುತ್ತದೆ. ಅದನ್ನು ಪಡೆದು ಅವನು ಶೀಘ್ರವಾಗಿ ಪರಮ ಆಧ್ಯಾತ್ಮಿಕ ಶಾಂತಿಯನ್ನು ಪಡೆಯುವನು. ಯಾವ ವ್ಯಕ್ತಿ ಭಗವಂತನಿಗೋಸ್ಕರ ತನ್ನ ಜೀವನವನ್ನ ಮುಡಿಪಾಗಿಟ್ಟಿದ್ದಾನೋ ಮತ್ತು ಆತನು ಇಂದ್ರಿಯ ನಿಗ್ರಹವನ್ನ ಮಾಡಿದ್ದಾನೋ, ಶ್ರದ್ಧೆಯನ್ನ ಹೊಂದಿದ್ದಾನೋ, ಅಂತ ವ್ಯಕ್ತಿಗೆ ಭಗವಂತನೇ ಆ ಜ್ಞಾನವನ್ನ ಕೊಡ್ತಾನೆ. ಅಂದ್ರೆ ಭಗವಂತನೇ ಅವನನ್ನ ಉದ್ಧಾರ ಮಾಡ್ತಾನೆ ಮತ್ತು ಅವನು ಆಧ್ಯಾತ್ಮದಲ್ಲಿ ಬಹಳ ಎತ್ತರಕ್ಕೆ ಏರಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ನಾವು ನಮ್ಮ ಇಂದ್ರಿಯಗಳನ್ನ ಆ ಭಗವಂತನ ಸೇವೆಯಲ್ಲಿ ತೊಡಗಿಸಬೇಕು. ಹೃಷಿಕೇಣ ಹೃಷಿಕೇಶ ಸೇವನಂ ಭಕ್ತಿ ರುಚ್ಯತೆ. ಹೃಷಿಕ ಅಂತ ಹೇಳಿದ್ರೆ ಇಂದ್ರಿಯ, ಹೃಷಿಕೇಶ ಅಂತ ಹೇಳಿದ್ರೆ ಕೃಷ್ಣ. ಹೃಷಿಕದ ಮೂಲಕ, ನಮ್ಮ ಇಂದ್ರಿಯಗಳ ಮೂಲಕ ನಾವು ಹೃಷಿಕೇಶ ಭಗವಂತನ ಸೇವೆಯನ್ನ ಮಾಡಿದ್ರೆ ನಾವು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ, ಭಗವಂತನ ಭಕ್ತಿಯನ್ನ ಪಡೀಲಿಕ್ಕೆ ಸಾಧ್ಯ. ಇದು ನಮ್ಮನ್ನ ಅನೇಕ ರೀತಿಯಾದಂತಹ ಭಯದಿಂದ ಬಿಡುಗಡೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತೇಳಿ ನಾಮ ಸಂಕೀರ್ತನೆಯನ್ನ ಮಾಡಬೇಕು. ಇದರಿಂದ ನಮ್ಮ ಐಹಿಕವಾದಂತಹ ಎಲ್ಲ ಕಲ್ಮಶಗಳನ್ನು ನಾವು ದೂರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. 40ನೇ ಶ್ಲೋಕ. ಯಾರಿಗೆ ಜ್ಞಾನ ಸಿಗುವುದಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಹಿಂದೆ ಯಾರಿಗೆ ಜ್ಞಾನ ಸಿಕ್ಕಿದೆ ಅಂತ ಹೇಳಿದ್ರು, ಈಗ ಯಾರಿಗೆ ಜ್ಞಾನ ಸಿಗುವುದಿಲ್ಲ. ಅಜ್ಞಶ್ಚ ಶ್ರದ್ಧದಾನಶ್ಚ ಸಂಶಯಾತ್ಮ ವಿನಶ್ಯತಿ ನಾಯಂ ಲೋಕೋಸ್ತಿ ನಾಪರೋ ನಾ ಸುಖಂ ಸಂಶಯಾತ್ಮನಃ. ಅಜ್ಞಾನಿಗಳು, ಶ್ರದ್ಧೆ ಇಲ್ಲದವರು, ಅಪೌರುಷೇಯ ಧರ್ಮಗ್ರಂಥಗಳಲ್ಲಿ ಸಂಶಯವನ್ನು ಪಡುತ್ತಾರೆ. ಇಂತಹವರಿಗೆ ಭಗವಂತನ ಪ್ರಜ್ಞೆ ಲಭ್ಯವಾಗುವುದಿಲ್ಲ, ಅವರು ನಾಶ ಹೊಂದುವರು. ಸಂಶಯಾತ್ಮನಿಗೆ ನಾದವನಿಗೆ ಈ ಲೋಕದಲ್ಲಿ ಸುಖವಿಲ್ಲ, ಮುಂದಿನ ಲೋಕದಲ್ಲಿಯೂ ಸುಖವಿಲ್ಲ. ಯಾರು ಅಜ್ಞಾನಿಗಳಾಗಿರ್ತಾರೋ ಅವರಿಗೆ ಆ ಒಂದು ಸಂಶಯ ಇರುತ್ತದೆ. ಸಂಶಯಕ್ಕೆ ನಾವು ಔಷಧಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಯಾವುದೇ ವಿಷಯದಲ್ಲಾದ್ರೂ ಕೂಡ ಆ ಒಂದು ನಂಬಿಕೆ ಅನ್ನೋದು ಬಹಳ ಮುಖ್ಯ. ನಂಬಿಕೆ ಇಲ್ಲದೆ ಹೋದ್ರೆ, ಆ ಶ್ರದ್ಧೆ ಇಲ್ಲದೆ ಹೋದ್ರೆ ನಾವು ಯಾವುದೇ ವಿಚಾರದಲ್ಲಿಯೂ ಕೂಡ ಪ್ರಗತಿಯನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈ ಒಬ್ಬ ವ್ಯಕ್ತಿ, ನಾವು ಕ್ಷೌರಿಕನಲ್ಲಿ ಹೋಗಬೇಕಾದ್ರೂ ಅವರ ಮೇಲೆ ಒಂದು ರೀತಿಯ ನಂಬಿಕೆಯನ್ನು ಇಟ್ಕೊಳ್ತೇವೆ. ಆ ಕ್ಷೌರಿಕ ತನ್ನ ಕೈಯಲ್ಲಿ ಕತ್ತರಿ ಇಟ್ಕೊಂಡಿರ್ತಾನೆ, ಕೆಲವೊಮ್ಮೆ ಬ್ಲೇಡ್ ಇಟ್ಕೊಂಡಿರ್ತಾನೆ, ಅವನು ನಮಗೆ ಏನು ಬೇಕಾದ್ರೂ ಮಾಡ್ಬೋದು. ಆದ್ರೆ ಅವರ ಮೇಲೆ ನಾವು ಆ ಭರವಸೆಯನ್ನು ಇಟ್ಟುಕೊಳ್ತೇವೆ, ಇವರು ನನಗೆ ಏನು ಮಾಡುವುದಿಲ್ಲ. ನಾವು ಮಾಡುವಂತಹ ಏನು ಕೆಲಸ ಇದೆ, ನಾವು ಯಾವ ಉದ್ದೇಶಕ್ಕೋಸ್ಕರ ಅಲ್ಲಿ ಹೋಗಿದ್ದೇವೋ ಅಷ್ಟಕ್ಕೆ ಅವರು ನಮಗೆ ತಮ್ಮ ಕೆಲಸವನ್ನ ಮಾಡಿಕೊಡ್ತಾರೆ ಅನ್ನುವಂತಹ ಉದ್ದೇಶ. ಅಥವಾ ನಾವು ಯಾವುದೋ ಒಂದು ವಾಹನದಲ್ಲಿ ಒಂದು ಪ್ರಯಾಣವನ್ನ ಮಾಡಬೇಕು ಅಂತ ಹೇಳಿದ್ರೆ ಆ ವಾಹನದ ಚಾಲಕನ ಮೇಲೆ ನಾವು ಭರವಸೆಯನ್ನು ಇಡ್ತೇವೆ, ನಾವು ಸಂಶಯವನ್ನ ಪಡುವುದಿಲ್ಲ. ಇವರು ನನ್ನನ್ನು ಸರಿಯಾದ ದಾರಿಗೆ ಕರ್ಕೊಂಡು ಹೋಗ್ತಾರೋ ಇಲ್ವೋ ಅಂತೇಳಿ ಅವರ ಮೇಲೆ ಒಂದು ನಂಬಿಕೆ ಇಟ್ಕೊಳ್ತೇವೆ. ಹಾಗೆ ಭಕ್ತಿಯಲ್ಲಿಯೂ ಕೂಡ ಒಂದು ನಂಬಿಕೆ ನಮಗಿರ್ಬೇಕು. ಆ ನಂಬಿಕೆ ಇಲ್ಲದೆ ನಾವು ಸಂಶಯವನ್ನ ವ್ಯಕ್ತಪಡಿಸಿದ್ರೆ ಅಂತವರಿಗೆ ಜ್ಞಾನವು ಲಭ್ಯವಾಗುವುದಿಲ್ಲ. ಮೊದಲು ನಾವು ಶ್ರದ್ಧೆಯಿಂದ ಭಕ್ತಿಯನ್ನ ಸ್ವೀಕಾರ ಮಾಡಬೇಕು. ಆಮೇಲೆ ನಮಗೆ ಬರುವ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಆಗ ಭಗವಂತ ನಮಗೆ ಅನುಗ್ರಹಿಸ್ತಾನೆ, ಆ ಜ್ಞಾನವನ್ನ ಅನುಗ್ರಹಿಸ್ತಾನೆ.
ಇಲ್ಲದೆ ಹೋದರೆ ಅವರಿಗೆ ಭಗವಂತನ ಪ್ರಜ್ಞೆ ಲಭ್ಯ ಆಗುವುದಿಲ್ಲ, ಅವರು ನಾಶವಾಗ್ತಾರೆ. ಇಂತಹ ಸಂಶಯಾತ್ಮರವರಿಗೆ ಈ ಪ್ರಪಂಚದಲ್ಲಾಗ್ಲಿ ಮುಂದಿನ ಲೋಕದಲ್ಲಾಗ್ಲಿ ಸುಖವಿಲ್ಲ. ಸಂಶಯಕ್ಕೆ ಪರಿಹಾರ ಇಲ್ಲ. ಸಂಶಯಕ್ಕೆ, ಅನುಮಾನಕ್ಕೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಒಬ್ಬ ವ್ಯಕ್ತಿ ಅನುಮಾನ ಪಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ನಾವು ಪರಿಹಾರವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಯೋಗ ಸನ್ಯಸ್ತ್ಯ ಕರ್ಮಾಣಂ ಜ್ಞಾನ ಸಂಚನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬಧ್ನಂತಿ ಧನಂಜಯ. ಯಾರು ತನ್ನ ಕರ್ಮದ ಫಲಗಳನ್ನು ತ್ಯಜಿಸಿ ಭಕ್ತಿಪೂರ್ವಕ ಸೇವೆಯಲ್ಲಿ ಕರ್ಮ ಮಾಡುವನೋ ಮತ್ತು ಆಧ್ಯಾತ್ಮಿಕ ಜ್ಞಾನದಿಂದ ಸಂಶಯಗಳನ್ನು ನಾಶ ಮಾಡಿರುವನೋ ಅವನು ವಾಸ್ತವವಾಗಿ ಆತ್ಮದಲ್ಲಿ ನೆಲೆಸಿರುತ್ತಾನೆ. ಧನಂಜಯ, ಇಂತಹ ಮನುಷ್ಯನನ್ನು ಕರ್ಮಫಲಗಳು ಬಂಧಿಸಲಾರವು. ಈ ಒಂದು ಪೂರ್ತಿ ಅಧ್ಯಾಯದಲ್ಲಿ ಕರ್ಮಫಲದಿಂದ ಹೇಗೆ ನಾವು ತಪ್ಪಿಸಿಕೊಳ್ಳಬಹುದು ಅನ್ನೋದನ್ನ ಭಗವಂತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಇಷ್ಟೋ ತನಕ ನಾವೇನು ಹೇಳಿದ್ದೇವೆ ಅದನ್ನ ಯಾರು ಸರಿಯಾಗಿ ಅರ್ಥ ಮಾಡಿಕೊಂಡು ತಮ್ಮ ಕಾರ್ಯವನ್ನ ಭಕ್ತಿಪೂರ್ವಕವಾಗಿ ಮಾಡ್ತಾನೋ ಅಂತಹ ವ್ಯಕ್ತಿ, ಯಾರು ಯಾವುದೇ ಸಂಶಯವನ್ನ ಇಟ್ಟುಕೊಂಡಿರುವುದಿಲ್ವೋ ಮತ್ತು ತನ್ನಲ್ಲಿರುವ ಎಲ್ಲ ಸಂಶಯಗಳನ್ನ ಭಗವಂತನ ಜ್ಞಾನ ಪಡೆಯುವ ಮೂಲಕ ನಾಶಪಡಿಸಿಕೊಂಡಿರ್ತಾನೋ ಅವನು ಆತ್ಮದ ನೆಲೆಯಲ್ಲಿ ನೆಲೆಸಿರ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಅವನಿಗೆ ಆ ಆತ್ಮಜ್ಞಾನ, ಆತ್ಮತತ್ವ ಅರ್ಥವಾಗಿರ್ತದೆ. ಅಂತಹ ಮನುಷ್ಯ, ಅಂತಹ ವ್ಯಕ್ತಿಗಳನ್ನ ಕರ್ಮಫಲಗಳು ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಕೊನೆಯದಾಗಿ ಭಗವಂತ ಹೇಳೋದು, ಏಳು ಮತ್ತು ಯುದ್ಧ ಮಾಡು. ಇಷ್ಟೋ ತನಕ ಜ್ಞಾನದ ಬಗ್ಗೆಯೇ ಹೇಳಿದ್ದು. ಕೊನೆಯದಾಗಿ ತಸ್ಮಾದಜ್ಞಾನ ಸಂಭೂತಂ ಹೃತ್ಸಂ ಜ್ಞಾನಾಸಿನಾತ್ಮನಃ ಚಿತ್ವೈನಂ ಸಂಶಯಂ ಯೋಗಂ ಆತಿಷ್ಠೋತ್ತಿಷ್ಠ ಭಾರತ. ಆದ್ದರಿಂದ ಅಜ್ಞಾನದಿಂದ ನಿನ್ನ ಹೃದಯದಲ್ಲಿ ಉದ್ಭವವಾಗಿರುವ ಸಂದೇಹಗಳನ್ನು ಜ್ಞಾನವೆಂಬ ಕತ್ತಿಯಿಂದ ಕತ್ತರಿಸು. ಅರ್ಜುನ, ಯೋಗದಿಂದ ಸನ್ನದ್ಧನಾಗಿ ಯುದ್ಧಕ್ಕೆ ಏಳು. ಕೃಷ್ಣ ಭಗವಂತನ ಹೇಳುದು, ನೀನು ಜ್ಞಾನವನ್ನ ಬೆಳೆಸಿಕೊಂಡು ಕರ್ಮವನ್ನ ಮಾಡಬೇಕು ಅನ್ನೋದನ್ನ ಇಲ್ಲಿ ಮತ್ತೆ ಸ್ಪಷ್ಟವಾಗಿ ಹೇಳ್ತಾನೆ. ಆದ್ರೆ ಅರ್ಜುನ ಮತ್ತೆ ಪ್ರಶ್ನೆಯನ್ನ ಕೇಳ್ತಾನೆ, ಕೃಷ್ಣ ನೀನು ಜ್ಞಾನವನ್ನ ಇಷ್ಟೆಲ್ಲ ಹೊಗಳಿದ್ಯಾ, ಮತ್ತೆ ಈಗ ಕರ್ಮ ಮಾಡ್ಲಿಕ್ಕೆ ಯಾಕೆ ಹೇಳ್ತಾ ಇದ್ಯಾ ಅಂತ ಮತ್ತೆ ಅರ್ಜುನ ಭಗವಂತನಲ್ಲಿ ಕೇಳ್ತಾನೆ. ಅದಕ್ಕೆ ಉತ್ತರ ಏನು ಅಂತೇಳಿ ನಾವು 5ನೇ ಅಧ್ಯಾಯದಲ್ಲಿ ಅದರ ಒಂದು ಉತ್ತರವನ್ನ ಪಡೆಯುತ್ತೇವೆ. ನಿಜವಾದಂತಹ ಸನ್ಯಾಸ ಅಂತ ಹೇಳಿದ್ರೆ ಏನು ಅನ್ನೋದನ್ನ 5ನೇ ಅಧ್ಯಾಯವು ನಮಗೆ ತಿಳಿಸಿಕೊಡ್ತದೆ. ಹಾಗಾಗಿ ಇಲ್ಲಿ ಭಗವಂತ ಹೇಳಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ಜ್ಞಾನದಿಂದ ಯಾರು ಕರ್ಮವನ್ನ ಮಾಡ್ತಾನೋ ಅವನು ಬಂಧನಕ್ಕೆ ಒಳಗಾಗುವುದಿಲ್ಲ. ಅಜ್ಞಾನದಿಂದ ಯಾರು ಕರ್ಮವನ್ನ ಮಾಡ್ತಾನೋ ಅವನು ಬಂಧನಕ್ಕೆ ಒಳಗಾಗುತ್ತಾನೆ. ಆದ್ರಿಂದ ನೀನು ಜ್ಞಾನವನ್ನ ಬೆಳೆಸಿಕೋ. ಆ ಜ್ಞಾನದ ಮೂಲಕ, ಜ್ಞಾನವನ್ನುವಂತಹ ಬೆಳಕಿನಿಂದ ಆ ಜ್ಞಾನವನ್ನ ನಾಶ ಮಾಡಿ ನೀನು ಯೋಗಕ್ಕೆ ಸನ್ನದ್ಧನಾಗಿ ಯುದ್ಧವನ್ನ ಮಾಡು, ಏಳು ಅಂತ ಹೇಳಿ ಅರ್ಜುನನಿಗೆ ಭಗವಂತ ಇಲ್ಲಿ ಸ್ಪಷ್ಟವಾಗಿ ತನ್ನ ಆದೇಶವನ್ನ ಕೊಡ್ತಾ ಇದ್ದಾನೆ. ಇಲ್ಲಿಗೆ ಇವತ್ತಿನ ತರಗತಿಗೆ ವಿರಾಮವನ್ನ ಕೊಡ್ತಾ ಇದ್ದೇನೆ. ಇವತ್ತಿನ ತರಗತಿಯಲ್ಲಿ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೈ ಮೇಲೆತ್ತಿ ಪ್ರಶ್ನೆಗಳನ್ನ ಕೇಳಬಹುದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಗುರುಗಳೇ, ಹರೇ ಕೃಷ್ಣ, ಹೇಳಿ. 108 ಸಲ ಜಪ ಮಾಡ್ತಾ ಇದ್ದೀನಿ, ಆದ್ರೆ ಮಧ್ಯೆ ಒಂದೊಂದ್ಸಲ ಹೋಗುತ್ತೆ. ಅದರಿಂದ ಏನಾದ್ರು ತೊಂದರೆ ಆಗುತ್ತಾ ಗುರುಜಿ? ಮಧ್ಯದಲ್ಲಿ ಏನಾಗುತ್ತೆ? ಮಧ್ಯದಲ್ಲಿ ಯಾವತ್ತಾರ ಒಂದ್ ದಿವಸ ಮಿಸ್ ಆಗುತ್ತೆ, ಅದರಿಂದ ಏನಾದ್ರು ನಿಮಗೇನಾದ್ರು ತುಂಬಾ ಸಮಯದ ಅವಕಾಶ ಇಲ್ಲದೆ ಹೋದಾಗ ಹಾಗೆ ಆಗಬಹುದು. ಹಾಗೆ ಮಾಡಿದ್ರೆ ನೀವು ನೆಕ್ಸ್ಟ್ ಮರು ದಿವಸ ಅದನ್ನ ಪೂರ್ತಿಗೊಳಿಸ್ಬೇಕು, ಏನು ಬಾಕಿ ಆಗಿದೆಯೋ ಅದನ್ನ. ಸರಿ ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕಸ್ತೂರಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ.
ತಿಂಗಳಿಗೆ 2 ಏಕಾದಶಿ ಬಗ್ಗೆ ಹೇಳಿದ್ರಲ್ಲ, ಅದು ಯಾವ ತರ ಮಾಡ್ಬೇಕು ಅಂತ? ಏಕಾದಶಿಯನ್ನ ನಾವು ನಿರ್ಜಲವಾಗಿ ಮಾಡಬಹುದು. ಅಂದ್ರೆ ಒಂದು ತೊಟ್ಟು ನೀರು ಕೂಡ ಕುಡಿಯದೆ ಏಕಾದಶಿಯನ್ನ ಮಾಡುವರಿದ್ದಾರೆ. ಆದ್ರೆ ಅದನ್ನ ಮಾಡ್ಲಿಕ್ಕೆ ಸಾಧ್ಯವಾಗದೇ ಇದ್ರೆ ಸಜಲ ಅಂತ ಹೇಳ್ತೇವೆ, ಕೇವಲ ನೀರನ್ನ ಮಾತ್ರ ಸ್ವೀಕರಿಸಿ ಏಕಾದಶಿ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಸಫಲ ಅಂತ ಹೇಳ್ತಾರೆ, ಕೇವಲ ಹಣ್ಣುಗಳನ್ನ ಮಾತ್ರ ಸ್ವೀಕರಿಸಿ ಮಾಡುವಂತದ್ದು. ಅದು ಆಗದೆ ಇದ್ರೆ ನಾವು ಗೆಡ್ಡೆ ಗೆಣಸುಗಳನ್ನ ಬೇಯಿಸಿ ತಗೊಳ್ಬಹುದು. ಇದಿಷ್ಟು ರೀತಿಯಲ್ಲಿ ನಾವು ಏಕಾದಶಿಯನ್ನ ಪಾಲನೆ ಮಾಡಬಹುದು. ಸಾಮಾನ್ಯವಾಗಿ ನಿರ್ಜಲ ಅಂತ ಹೇಳಿದ್ರೆ ಎಲ್ರಿಗೂ ಕಷ್ಟ ಆಗ್ಬಹುದು. ಹರೇ ಕೃಷ್ಣ. ನಿರ್ಜಲ ಏಕಾದಶಿ ಮಾಡುವುದು ಅಂತ ಹೇಳಿದ್ರೆ ಎಲ್ರಿಗೂ ಸಾಧ್ಯವಾಗ್ಲಿಕ್ಕಿಲ್ಲ. ಹಾಗಾಗಿ ಸಾಮಾನ್ಯ ನಾವು ಸಜಲ ಏಕಾದಶಿಯನ್ನಾದ್ರೂ ಮಾಡಬಹುದು, ಅಥವಾ ಸಫಲ ಹಣ್ಣು, ಹಾಲು, ನೀರು ಇತ್ಯಾದಿಗಳನ್ನ ಸ್ವೀಕರಿಸಿಯೂ ಕೂಡ ಏಕಾದಶಿಯನ್ನ ಪಾಲನೆ ಮಾಡಬಹುದು. ನಿಮಗೆ ಒಮ್ಮೆ ಅಭ್ಯಾಸ ಆಯ್ತು ಅಂತ ಹೇಳಿದ್ಮೇಲೆ ಮತ್ತೆ ನೀವು ಆಹಾರವನ್ನ ಕಡಿಮೆ ಮಾಡ್ತಾ ಹೋಗ್ಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ದಯಾನಂದ್ ಅವರೇ, ಹರೇ ಕೃಷ್ಣ. ಧನ್ಯವಾದ. ಇವಾಗ ನಮ್ಗೆ ಈ ಕೃಷ್ಣ ಪ್ರಜ್ಞೆಯನ್ನ ಬೆಳೆಸ್ಕೊಳ್ಳೋದಿಕ್ಕೆ ಭಗವದ್ಗೀತೆಯಿಂದ ಸಾಧ್ಯ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ಆದ್ರೆ ಹಿಂದೆ ದ್ವಾಪರಯುಗ, ಸತ್ಯಯುಗ ಮತ್ತೆ ಕೃತಯುಗಗಳಲ್ಲಿ ಎಷ್ಟೋ ಜನ ಋಷಿಮುನಿಗಳು ಎಲ್ಲರೂ ಕೂಡ ದೇವರನ್ನ ಕಾಣ್ಲಿಕ್ಕೆ ತಪಸ್ಸನ್ನ ಮಾಡಿ, ಹೋಮಗಳನ್ನ ಮಾಡಿ, ಪೂಜೆಗಳನ್ನ ಮಾಡಿ ಸಾಕಷ್ಟು ಶ್ರಮವನ್ನ ಪಟ್ಟಿದ್ದಾರೆ. ಆದ್ರೆ ನಾವು ಅಲ್ಲಿ ಎಲ್ಲಿಯೂ ಕೂಡ ಅವ್ರು ಯಾರು ಕೃಷ್ಣನನ್ನೇ ಕಾಣ್ಬೇಕು ಅಂತ ಬಯಸ್ಲಿಲ್ಲ. ಯಾಕೆ? ಇದು ನಮ್ಮ ಮಾಹಿತಿಯ ಒಂದು ಅಪೂರ್ಣತೆ, ಅದರಿಂದಾಗಿ ನಮಗೆ ಆ ರೀತಿಯಾಗಿ ತಿಳ್ಕೊಂಡಿರ್ಬೋದು. ಆದ್ರೆ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಸುರಾಸುರಗಣ ದೇವಾಯ ತಸ್ಮೈ ನಮಃ. ಇದು ಶ್ರೀಮದ್ ಭಾಗವತದಲ್ಲಿ 12ನೇ ಸ್ಕಂದದಲ್ಲಿ ಬರುವಂತಹ ಮಾತು. ಯಾವ ವ್ಯಕ್ತಿಯನ್ನ ಯೋಗಿಗಳು ಧ್ಯಾನದ ಮೂಲಕ, ತಪಸ್ಸಿನ ಮೂಲಕ ಕಾಣ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೋ ಆ ಭಗವಂತನಿಗೆ ನಾನು ನಮಸ್ಕಾರಗಳನ್ನ ಅರ್ಪಿಸ್ತೇನೆ ಅಂತ ಹೇಳಿ. ನಾವು ದೇವೋತ್ತಮ ಪರಮಪುರುಷ ಯಾರು ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಆಧ್ಯಾತ್ಮದ ಆ ಒಂದು ಸಂಪೂರ್ಣವಾದ ಜ್ಞಾನವನ್ನ ನಾವು ಪಡಿಬೇಕು. ಬೇರೆ ಬೇರೆ ರೀತಿಯಾದಂತಹ ವಿಧಾನಗಳಿವೆ ಆಧ್ಯಾತ್ಮದಲ್ಲಿ. ಕೃತಯುಗದಲ್ಲಿ ಧ್ಯಾನ, ತ್ರೇತಾಯುಗದಲ್ಲಿ ಯಜ್ಞ, ದ್ವಾಪರದಲ್ಲಿ ಅರ್ಚನೆ, ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನೆ, ಇದೆಲ್ಲ ಯುಗಧರ್ಮ ಅಂತ ಹೇಳ್ತೇವೆ. ಸಂಕೀರ್ತನೆಯಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿ ಕಾಣ್ತದೆ, ಕೇಳ್ತದೆ. ನಾವು ಹರೇ ಕೃಷ್ಣ 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 ಹರೇ ಹರೇ, ಹರಿ ರಾಮ 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 ಹರಿ ಹರಿ ಅಂತೇಳಿ ಹೇಳುವಂಥದ್ದು ಕೇಳ್ತದೆ. ಆದ್ರೆ ಅವರು ಧ್ಯಾನ ಮಾಡುವಾಗ ಅವ್ರು ಏನು ಧ್ಯಾನ ಮಾಡ್ತಾ ಇದ್ರು, ಯಾರನ್ನ ಕುರಿತಾಗಿ ಧ್ಯಾನ ಮಾಡ್ತಾ ಇದ್ರು, ಇದರ ಬಗ್ಗೆ ನಮಗೆ ಮಾಹಿತಿ ಕಡಿಮೆ ಇರ್ತದೆ. ಹಾಗಾಗಿ ನಾವು ಆ ರೀತಿಯಾಗಿ ಅಂದುಕೊಳ್ಬಹುದು ಅಷ್ಟೇ. ಆದ್ರೆ ನಿಜವಾಗಿ ಮುಖ್ಯವಾಗಿ ನೀವು ಯಾವುದೇ ಒಂದು ಆಧ್ಯಾತ್ಮದಲ್ಲಿ ಸಫಲತೆಯನ್ನ ಹೊಂದಿರುವಂತಹ ವ್ಯಕ್ತಿಗಳನ್ನ ಕೇಳಿದ್ರೆ ಅದು ಆ ಭಗವಂತ, ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನನ್ನೇ ಹೇಳುವಂಥದ್ದು. ನೀವು ಈಗ ಸಾಮಾನ್ಯವಾಗಿ ಪೂಜೆಯನ್ನ ಮಾಡುವಾಗಲೂ ಕೂಡ ದೇವಸ್ಥಾನದಲ್ಲಿ ಆ ಭಗವಂತನ ಸಾಲಿಗ್ರಾಮಕ್ಕೆ ನೈವೇದ್ಯವನ್ನ ಮಾಡಿ, ಪೂಜೆಯನ್ನ ಮಾಡಿ, ನಂತರ ಆ ಬೇರೆ ಅರ್ಚ ವಿಗ್ರಹಕ್ಕೆ ಪೂಜೆಯನ್ನ ಸಲ್ಲಿಸುವಂಥದ್ದು. ಇದು ಸರಿಯಾದಂತ ಒಂದು ಕ್ರಮ. ದೇವಸ್ಥಾನದಲ್ಲಿ ನೀವಿದ್ರೆ ಅದನ್ನ ತಿಳ್ಕೊಳ್ಬಹುದು. ಅಂದ್ರೆ 34 ನಮ್ಗೆ ಎಷ್ಟೊಂದು 33 ಕೋಟಿ ದೇವಾನ ದೇವತೆಗಳಿದ್ದಾವೆ ಅಂತ ಹೇಳ್ತೀವಲ್ಲ, ಎಲ್ಲರನ್ನೂ ಕೂಡ ಎಲ್ಲರೂ ಪೂಜಿಸ್ತಾರೆ. ಅರೆ ಕೃಷ್ಣ ಒಬ್ಬನನ್ನೇ ಯಾಕೆ ನಾವು? ನೀವು ಇನ್ನು ಅದರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ. ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ಒಂದು ದೇಶಕ್ಕೆ ಒಬ್ಬ ಪ್ರಧಾನಮಂತ್ರಿ ಇದ್ರೆ ಪ್ರತಿಯೊಂದು ರಾಜ್ಯದಲ್ಲೂ ಒಬ್ಬೊಬ್ಬ ಮುಖ್ಯಮಂತ್ರಿಗಳಿರ್ತಾರೆ. ಅವರು ಮುಖ್ಯಮಂತ್ರಿಗಳೆಲ್ಲ ಪ್ರಧಾನಮಂತ್ರಿಗೆ ಸಮಾನ ಅಂತೇಳಿ ನಾವು ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ. ಹಾಗೆ ಭಗವಂತ ಮಾಡಿರುವಂತಹ ಈ ಪ್ರಪಂಚದಲ್ಲಿ ಬೇರೆ ಬೇರೆ ವಿಷಯಗಳನ್ನ ನೋಡ್ಕೊಳ್ಳಿಕ್ಕೆ ಒಬ್ಬೊಬ್ಬ ವ್ಯಕ್ತಿಯನ್ನ ಇಟ್ಟಿದ್ದಾರೆ. ಈಗ ಮಳೆ ಬರ್ಬೇಕು ಅಂತ ಹೇಳಿದ್ರೆ ಇಂದ್ರ, ಅಥವಾ ಈ ಏನು ತರಕಾರಿಗಳಿಗೆ ರಸವನ್ನ ತುಂಬಬೇಕು ಅಂತ ಹೇಳಿದ್ರೆ ಆ ಚಂದ್ರನನ್ನ ಇಟ್ಟಿದ್ದಾರೆ. ನಮಗೆ ಬೆಳಕನ್ನ ಕೊಡ್ಬೇಕು ಅಂತ ಹೇಳಿದ್ರೆ ಸೂರ್ಯದೇವನನ್ನ ಇಟ್ಟಿದ್ದಾರೆ. ಅವರೆಲ್ಲ ಭಗವಂತನ ಒಂದೊಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಆದ್ರೆ ದೇವೋತ್ತಮ ಪರಮಪುರುಷ ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅಂತ ಹೇಳಿ ಹೇಳ್ತಾರೆ.
ಇದನ್ನು ನಿಮ್ಗೆ ನಾನು ಇಲ್ಲಿ ಒಂದು ಮಾತಿನಲ್ಲಿ ಹೇಳಿದ್ರೆ ನೀವು ಒಪ್ಕೊಳ್ಳೋದಿಲ್ಲ, ಯಾಕಂದ್ರೆ ನಿಮ್ಮಲ್ಲಿ ನೂರಾರು ಅದಕ್ಕೆ ಪ್ರತಿವಾದಗಳು ಇರ್ತವೆ. ಹಾಗಾಗಿ ನೀವು ಪ್ರತ್ಯೇಕವಾಗಿ ಬಂದು ಮಾತನಾಡಿದ್ರೆ ಇದರ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಮಗೆ ಒಪ್ಪಿಸ್ಲಿಕ್ಕೆ ಸಾಧ್ಯ ಇದೆ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಅಕ್ಟೋಬರ್ 9ಕ್ಕೆ ಭಗವದ್ಗೀತೆ 18 ಡೇಸ್ ಕ್ಲಾಸಸ್. ಓಕೆ, ಇವತ್ತು ಎಷ್ಟು? 1ನೇ ತಾರೀಕು. ಮುಂದಿನ 9ನೇ ತಾರೀಕಿಗೆ 18 ದಿನಗಳ ಅಧ್ಯಯನ, ಭಗವದ್ಗೀತೆಯ ಅಧ್ಯಯನ ಪ್ರಾರಂಭವಾಗ್ತದೆ. ಸಂಗೀತ ಮಾತಾಜಿ ಅವರು ಗ್ರೂಪ್ ನಲ್ಲಿ ಮೆಸೇಜ್ ಹಾಕಿದ್ದಾರೆ. ಅದರ ಒಂದು ಲಾಭವನ್ನು ಕೂಡ ತಾವು ಪಡೆದುಕೊಳ್ಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಅದಕ್ಕೆ ನೀವು ರಿಜಿಸ್ಟರ್ ಆಗಬಹುದು. ಧನ್ಯವಾದ. ಹರೇ ಕೃಷ್ಣ. ಓಕೆ, ಶಶಿಕಲಾ ಅವರು ಹೇಳ್ತಾರೆ, ಕೃಷ್ಣನು ದ್ವಾಪರ ಯುಗದಲ್ಲಿ ಅವತಾರ ತಾಳಿದ್ದಾನೆ, ಹಾಗಾಗಿ ಆತನು ನಮಗೆ ಕಲಿಯುಗಕ್ಕೆ ತುಂಬಾ ಹತ್ತಿರ ಇದ್ದಾನೆ ಅಂತೇಳಿ. ಅದು ಒಂದು ಕಾರಣ. ಆದ್ರೆ ಭಗವಂತನ ರೂಪ ಯಾವಾಗ್ಲೂ ಇರ್ತದೆ ಮಾತಾಜಿ. ಕೃಷ್ಣನ ಅವತಾರ ಇದು ಮೊದಲನೇ ಸಲ ಆಗಿರುವಂತದ್ದಲ್ಲ, ಹಿಂದೆಯೂ ಕೂಡ ಭಗವಂತ ಅವತಾರವನ್ನು ತಾಳಿದ್ದಾನೆ. ಸುಮಿತ್ರಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ನಾವು ನೀವ್ ಹೇಳಿದ್ರಿ ಪ್ರತಿಯೊಂದು ಪೂಜೆ ಮಾಡಬೇಕಾದ್ರೂ ಅರ್ಥ ಒಂದು ರೀತಿಯಲ್ಲಿ ನಾವು ಅದ್ರ ಬಗ್ಗೆ ತಿಳ್ಕೊಂಡು ಮಾಡೋದು ಉತ್ತಮ ಅಂತ. ಬಟ್ ನಾವು ದಿನ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ತೀವಿ, ಅದ್ ಪೂಜೆ ಮಾಡ್ತೀವಿ, ಒಂದು ಕೀರ್ತನೆಗಳು ಹೇಳ್ತೀವಿ, ಶ್ಲೋಕಗಳು ಹೇಳ್ತೀವಿ. ಅದೆಲ್ಲವೂ ಅರ್ಥ ನಮ್ಗೆ ಕೆಲವೊಂದು ಗೊತ್ತಿರೋದಿಲ್ಲ, ಕೆಲವೊಂದು ಮಾತ್ರ ಬೇಸಿಕ್ ತಿಳ್ಕೊಂಡಿರ್ತೀವಿ ಅಷ್ಟೇ. ಅರ್ಥ ತಿಳ್ಕೊಂಡು ನಾವು ಮಾಡೋದ್ರಲ್ಲಿ ಹೆಚ್ಚಿನ ಫಲನ, ಅಥವಾ ಅರ್ಥ ಇಲ್ದೇ ವಿಷ್ಣು ಸಹಸ್ರನಾಮ ದಿನ ಹೇಳ್ಕೊಂಡು ಅರ್ಚನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ. ಅದ್ ಅರ್ಥ ಅಷ್ಟು ಸರಿಯಾಗಿ ಡೆಪ್ತ್ ನಾವ್ ಹೋಗಿಲ್ಲ, ಗೊತ್ತಿಲ್ಲ. ಸೊ ಅದರಿಂದ ನಮ್ಗೆ ಎಷ್ಟು ಫಲ ಕಮ್ಮಿನ ಹೇಗೆ ಅಂತ ಪ್ರಭುಜಿ? ತಿಳ್ಕೊಂಡು ಮಾಡಿದ್ರೆ ಹೆಚ್ಚಿನ ಫಲ, ನೀವು ತಿಳಿಯದೆ ಮಾಡಿದ್ರೆ ಫಲ ಇದೆ, ಆದ್ರೆ ಅಷ್ಟೊಂದು ಫಲವನ್ನ ನೀವು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ನೀವೇನ್ ಹೇಳ್ತಾ ಇದ್ದೀರಾ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂತ ಆದಾಗ ಆ ಒಂದು ಫೀಲಿಂಗ್ ನಿಮ್ಮಲ್ಲಿ ಇರೋದಿಲ್ಲ, ಆ ಒಂದು ಮನಸ್ಥಿತಿ ನಿಮಗೆ ಬರೋದಿಲ್ಲ. ನಾವು ಈಗ ಟೇಪ್ ರೆಕಾರ್ಡರ್ ಕೂಡ ಹಾಕಿ ಬಿಡ್ಬೋದು, ಏನು ಗೊತ್ತಾಗೋದಿಲ್ಲ. ಹಾಗೆ ಆ ರೀತಿಯಾಗಿ ನಾವು ಮಾಡುವುದಕ್ಕಿಂತಲೂ ಉತ್ತಮವಾದಂತ ಒಳ್ಳೇದು ಅಂತ ಹೇಳಿದ್ರೆ ನಾವೇನು ಹೇಳ್ತೇವೆ, ಈಗ ಕೆಲವೊಮ್ಮೆ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ ಅಂತ ಬಾಯ್ಪಾಠ ಹೇಳಿಸ್ತಾರೆ. ಆದ್ರೆ ಅವರಿಗೆ ಏನು ಹೇಳ್ತಾ ಇದ್ದಾರೆ ಅಂತ ಗೊತ್ತಿರೋದಿಲ್ಲ. ಅಸತ್ ಅಂತ ಹೇಳಿದ್ರೆ ಈ ಯಾವುದು ಶಾಶ್ವತವಲ್ಲವೋ ಅದನ್ನ ಅಸತ್ ಅಂತ ಹೇಳ್ತಾರೆ. ಅದಕ್ಕಿಂತ ಶಾಶ್ವತವಾದದಕ್ಕೆ ಬರ್ಬೇಕು. ಈ ಭೌತಿಕ ಪ್ರಪಂಚ ಅಶಾಶ್ವತವಾದದ್ದು, ಇದು ಮತ್ತೆ ಮತ್ತೆ ಹುಟ್ಟಿ ಸಾಯುವಂತ ಪ್ರಪಂಚ. ಅದನ್ನ ಬಿಟ್ಟು ನಾವು ಭಗವಂತನ ಧಾಮಕ್ಕೆ ಹೋಗ್ಬೇಕು. ಅಸತೋಮ ಸದ್ಗಮಯ, ಆ ಸದ್ಗಮ ಯಾವಾಗ್ಲೂ ಇರುವಂತಹ ಸ್ಥಳಕ್ಕೆ ನಾವು ಹೋಗ್ಬೇಕು. ಮೃತ್ಯು ಸಾಗರವಾಗಿರುವಂತಹ, ಮೃತ್ಯು ಇರುವಂತಹ ಸ್ಥಳದಿಂದ ನಾವು ಆ ಮೃತ್ಯು ಇಲ್ಲದೆ ಇರುವಂತಹ ಸ್ಥಳಕ್ಕೆ ಹೋಗ್ಬೇಕು. ಈ ರೀತಿಯಾಗಿ ಅರ್ಥ ಮಾಡಿಕೊಂಡಾಗ ಏನಾಗ್ತದೆ, ನಮಗೆ ಜೀವನದಲ್ಲಿ ಸರಿಯಾದಂತಹ ಒಂದು ಮಾರ್ಗದರ್ಶನ ದೊರಕ್ತದೆ ಆ ಒಂದು ನಾವು ಅಭ್ಯಾಸದಿಂದಲೇ. ಇಲ್ಲ ಅಂತ ಹೇಳಿದ್ರೆ ನಾವು ಏನೇ ಮಾಡ್ತಾ ಇದ್ದೇವೆ ಅನ್ನೋದು ನಮಗೆ ಗೊತ್ತಿರುವುದಿಲ್ಲ. ಅಂದ್ರೆ ಪ್ರತಿಯೊಂದು ಗುರುಗಳ ಮುಖಾಂತರನೇ ತಿಳ್ಕೊಳ್ಳೋದು ಉತ್ತಮ ಅಲ್ವಾ ಗುರುಜಿ? ತಿಳ್ಕೊಂಡ್ರೆ ಒಳ್ಳೇದು. ಹೌದು, ನಿಮಗೆ ಇನ್ನೂ ಉತ್ತಮವಾದ ಫಲ ಬರ್ತದೆ. ನೀವು ಮಾಡುದನ್ನ ಬಿಡ್ಬೇಕು ಅಂತ ಹೇಳುದಲ್ಲ, ಮುಂದುವರೆಸಿ. ಆದ್ರೆ ಅದನ್ನ ತಿಳ್ಕೊಂಡು ಮಾಡಿ ಇನ್ನೂ ಉತ್ತಮವಾದ ಫಲವನ್ನ ಪಡಿಬಹುದು. ಧನ್ಯವಾದ. ಅರ್ಥ ಮಾಡಿಕೊಳ್ಬೇಕು. ಧನ್ಯವಾದ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಮೋಕ್ಷಕ್ಕೆ ಏನು ಅರ್ಥ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮೋಕ್ಷ ಅಂತ ಹೇಳಿದ್ರೆ, ನೀವು ಸಾಮಾನ್ಯವಾಗಿ ಕನ್ನಡದ ಪದದಲ್ಲಿ ಮೋಕ್ಷ ಅಂತ ಹೇಳಿದ್ರೆ ಮುಕ್ತಿ. ಯಾವುದರಿಂದ ನಮಗೆ ಸಮಸ್ಯೆ ಇದೆಯೋ ಅದರಿಂದ ಬಿಡುಗಡೆ, ಮುಕ್ತಿ, ಮೋಕ್ಷ, ಈ ರೀತಿಯಾಗಿ ಬೇರೆ ಬೇರೆ ಪದಗಳನ್ನು ನಾವು ಹೇಳ್ತೇವೆ. ಈಗ ನಮಗೆ ಸಿಗಬೇಕಾದ ಮೋಕ್ಷ ಯಾವುದರಿಂದ ಅಂತ ಕೇಳಿದ್ರೆ, ನಮಗಿರೋ ದೊಡ್ಡ ಸಮಸ್ಯೆ ಯಾವುದು ಅಂತ ನಾವು ತಿಳ್ಕೊಳ್ಬೇಕು. ಮುಖ್ಯವಾದ ಸಮಸ್ಯೆ 4: ಜನ್ಮ, ಮೃತ್ಯು, ಜರ, ವ್ಯಾಧಿ. ಈ 4 ಸಮಸ್ಯೆಯಿಂದ ನಾವು ಬಿಡುಗಡೆಯನ್ನು ಹೊಂದಿದ್ರೆ ಅದೇ ಮೋಕ್ಷ. ಜನ್ಮವನ್ನ ಪಡೆದಿದ್ದೇವೆ, ಆದ್ರಿಂದ ಮೃತ್ಯು ಮತ್ತೆ ನಮಗೆ ಬರ್ತದೆ. ಜನ್ಮ ಮೃತ್ಯುವಿನ ನಡುವೆ ಈ ಜರ ಮತ್ತೆ ವ್ಯಾಧಿ, ಮುಪ್ಪು ಮತ್ತೆ ರೋಗ ಇದ್ದೇ ಇರ್ತದೆ. ಆದ್ರೆ ಇದನ್ನ ಬಿಟ್ಟು ಹೋಗುದು ಹೇಗೆ ಅಂತ ಹೇಳಿದ್ರೆ, ಭಗವಂತನ ಭಕ್ತಿಯನ್ನ ಮಾಡುವ ಮೂಲಕ. ಭಕ್ತಿ ಸೇವೆಯಲ್ಲಿ ನಾವು ತೊಡಗಿಕೊಂಡಾಗ ನಮಗೆ ಮತ್ತೆ ಈ ಭೌತಿಕ ಪ್ರಪಂಚಕ್ಕೆ ಬರುವುದಿಲ್ಲ. ಭಗವಂತನ ಲೀಲೆಗಳನ್ನ ಅರ್ಥ ಮಾಡಿಕೊಳ್ಬೇಕು.
ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ. ತ್ಯಕ್ತ್ವಾ ದೇಹ ಪುನರ್ಜನ್ಮ ನೈತಿ. ಒಮ್ಮೆ ಈ ಶರೀರ ತ್ಯಾಗ ಮಾಡಿದ್ಮೇಲೆ ಮತ್ತೆ ನಮಗೆ ಪುನರ್ಜನ್ಮ ಬರುವುದಿಲ್ಲ. ಯಾವಾಗ? ಭಗವಂತನ ದಿವ್ಯ ಲೀಲೆಗಳನ್ನು ನಾವು ಕೇಳಿ ತಿಳ್ಕೊಳ್ಳುವ ಮೂಲಕ. ಆ ರೀತಿಯಾಗಿ ಮಾಡಿದ್ರೆ ನಾವು ಮೋಕ್ಷವನ್ನ ಪಡೆಯಬಹುದು, ಅಂದ್ರೆ ಭಗವಂತನ ಧಾಮಕ್ಕೆ ಹೋಗ್ಬಹುದು. ಮತ್ತೆ ಅದರಲ್ಲಿ ಬೇರೆ ಬೇರೆ ವಿಭಾಗಗಳಿವೆ ಮೋಕ್ಷದಲ್ಲಿಯೂ ಕೂಡ. ಒಂದು ಸಾಷ್ಟಿ, ಸಾಮೀಪ್ಯ, ಸಾಲೋಕ್ಯ, ಸಾರೂಪ್ಯ, ಸಾಯುಜ್ಯ ಅಂತೇಳಿ ಒಟ್ಟು 5 ರೀತಿಯಾದಂತಹ ಮೋಕ್ಷಗಳನ್ನು ಹೇಳ್ತಾರೆ. ಸಾಷ್ಟಿ ಅಂತ ಹೇಳಿದ್ರೆ ಭಗವಂತನ ರೀತಿಯಲ್ಲಿಯೇ ಒಂದು ಐಶ್ವರ್ಯವನ್ನ ಪಡೆದುಕೊಳ್ಳುವಂತಹ ಅವಕಾಶ ಸಿಗ್ತದೆ. ಸಾರೂಪ್ಯ ಅಂತ ಹೇಳಿದ್ರೆ ಭಗವಂತನದೇ ರೂಪವನ್ನ ಪಡಿಬಹುದು. ಸಾಲೋಕ್ಯ, ಭಗವಂತ ಇರುವ ಲೋಕದಲ್ಲೇ ಇರಬಹುದು. ಸಾಮೀಪ್ಯ, ಭಗವಂತನಿಗೆ ಹತ್ತಿರದಲ್ಲಿ ಇರಬಹುದು. ಅಥವಾ ಸಾಯುಜ್ಯ, ಸಾಯುಜ್ಯ ಮುಕ್ತಿ ಅಂತ ಹೇಳಿದ್ರೆ ಈಗ ಭಗವಂತನನ್ನ ದ್ವೇಷ ಮಾಡಿಯೂ ಕೂಡ ಭಕ್ತಿಯನ್ನ ಮಾಡುವರಿದ್ದಾರೆ. ಅದನ್ನ ಭಕ್ತಿ ಅಂತ ಹೇಳಿ ಕರೀಲಿಕ್ಕೆ ಬರುವುದಿಲ್ಲ, ಭಗವಂತನ ನೆನಪಾಗ್ತದೆ. ಈಗ ಉದಾಹರಣೆಗೆ ಕಂಸನು ಪ್ರತಿನಿತ್ಯ ಕೃಷ್ಣನನ್ನೇ ನೆನೀತಾ ಇದ್ದ. ಆದ್ರೆ ಯಾವ ಉದ್ದೇಶದಿಂದ? ಕೃಷ್ಣನನ್ನ ನಾನು ಹೇಗೆ ಸಾಯಿಸುವುದು, ಕೃಷ್ಣನನ್ನ ಹೇಗೆ ಸಾಯಿಸುವುದು ಅಂತ ಹೇಳಿ. ಅಂತ ವ್ಯಕ್ತಿಗಳಿಗೆ ಸಾಯುಜ್ಯ ಮುಕ್ತಿಯನ್ನು ಕೊಡ್ತಾರೆ. ಸಾಯುಜ್ಯ ಮುಕ್ತಿ ಅಂತ ಹೇಳಿದ್ರೆ ಬ್ರಹ್ಮಜ್ಯೋತಿಯಲ್ಲಿ ಒಂದಾಗುವಂತಹ ಒಂದು ಮುಕ್ತಿಯನ್ನ ಕೊಡುವಂಥದ್ದು. ಇದನ್ನ ಭಗವಂತನ ಕೈಯಲ್ಲಿ ನಾಶವಾಗುವಂತಹ ರಾಕ್ಷಸರಿಗೂ ಕೊಡ್ತಾರೆ. ಮತ್ತೆ ಯಾರು ನಿರಾಕಾರವಾದಿ ಪೂಜೆಯನ್ನ ಮಾಡ್ತಾರೆ ಅವರಿಗೂ ಕೂಡ ಆ ಒಂದು ಮುಕ್ತಿ ದೊರಕ್ತದೆ. ಇದು ಮೋಕ್ಷದ ಒಂದು ವಿಚಾರವನ್ನ ಪ್ರಭುಪಾದರು ನಮಗೆ ತಿಳಿಸಿಕೊಡುವಂಥದ್ದು. ಸ್ವರ್ಗ ಹಾಗೂ ನರಕದ ಉಲ್ಲೇಖ ಭಗವದ್ಗೀತೆ ಅಥವಾ ಭಾಗವತದಲ್ಲಿ ಇದೆಯಾ? ಹೌದು, ಭಾಗವತದಲ್ಲಿ ತುಂಬಾ ವಿವರವಾಗಿ ನರಕದ ಒಂದು ವಿವರಣೆ ಇದೆ. 5ನೇ ಸ್ಕಂದದ ಕೊನೆಯ ಅಧ್ಯಾಯದಲ್ಲಿ ಇದು ಬರ್ತದೆ. ಎಷ್ಟು ತರದ ನರಕ ಇದೆ, ಆ ಪ್ರತಿಯೊಂದು ನರಕದಲ್ಲಿಯೂ ಏನೇನು ಶಿಕ್ಷೆ ಕೊಡ್ತಾರೆ, ಮತ್ತೆ ಆ ಶಿಕ್ಷೆಗೆ ಒಳಪಡುವಂತಹ ವ್ಯಕ್ತಿ ಯಾವ ತಪ್ಪನ್ನ ಮಾಡಿರ್ತಾನೆ, ಇದೆಲ್ಲವನ್ನು ಕೂಡ ಬಹಳ ಸ್ಪಷ್ಟವಾಗಿ ನಮಗೆ ಹೇಳಿದ್ದಾರೆ. ಆಮೇಲೆ ನರಕ ಅನ್ನುವ ಪದ ಭಗವದ್ಗೀತೆಯಲ್ಲಿ ಉಪಯೋಗಿಸಲ್ಪಟ್ಟಿದೆ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಕ್ರೋಧಸ್ತಥಾ ಲೋಭಂ ತಸ್ಮಾದೇತ ತ್ರಯಂ ತ್ಯಜೇತ್. ಕಾಮ, ಕ್ರೋಧ ಮತ್ತು ಲೋಭಗಳು ನರಕಕ್ಕೆ ಹೋಗುವ 3 ದ್ವಾರಗಳು ಅಂತೇಳಿ ಭಗವಂತ ಭಗವದ್ಗೀತೆಯಲ್ಲಿ ಕೂಡ ತಿಳಿಸ್ತಾನೆ. ಸ್ವರ್ಗದ ಕುರಿತಾಗಿ ಕೂಡ ಹೇಳ್ತಾರೆ. ಈಗ ಯಜ್ಞಚಕ್ರದ ಕುರಿತಾಗಿ ಹೇಳಿದಾಗ ಯಾರು ಪುಣ್ಯವನ್ನ ಮಾಡ್ತಾರೆ, ಪ್ರಾಪ್ತೆ ಪುಣ್ಯಂ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಯಾರು ಪುಣ್ಯವನ್ನ ಮಾಡ್ತಾರೆ ಅವರು ಸ್ವರ್ಗಲೋಕಕ್ಕೆ ಹೋಗ್ತಾರೆ, ಪಾಪವನ್ನ ಮಾಡಿದ್ರೆ ಮರ್ತ್ಯಲೋಕಕ್ಕೆ ಬರಬೇಕಾಗ್ತದೆ. ಮತ್ತೆ ಭಾಗವತದಲ್ಲಿ ಬಹಳಷ್ಟು ಕಡೆ ಸ್ವರ್ಗದ ಉಲ್ಲೇಖ ಇದೆ. ಸ್ವರ್ಗಕ್ಕೆ ಬಲಿ ಮಹಾರಾಜನು ಆಕ್ರಮಣ ಮಾಡುವುದು, ಆಮೇಲೆ ಆಗ ಸ್ವರ್ಗದಲ್ಲಿದ್ದಂತಹ ಇಂದ್ರಾದಿ ದೇವತೆಗಳು ಅಲ್ಲಿಂದ ಓಡಿ ಹೋಗಬೇಕಾಗ್ತದೆ. ಈ ರೀತಿಯ ಉಲ್ಲೇಖಗಳು ಇವೆ. ಹಾಗೆ ಯಾರು ಪುಣ್ಯವನ್ನ ಮಾಡಿರ್ತಾರೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋದನ್ನು ಕೂಡ ಭಾಗವತದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಮಹಾಮಂತ್ರದ ಅಪಾರ್ಟ್ ಫ್ರಮ್ ದ ಲಿಟ್ರಲಿ ಮೀನಿಂಗ್, ಮಹಾಮಂತ್ರ ಹರೇ ಕೃಷ್ಣ ಅಂತ ಹೇಳಿದ್ರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇಲ್ಲಿ ಹರೇ ಅಂತ ಹೇಳಿದ್ರೆ ರಾಧಾರಾಣಿ ಅಥವಾ ಶ್ರೀಕೃಷ್ಣನ ಶಕ್ತಿ. ಕೃಷ್ಣ ಮತ್ತೆ ರಾಮ ಅದು ಭಗವಂತನ ಹೆಸರು. ಈ ಮಂತ್ರದ ಅರ್ಥ ಏನು ಅಂತ ಹೇಳಿದ್ರೆ ಭಗವಂತನ ಶಕ್ತಿಯಾದಂತಹ ರಾಧಾರಾಣಿಯಲ್ಲಿ ನಾವು ಆ ಭಗವಂತನ ಸೇವೆಯನ್ನು ನನಗೆ ಕೊಡು ಅಂತೇಳಿ ಪ್ರಾರ್ಥನೆ ಮಾಡುವುದು. ಅದೇ ಈ ಹರೇ ಕೃಷ್ಣ ಮಹಾಮಂತ್ರದ ಅರ್ಥ. ನಾವು ಪ್ರತಿ ಸಲ ಮಂತ್ರವನ್ನ ಹೇಳುವಾಗ್ಲೂ ಅದನ್ನೇ ಹೇಳುವುದು, ನನಗೆ ಭಗವಂತನ ಸೇವೆಯಲ್ಲಿ ನನ್ನನ್ನು ತೊಡಗಿಸು. ಯಾಕಂದ್ರೆ ಜೀವಾತ್ಮನ ಮೂಲ ಸ್ವರೂಪವೇ ಭಗವಂತನ ಸೇವಕನಾಗಿರುವುದು. ಜೀವಿಯರ ಸ್ವರೂಪಹಾಯ ನಿತ್ಯ ಕೃಷ್ಣರ ದಾಸ. ತ್ರಿಶಂಕು ಸ್ವರ್ಗ ನಾಶವಾಗಿ, ತ್ರಿಶಂಕು ಸ್ವರ್ಗದ ಬಗ್ಗೆ ಈಗಲೂ ಇದೆ. ಅದು ನಿಮಗೆ ಭಾಗವತದಲ್ಲಿ ಬರ್ತದೆ. ಆ ಒಂದು ಇವರು ವಿಶ್ವಾಮಿತ್ರರು ಸೃಷ್ಟಿ ಮಾಡಿರುವಂತಹದ್ದು. ಆದ್ರೆ ಅದಕ್ಕೆ ಹೆಚ್ಚಿನ ಒತ್ತು ಕೊಡುವುದಿಲ್ಲ ನಾವು ಅಷ್ಟೇ. ಮತ್ತೆ ಮನುಷ್ಯರಾಗಿ ಹುಟ್ಟುತ್ತಾರೆ. ಹೌದು, ಸ್ವರ್ಗಕ್ಕೆ ಹೋದ್ರು ನರಕಕ್ಕೆ ಹೋದ್ರು ಮತ್ತೆ ಮನುಷ್ಯರಾಗಿ ಹುಟ್ಟುವಂತಹ ಅವಕಾಶವನ್ನ ಪಡೀತಾರೆ. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ?
ಬೇರೆ ಯಾರಿಗೂ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ತರಗತಿಗೆ ಇಲ್ಲಿ ವಿರಾಮವನ್ನು ಕೊಡ್ತಾ ಇದ್ದೇನೆ. ಮತ್ತೆ ಮುಂದಿನ ವಾರ ಮಹಾರಾಜರು ಬರ್ತಾ ಇದ್ದಾರೆ, ಗುರು ಮಹಾರಾಜರು. ಹಾಗಾಗಿ ನಾಡ್ದು ಭಾನುವಾರ ತರಗತಿ ಇರುವುದಿಲ್ಲ. ಅದರ ಮುಂದಿನ ವಾರ ನಾವು ತರಗತಿಯನ್ನ ಮುಂದುವರಿಸೋಣ. ಯಾಕಂದ್ರೆ ಮುಂದಿನ ಭಾನುವಾರ ಬಹಳ ಮುಖ್ಯವಾದಂತಹ ಒಂದು ದಿನ ನಮಗೆ. ಗುರು ಮಹಾರಾಜರು ಬಹಳ ವರ್ಷಗಳ ನಂತರ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಬಹಳಷ್ಟು ಜನರಿಗೆ ದೀಕ್ಷೆಯನ್ನು ಕೊಡುವವರಿದ್ದಾರೆ. ಹಾಗಾಗಿ ಮುಂದಿನ ಭಾನುವಾರ ತರಗತಿಯನ್ನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ತಾವು ನಮ್ಮ ವೆಬ್ಸೈಟ್ ನಲ್ಲಿ ಅಥವಾ ಯೂಟ್ಯೂಬ್ ಚಾನೆಲ್ ನಲ್ಲಿ ಲೈವ್ ಇರ್ತದೆ, ಲೈವ್ ಪ್ರೋಗ್ರಾಮ್ ಇರ್ತದೆ. ಅದನ್ನು ಕೂಡ ತಾವು ನೋಡಬಹುದು, ಮಹಾರಾಜರ ಒಂದು ದರ್ಶನವನ್ನ ಪಡೆದುಕೊಳ್ಳಬಹುದು. ಬೇರೆಯವರಿಗೆ ಬುದ್ಧಿ ಹೇಳಲು ಹೋಗಿ ನಾನೇ ಸಂದಿಗ್ಧತೆಗೆ ಸಿಲುಕುವುದು ಅಂತ ಹೇಳಿ. ಸಾಮಾನ್ಯ ಇದು ಸ್ವಲ್ಪ ನೀವು ಅಭ್ಯಾಸ ಮಾಡಿ ಸರಿ ಹೋಗ್ತದೆ. ಧ್ಯಾನ ಮಾಡಿದ್ರೆ ಕೋಪ ಕಡಿಮೆ ಆಗುದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಧ್ಯಾನ ಮಾಡುವುದು ಕೋಪ ಕಡಿಮೆ ಆಗ್ಲಿ ಅಂತ ಅಲ್ಲ, ಧ್ಯಾನ ಮಾಡುವುದು ಭಗವಂತನ ಪ್ರೀತಿಗೋಸ್ಕರ. ಕೋಪ ಕಡಿಮೆ ಆಗುವಂತದ್ದು ಅದು ಬೈ ಪ್ರಾಡಕ್ಟ್. ಒಂದು ಕಾಲಚಕ್ರ 4 ಯುಗಗಳ ನಂತರ ಎಷ್ಟು ಕಾಲ ಅಂತರ ಇರುತ್ತೆ? 12ನೇ 1 ಭಾಗ. ಇಡೀ ಮಹಾಯುಗ ನೀವು 12 ಭಾಗ ಮಾಡಿದ್ರೆ ಅದರ 12ನೇ 1 ಭಾಗದಷ್ಟು ನೀವು ಈ ಪ್ರಳಯದ ಕಾಲ ಇರ್ತದೆ. ಹರೇ ಕೃಷ್ಣ. ಧನ್ಯವಾದ. ದಯಾನಂದ್ ಅವರೇ. ಪ್ರಭುಜಿ, ಒಂದೇ ಒಂದು ಪ್ರಶ್ನೆ. ಈಗ ಅವಾಗ್ಲೇ ಹೇಳಿದ್ದೆ, ನನ್ನ ಪ್ರಶ್ನೆ, ಸ್ವರ್ಗ ಮತ್ತೆ ನರಕಕ್ಕೆ ಹೋದವರು ಮತ್ತೆ ಹುಡ್ತಾರೆ ನಮ್ಮ ಪಾಪ ಪುಣ್ಯದ ಅದೇ ಕರ್ಮ ಮತ್ತೆ ವಿಕರ್ಮದ ಫಲವನ್ನ ಆಧರಿಸಿ ಅಂತ ಹೇಳಿದ್ರಿ. ಆದ್ರೆ ಈಗ ನಾವು ಸಿನಿಮಾದಲ್ಲಿ ಬೇರೆ ಬೇರೆ ಪುರಾಣ ಕಥೆಗಳೆಲ್ಲ ಕೇಳಿದ್ದೇವೆ. ಬ್ರಹ್ಮನನ್ನ ಕುರಿತು ಬ್ರಹ್ಮಲೋಕಕ್ಕೆ ಹೋಗ್ತಾರೆ, ಶಿವನನ್ನ ಆರಾಧಿಸಿದವರು ಶಿವನ ವೈಕುಂಠಕ್ಕೆ ಹೋಗ್ತಾರೆ, ಅದಕ್ಕೆ ಈಶ್ವರನ ಸ್ಥಾನಕ್ಕೆ, ವಿಷ್ಣುವನ್ನ ಆರಾಧಿಸಿದವರು ವೈಕುಂಠಕ್ಕೆ ಹೋಗ್ತಾರೆ ಅಂತ ನಾವು ಕೇಳಿದ್ದೇವೆ. ಹಾಗಾದ್ರೆ ಅಲ್ಲಿಗೆ ಹೋದವರು ಪುನಃ ಮನುಷ್ಯರಾಗಿ ಬರ್ತಾರಾ? ಮನುಷ್ಯರಾಗಿ ಹುಟ್ಟುವಂತ ಜನ್ಮ ಪಡ್ಕೊಳ್ತಾರಾ ಅನ್ನೋದು. ಹೌದು. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ ಮಾಮುಪೇತ್ಯತ್ತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. 14 ಲೋಕಗಳಲ್ಲಿ ಎಲ್ಲಿಗೆ ಹೋದ್ರು ಮತ್ತೆ ವಾಪಸ್ ಬರ್ಬೇಕು. ಆದ್ರೆ ಈ ಭೌತಿಕ ಪ್ರಪಂಚವನ್ನೇ ಬಿಟ್ಟು ಹೊರಗಡೆ ಹೋದವರಿಗೆ ಮಾತ್ರ ಯದ್ಗತ್ವ ನಾನಿವರ್ತಂತೆ ತದ್ಧಾಮ ಪರಮಮ್ಮ. ಇದು ಭಗವಂತ ಹೇಳುವ ಮಾತು. ಯಾವ ಜಾಗಕ್ಕೆ ಹೋದ್ರೆ ಮತ್ತೆ ವಾಪಸ್ ಬರುದಿಲ್ಲೋ ಅದು ನನ್ನ ಧಾಮ ಅಂತ ಭಗವಂತ ಹೇಳುದು. ಆದ್ರೆ ಬೇರೆ ದೇವತೆಗಳಿಗೆ ಆ ರೀತಿಯಾಗಿ ಹೇಳುವುದಿಲ್ಲ. ವೈಕುಂಠವು ಕೂಡ ಅದೇ ಜಾಗ ಅನ್ಕೊಳ್ಬೋದಲ್ಲ? ಇಲ್ಲ, ಆ ವೈಕುಂಠ ಅಂತ ಹೇಳಿದ್ರೆ ವಿಗತ ಕುಂಠ ಯಸ್ಮಾದ್ ಇತಿ ವೈಕುಂಠ. ಎಲ್ಲಿ ಈ 4 ರೀತಿಯ ಜನ್ಮ ಮೃತ್ಯು ಜರ ವ್ಯಾಧಿ ಇಲ್ಲ, ಎಲ್ಲಿ ಅಪವರ್ಗ ಅಂತ ಹೇಳ್ತಾರೆ. ಪವರ್ಗ ಅಂತ ಹೇಳಿದ್ರೆ ಪಾಪ ಬಾಬಾಮ, ಈ ಫಲ, ಈ ಪ್ರಯಾಸ, ಪೇನ, ಭಯ, ಮೃತ್ಯು ಇವುಗಳೆಲ್ಲ ಇಲ್ಲದೆ ಇರುವಂತಹ ಜಾಗ ಅದು ವೈಕುಂಠ. ಅಲ್ಲಿಗೆ ಒಮ್ಮೆ ಹೋದ್ಮೇಲೆ ಯಾರು ವಾಪಸ್ ಬರ್ಬೇಕಾಗಿಲ್ಲ. ಅಲ್ಲ, ವೈಕುಂಠವು ವಿಷ್ಣುವಿನ ಒಂದು ಜಾಗನೇ ಅಲ್ವಾ ಅಂತ ನನ್ನ ಪ್ರಶ್ನೆ, ಅನುಮಾನ. ಅದು ಆಧ್ಯಾತ್ಮಿಕ ಜಾಗ. ಅಲ್ಲಿಗೆ ಒಮ್ಮೆ ಹೋದ್ರೆ ಮತ್ತೆ ವಾಪಸ್ ಬರ್ಬೇಕಾಗಿಲ್ಲ. ಇದು ಭೌತಿಕ ಜಗತ್ತಲ್ಲ. ಅದು ಭೌತಿಕ ಜಗತ್ತು ಬೇರೆ. ವೈಕುಂಠದಲ್ಲೇ ಮತ್ತೆ ಬೇರೆ ಬೇರೆ ವೈಕುಂಠಗಳು ಇದಾವೆ ಅಂತನಾ? ಹೌದು. ಭಗವಂತನ 4 ಕೈಗಳಲ್ಲಿ ಶಂಖ ಚಕ್ರ ಗದಾ ಪದ್ಮಗಳನ್ನ ಹಿಡಿದಿದ್ದಾನೆ. ಅದಕ್ಕೆ ಸರಿಯಾಗಿ 4 ಫ್ಯಾಕ್ಟೋರಿಯಲ್ 24 ವಿಭಾಗಗಳನ್ನಾಗಿ ಮಾಡಬಹುದು. ಅನೇಕ ಸಂಖ್ಯೆಯ ಅನಂತ ಸಂಖ್ಯೆಯ ವೈಕುಂಠ ಲೋಕಗಳು ಇವೆ ಅಂತ ಹೇಳ್ತಾರೆ. ಆ ಭಗವಂತನ ಒಂದೊಂದು ರೂಪಕ್ಕೂ ಕೂಡ ಒಂದೊಂದು ವೈಕುಂಠಗಳನ್ನ ಹೆಸರಿಸ್ತಾರೆ. ಅವುಗಳಲ್ಲಿ ಗೋಲೋಕ ಬೃಂದಾವನ ಅತ್ಯಂತ ಎತ್ತರದಲ್ಲಿರುವಂತಹದ್ದು ಅಂತ ಹೇಳಿ ಹೇಳ್ತಾರೆ. ನೀವು ಇದನ್ನ ಶ್ರೀಮದ್ ಭಾಗವತದಲ್ಲಿ ಹೆಚ್ಚಿನ ವಿವರವನ್ನು ಪಡಿಬಹುದು. ಧನ್ಯವಾದ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಪಾಪ ಹಾಗೂ ಪುಣ್ಯಗಳ ಕಾಲಾವಧಿ ಎಷ್ಟಿರುತ್ತದೆ? ಇದು ನೀವು ಮಾಡಿರುವ ಪಾಪ ಪುಣ್ಯದ ಮೇಲೆ ಹೇಳ್ಬೋದಷ್ಟೇ. ಒಬ್ಬ ವ್ಯಕ್ತಿ ಶಿಕ್ಷೆಯನ್ನ ಯಾವ ರೀತಿಯಾಗಿ ಅನುಭವಿಸ್ತಾನೆ ಅಂತೇಳಿ ಜೈಲಿನಲ್ಲಿ, ಅದು ಈಗಲೇ ಹೇಳಲಿಕ್ಕೆ ಆಗುದಿಲ್ಲ. ಅವನೇನು ತಪ್ಪು ಮಾಡಿದ್ದಾನೋ ಅದಕ್ಕೆ ಸರಿಯಾಗಿ ಅವನಿಗೆ ಶಿಕ್ಷೆ ಆಗ್ತದೆ. ಕ್ರಮ ಮುಕ್ತಿ ಅಂತ ಹೇಳಿದ್ರೆ ಓಕೆ, ಇದು ಮುಕ್ತಿಯಲ್ಲಿಯೂ ಕೂಡ ಬೇರೆ ಬೇರೆ ವಿಧಾನಗಳಿವೆ. ಕ್ರಮ ಮುಕ್ತಿ ಅಂದ್ರೆ ಅದು ಬಿಡುಗಡೆಯನ್ನ ಹೊಂದಿದ ಮೇಲೆ ಅಲ್ಲ, ಬಿಡುಗಡೆಯನ್ನು ಹೊಂದುವ ದಾರಿ. ಒಂದೇ ಸಲಕ್ಕೆ ಮುಕ್ತಿಯನ್ನ ಪಡೀಲಿಕ್ಕೆ ಆಗುದಿಲ್ಲ. ಅಂತವ್ರು ಏನ್ ಮಾಡ್ತಾರೆ, ಈಗ
ಭೂಲೋಕದಿಂದ ಸ್ವರ್ಗಲೋಕಕ್ಕೆ, ಸ್ವರ್ಗಲೋಕದಿಂದ ನಿಧಾನಕ್ಕೆ ಜನಲೋಕ, ತಪೋಲೋಕ, ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಬ್ರಹ್ಮಲೋಕದಿಂದ ಅವರು ಮುಕ್ತಿಯನ್ನ ಪಡೀತಾರೆ. ಈಗ ನಿಧಾನಕ್ಕೆ ಕ್ರಮಕ್ರಮವಾಗಿ ಮುಕ್ತಿಯನ್ನ ಪಡೆಯುವುದು ಅದು ಕ್ರಮ ಮುಕ್ತಿ ಅಂತ ಕರಿತೇವೆ. ಅದು ಈ ಮೋಕ್ಷದ 5 ವಿಧಗಳಲ್ಲಿ ಬರುವುದಿಲ್ಲ, ಬದಲಾಗಿ ಅದು ಮೋಕ್ಷವನ್ನ ಪಡೆಯುವಂತಹ ವಿಧಾನದಲ್ಲಿ ಬರ್ತದೆ. ಇದು ಶ್ರೀಮದ್ ಭಾಗವತದಲ್ಲಿ ಬರ್ತದೆ. ನಾವು ಈ ಯುಗದ ನಂತರ ಯಾವುದರಲ್ಲಿ ಜನಿಸುವ ಮಧ್ಯೆ ಎಷ್ಟು ಕಾಲಾವಧಿ, ಇದೆಲ್ಲ ನಿಮಗೆ ನಮಗೆ ಸಂಖ್ಯೆಯ ರೂಪದಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ. ವಿಚಾರಣಾಧೀನ, ಇದರ ಮೊದಲೊಮ್ಮೆ ಹೇಳಿದ್ದಾನೆ. ವಿಚಾರಣಾಧೀನ ಒಬ್ಬ ಖೈದಿ, ಅವನಿಗೆ ಎಷ್ಟು ಸಮಯ ಸಿಗ್ತದೆ, ಎಷ್ಟು ಸಮಯಕ್ಕೆ ಅವನಿಗೆ ಶಿಕ್ಷೆ ಆಗ್ತದೆ, ಇದೆಲ್ಲ ಎಲ್ಲರಿಗೂ ಜನರಲ್ ಆಗಿ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಬರುವುದಿಲ್ಲ. ಆಯಾ ವ್ಯಕ್ತಿಗೆ ಒಂದು ಪಾಪ ಕರ್ಮಕ್ಕೆ ಅನುಗುಣವಾಗಿ ಆ ಕರ್ಮಗಳು ಆ ಒಂದು ಸಮಯಾವಕಾಶ ಬರ್ತದೆ. ಓಕೆ, ಇನ್ಯಾರಿಗೂ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ತರಗತಿಗೆ ಇಲ್ಲಿ ವಿರಾಮವನ್ನು ಕೊಡ್ತಾ ಇದ್ದೇನೆ. ಮತ್ತೆ 15ನೇ ತಾರೀಕಿಗೆ ನಾವು ಮತ್ತೆ 4 ಗಂಟೆಗೆ ಭೇಟಿ ಮಾಡೋಣ. ಇವತ್ತಿನ ತರಗತಿಗೆ ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಧನ್ಯವಾದಗಳು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ.